ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಗೆ, ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಗೆ. ಜಿಂದಾಬಾದ್ ಜಿಂದಾಬಾದ್. ಅಂಬೇಡ್ಕರ್ ಅವರ ಚಿಂತನೆಗಳು, ಅಂಬೇಡ್ಕರ್ ಅವರ ಚಿಂತನೆಗಳು. ಹೋರಾಟ 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 ಬೇಕೇ ಬೇಕು. ಅಂಬೇಡ್ಕರ್ ಅವರ ಚಿಂತನೆಗಳು. ಇವತ್ತು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯಿಂದ ಒಂದು 2 ಗ್ರಾಮದ್ದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಬಹುಶಃ ನಾವು ಒಂದು ಇರ್ದೆ ಗ್ರಾಮದ್ದು, ಮತ್ತೊಂದು ಬಲ್ನಾಡು ಗ್ರಾಮ, ಎಲ್ಲಿ ಕೊಂಕೆ ಎಂಬ ಗ್ರಾಮದ್ದು, ಅಲ್ಲಿಯ ಕೊಲಾನಿ ನಿವಾಸಿಗಳು ಮತ್ತು ಆರ್ಯಪ್ಪ ಗ್ರಾಮದ ಕೊಲಾನಿ ನಿವಾಸಿಗಳು. ಬಹುಶಃ ನಾವು ಮನವಿ ಮಾಡಿ ಎಷ್ಟೋ ತಿಂಗಳಾಯಿತು, DC ಅವರಿಗೆ ಕೊಟ್ಟಾಯಿತು, ಹಾಗೆ ನಾವು ಎಲ್ಲ ಅಧಿಕಾರಿಗಳಿಗೆ ನಾವು ಕೊಟ್ಟಾಗಿದ್ದೀವಿ. ಆದರೂ ನಮ್ಮ ಬಡವರ ಕೂಗು ಯಾರಿಗೂ ಗೊತ್ತಾಗಲಿಲ್ಲ. ಇವತ್ತು ಅನಿವಾರ್ಯತೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ಯಾರಿಗೂ ನಾವು ಜಗ್ಗುವವರಲ್ಲ, ಬಗ್ಗುವವರಲ್ಲ. ನೀವೆಲ್ಲ ಇಷ್ಟು ಜನ ಸೇರಿದ್ದೀರಾ, ಕೆಲಸಕ್ಕೆ ಹೋಗುವವರು ಎಲ್ಲೆಲ್ಲಿಂದ ಬಂದಿರಿ, ಈ ಗ್ರಾಮದಿಂದ ಕೂಲಿ ಕೆಲಸ ಮಾಡುವವರು ಎಲ್ಲ ನೀವು ಬಂದಿದ್ದೀರಾ. ನೀವು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳ ನಾನು ಸ್ವಾಗತ ಬಯಸುತ್ತಾ 1-2 ಮಾತುಗಳನ್ನು ಹೇಳ್ತೇನೆ. ಇವತ್ತು ನಾನು ನಮ್ಮ ಪತ್ರಕರ್ತ ಮಾಧ್ಯಮದವರಿಗೂ ನಾವು ಸ್ವಾಗತವನ್ನು ಬಯಸ್ತೇವೆ. ಯಾಕೆ ಗೊತ್ತಿಲ್ಲ, TV ಮಾಧ್ಯಮವರು ಮತ್ತು ಪತ್ರಕರ್ತರು ಇದ್ದರೆ ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಅವರಿಗೆ ಏನಾದರೂ ಒಂದು ಅನುಕೂಲತೆ ಆಗ್ತದೆ ಅಂತೇಳಿ ನನಗೆ ಮೊನ್ನೆ ಇತ್ತೀಚೆಗೆ ಗೊತ್ತಾಯಿತು. ಯಾಕೆ ಗೊತ್ತುಂಟ, ಯಾರು ಇದಕ್ಕೆ ಅಧಿಕಾರಿಗಳು ಯಾವುದೇ ಹೊಣೆ ಮಾಡಿದ್ರು ಯಾವುದೇ ಕೆಲಸ ಮಾಡುವುದಿಲ್ಲ. ಯಾಕೆಂದ್ರೆ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಅವರಿಂದ ಇಷ್ಟೇ ಆಗ್ತದೆ ಅಂತೇಳಿ ಗೊತ್ತುಂಟು. ಅದಕ್ಕೆ ನಮ್ಮಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ನಮಗೆಲ್ಲ ಆಣೆ ಬಲ ಕೊಡಬೇಕು. ನಾವು ಸುಮ್ಮನೆ ಸೋಕಿ ಜೀವನಕ್ಕೆ ನಮ್ಮ ಹಿಂದೂ ಸಂಘಟನೆಯವರು ಬಾಕಿ ರಾಜ್ಯಕ್ಕೆ ಅವರು ತಗೊಂಡು ಹೋಗಿ ಶೋ ಮಾಡೋದಲ್ಲ, ವೇದಿಕೆ ಕೂತಲ್ಲೋದು, ಒಂದು ದೀಪ ಬೆಳಗೋದು. ನಾನು ನೋಡಿ ಹೇಳ್ತೇನೆ, ಇದೇ ಪ್ರಾಯದ ಒಂದು 92 ವರ್ಷದ ಆ ಪ್ರಾಯದ ಒಂದು ಅಜ್ಜಿಯೊಂದವರೊಂದು ದೀಪ ಬೆಳಗಿಸಿದ್ದಾರೆ ಅಂತೇಳಿ ಅದಕ್ಕಿಂತ ಪುಣ್ಯ ನಮಗೆ ಯಾವನು ಬೇಕು? ಮಾಲಿಂಗೇಶ್ವರ ಮಣ್ಣಲ್ಲಿ ಏನೇ ಮಾಡಿದರೂ ಮಾಲಿಂಗೇಶ್ವರ ದೇವರು ನೋಡ್ತಾರೆ, ಯಾವುದೇ ಅಧಿಕಾರಿಗಳಾಗಲು. ನೋಡಿ, ಮೊನ್ನೆ ನಾವು ಇರ್ದೆ ಬೆಟ್ಟಂಬಡೆ 17 ಮನೆ ಇದೆ, ಅವರಿಗೊಂದು 108 ವರ್ಷದಿಂದ ಅವರಿಗೆ ರಸ್ತೆ ಸೌಲಭ್ಯ ಅಂತಿಲ್ಲ. ಎಷ್ಟೋ ಜನ ತೀರಿ ಹೋದರು, ಎಷ್ಟೋ ಜನ ದನ ಕರುಗಳನ್ನು ತೀರಿ ಹೋದರು. ಒಂದು ಗರ್ಭಿಣಿ ಹೆಂಗಸು ಅವರನ್ನು ಹೊತ್ತುವಾಗ ಏನೋ ಅವರ ಶೋಚನೀಯ ಪರಿಸ್ಥಿತಿ ಆಯಿತು ಅಂತೇಳಿ ಆ ಮಾಲಿಂಗೇಶ್ವರಿಗೆ ಗೊತ್ತು. ನಾವು ಅದನ್ನು ಕಣ್ಣು ಮುಚ್ಚಿ ಯಾವುದೇ ಒಂದು ರಾಜ್ಯಕ್ಕೆ ಆಗಲಿ ನೋಡಿ, ಇದೇ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಅಶೋಕರು, ಅದೇ ಮುಂಚಿನ ಹಾಲಿ ಶಾಸಕರು ಯಾರು ಮಠಂದೂರವರು ಖಾಲಿ ಪೊಳ್ಳು ಭರವಸೆ ಕೊಟ್ಟಿದ್ದಾರೆ. ಏನು ಅಂತೇಳಿ, ನಾವು ಖಂಡಿತವಾಗಿ ಗೆದ್ದ ಮೇಲೆ ನಾವು 2 ದಿವಸದಲ್ಲಿ ರಸ್ತೆ ಮಾಡ್ತೇವೆ ಅಂತೇಳಿ ಕೇಳಿ. ನನ್ನ ಮೆಂಬರವರು ಇದ್ದಾರೆ, ಅವರ ಹತ್ರ ಕೇಳಿ, ನಾನೊಂದು ಹೇಳೋದಲ್ಲ. ಆದರೂ ಯಾವುದೇ ಒಂದು ದುರುದ್ದೇಶವಿಲ್ಲದೆ ಗೆದ್ದಾಯಿತು. 2.5 ವರ್ಷ ಆಯಿತು. ಮುಂಚಿನ ಹಾಲಿ ಶಾಸಕರು ಮಾಡಿದ್ದು ಇದೆ, ಎಲ್ಲರೂ ಮಾಡೋದು ರಾಜಕೀಯ ಒಂದೇ. ಯಾವ ರಾಜಕೀಯದವರು ಬರಲಿ, ನಮ್ಮ ದಕ್ಷಿಣ ಯಾವುದಕ್ಕೂ ಬಡವರಿಗೆ ಬೇಕಾಗಿ ಉದ್ಧಾರ ಆಗುವುದಿಲ್ಲ. ಅದು ಬೇಕಾದರೆ ಖಂಡಿತವಾಗಿ ನಾನು ಹೇಳ್ತೇನೆ. ಅದಕ್ಕೆ ಹೇಳೋದು ಯಾಕೆ ಗೊತ್ತುಂಟ, ನಮ್ಮ ಬಡವರು ಇನ್ನು ಆನೆ ಬಲೆಯಾಗಿ ಎದ್ದುಕೊಂಡು ನಿಲ್ಲಬೇಕು. ನಾವು 350 ದಿವಸ ನಾವು ಕೆಲಸ ಮಾಡೋದಲ್ಲ. ಅದಕ್ಕೋಸ್ಕರ ಒಂದು ಸಂಘಟನೆ ಬಗ್ಗೆ ಮೀಸಲಿಡಬೇಕು. ಯಾಕೆ ಸಂಘಟನೆ ಶೋ ಮಾಡುವ ಸಂಘಟನೆಗೆ ಮೀಸಲು ಬೇಡಿ. ಯಾವುದು ಕೆಲಸ ಮಾಡ್ತಾರ, ಯಾರು ವ್ಯಕ್ತಿ ಕೆಲಸ ಮಾಡಿದ್ರೆ ಯಾರು ಎದುರು ನಿಲ್ತಾರೆ ಅಧಿಕಾರವೇ ಇಲ್ಲ, ಅವರಿಗೆ ನೀವು ಖಂಡಿತವಾಗಿ ನೀವು ಸಹಕಾರ ಮಾಡಬೇಕು. ಎಲ್ಲಿ ಹೋದರೂ ಕರೆದರೂ ಅವರು ನೀವು ಬರಬೇಕು. ನಿಮ್ಮಂಥ ಒಂದು ಶಕ್ತಿಗಳು ಇದ್ದರೆ ನಮಗೊಂದು ಆಣೆಬಲ ನಮ್ಮ ಸಂಘಟನೆಗೆ ಬರ್ತದೆ ಖಂಡಿತವಾಗಿ. ಯಾಕೆ ಗೊತ್ತು, ನಾವು ಎಷ್ಟೋ ವರ್ಷದಿಂದ ನಾವು ಇದು ಮಾಡಿದ್ದೇವೆ, ನಮಗೆ ಗೊತ್ತುಂಟು. ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಪತ್ರ ಮುಖೇನವಾಗಿ ಕೊಟ್ಟರೆ ಯಾವುದೇ ಒಂದು ಕೆಲಸ ಆಗೋದಿಲ್ಲ. ಅದು ಯಾವಾಗ ಕೊಡೋದು ಅಷ್ಟೇ, ನಾವು ಹೆಸರಿಗೆ ಮಾತ್ರ ಕೊಡೋದು. ನಮಗೆ ಯಾವಾಗ ಟೈಮು ಒಳ್ಳೆ ದಿವಸ ಬರೋದು, ಮೋದಿಜಿಯವರು ಹೇಳ್ತಾರೆ ಅಚ್ಚೆ ದಿನ ಆಗ್ತದೆ ಅಂತೇಳಿ. ಯಾವಾಗ ಬಡವರಿಗೆ ನೋಡಿ, ಸ್ವಾತಂತ್ರ್ಯ 1947ಗೆ ಸ್ವಾತಂತ್ರ್ಯ ನಮ್ಮ ಸಿಕ್ಕಿದೆ. ಎಷ್ಟು ವರ್ಷ ಆಯಿತು? ಮೊನ್ನೆ ಸ್ವಾತಂತ್ರ್ಯ ದಿವಸ ಆಚರಣೆ ಆಯಿತು. ಆದರೂ 108 132 ವರ್ಷದಿಂದ
ರಸ್ತೆ ಇಲ್ಲದವರು ಯಾವುದಾದರೂ ಒಂದು ಅಧಿಕಾರಿಗಳು ಮಾಡಿದ್ದಾರೆ ಅಂತ ನಾನು ಹೇಳುವುದು. ಯಾಕೆ ಅವರು ತೆರಿಗೆ ಕಟ್ಟುವುದಿಲ್ಲ? 13 ಮನೆಯವರು ಒಂದು ತೆರಿಗೆ ಅಂದರೆ ಒಂದು ಮನೆಯನ್ನು 850-900 ರೂಪಾಯಿ ತೆರಿಗೆ ಸರ್ಕಾರಕ್ಕೆ ಕಟ್ಟಿದ್ದಾರೆ. ಏನು ಕಟ್ಟಿದ್ರೆ ಅವರಿಗೆ ಏನು ದುಡ್ಡಿಲ್ಲ ಅಂತೇಳಿ ಕಟ್ತಾರಾ? ಏನು ಅವರು ಪಾಪ ಅದು ಬರದಿದ್ದಾರೆ ಅದಕ್ಕೆ ಬಡ್ಡಿ ಇಂಟ್ರೆಸ್ಟ್ ಅಂತೇಳಿ ಪಂಚಾಯತಿನವರು ಹಾಕ್ತಾರೆ. ಯಾವ ಉದ್ದೇಶಕ್ಕಾಗಿ ಹಾಕ್ತಾರೆ? ಯಾರಿಗೆ ಬೇಕಾಗಿ ಈ ಕಷ್ಟವನ್ನು ಇದು ಕೊಡ್ತಾರೆ? ಏನು ಬಡವರ ಕೂಗು ಯಾರಿಗೆ ಗೊತ್ತಾಗೋದಿಲ್ಲ? ಅದಕ್ಕೆ ನಾವು ಹೇಳೋದು ನಿಮ್ಮಂಥ ಜನ, ನಾವೊಂದು ಹೇಳ್ತೇನೆ, ಯಾಕೆ ಗೊತ್ತುಂಟ, ನಾವು ಇಷ್ಟು ಇದಕ್ಕೆ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ, ಖಂಡಿತವಾಗಿ ನಿಲ್ಲುವುದಿಲ್ಲ. ನಮಗೆ ಸಹಾಯಕ ಕಮಿಷನರ್ ಮತ್ತು ತಹಸೀಲ್ದಾರ್, ಇಲ್ಲಿ ಪುತ್ತೂರಿನ ತಹಸೀಲ್ದಾರ್ ಹೇಗೆ ಗೊತ್ತುಂಟ, 4 ದಿವಸ ಅವರಿಗೆ ಮಾತ್ರ ಗ್ಯಾರಂಟಿ, ಮತ್ತು ಯಾವುದಕ್ಕೂ ವ್ಯಾರಂಟಿ ಇಲ್ಲ ಯಾವುದೇ. ಯಾಕೆ ಗೊತ್ತುಂಟ, ಒಂದು 10 ದಿವಸದಲ್ಲಿ ಬರ್ತಾರೆ ಮತ್ತು ಅವರು ಲಂಚ ತಗೊಳ್ತಾರೆ. ಆದರೂ ಇಲ್ಲಿ ಮಾಲಿಂಗೇಶ್ವರನಿಗೆ ಹೆದರಿದು ನೋಡಬೇಕು. ಏನು ಸ್ವಾಮಿ ಲಂಚ ಅಂದರೆ ಏನು? ನಮ್ಮಲ್ಲಿ 14 ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ ಅವರು ಏನು ಮಾಡಿದರು, ಅಲ್ಲೆಲ್ಲಿ ಮನೆ ನಿವಾಸಿಗಳಿಗೆ ಅವರು ಏನು ಮಾಡಿದ್ರು, ಕ್ರಿಮಿನಲ್ ದಾಖಲೆ ಮಾಡಿದರು. ಸಿವಿಲ್ ಮ್ಯಾಟ್ರ್ ಹೇಗೆ ಆದರೂ ನ್ಯಾಯಾಧೀಶರ ಕೋರ್ಟಲ್ಲಿ ಉಂಟು, ದಂಡಾಧಿಕಾರಿ ಅಂತೇಳಿ ತಹಸೀಲ್ದಾರ್ ಇದ್ದಾರೆ, ಅದರಲ್ಲಿ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ. ಸಿವಿಲ್ ಕೋರ್ಟ್ ವ್ಯಾಜ್ಯ ಕ್ರಿಮಿನಲ್ ಹಾಕ್ತಾರೆ. ಯಾವುದು ನೋಡಿ, ಇದಕ್ಕೆ ಸರಿಯಾಗಿ ನನ್ನ ಹತ್ರ ಪ್ರೂಫ್ ದಾಖಲೆ ಎಲ್ಲ ಇದೆ. ಯಾಕೆ ಗೊತ್ತುಂಟು ನೋಡಿ, ಬಡವರು 13 ಜನ ಬಡವರು ಅವರಿಗೆ ಏನು ಮಾಡಿದ್ದಾರೆ ಗೊತ್ತುಂಟ, 5 ಲಕ್ಷ ರೂಪಾಯಿ ದಂಡ. 5 ಲಕ್ಷ ರೂಪಾಯಿ ದಂಡ ಕಟ್ಟುವವರು ಯಾರು ಸ್ವಾಮಿ? ದಿನದವರು ಅವರ ಖರ್ಚು ನೋಡಲಿಕ್ಕೆ ಈಗ ಹೇಗೆ ಗೊತ್ತುಂಟ, ಕಲ್ಲು ಹೊಯ್ಗೆ ಅಂತೇಳಿ ಅದು ಖರ್ಚು ಮಾಡಲಿಕ್ಕೆ ಅವರಿಗೆ ಪಾಪ, ಅವರಿಗೆ ದುಡಿಲಿಕ್ಕೆ ಎಲ್ಲಿಯೂ ಕೆಲಸ ಇಲ್ಲ, ಎಲ್ಲೆಲ್ಲೂ ಕೇರಳಕ್ಕೆ ಹೋಗುತ್ತಾರೆ. ನೋಡಿ, ಈ ಶೋಚನೀಯ ವಿಷಯ ಅಂತೇಳಿದರೆ ಸರ್ಕಾರಿ ನೌಕರರ ಅವರದೊಂದು ಜಾಮೀನಂತೆ. ಯಾರು ಸರ್ಕಾರಿ ಜಾಮೀನು ಈ ಬಡವರಿಗೆ ಬೇಕಾಗಿ ಕೊಡ್ತಾರೆ? ಇವರ ತಂದೆಯಿಂದ ಇವರು ಹುಟ್ಟಿ ಹೋದವರು, ಇವರ 92 ವರ್ಷ ಆಯಿತು ಈ ಪ್ರಾಯದವರಿಗೆ. ಅವರ ತಂದೆ ಅಲ್ಲಿ ನೆಲೆಸಿದವರು, ಆದರೆ ಎಷ್ಟು ವರ್ಷದಿಂದ ಈ ಸರ್ಕಾರ ಸತ್ತು ಹೋಗಿದೆ ನೋಡಿ. ಯಾಕೆ ಅಧಿಕಾರಿಗಳೆಲ್ಲ ಕಣ್ಣು ಕಾಣುವುದಿಲ್ಲ? ಸುಮ್ಮನೆದಲ್ಲಾದರೆ ಕಂದಾಯ ಸಚಿವರು ಬಂದು ಮಂಗಳೂರಲ್ಲಿ ಶೋಭಾಜಿ ಮಾಡೋದಲ್ಲ, ಇಲ್ಲಿ ಬಡವರ ಕೂಗು ಎಲ್ಲಿ ಅಂತೇಳಿ ನೋಡಬೇಕು. ಯಾರೇ ಆದರೂ ಒಂದು MLA ಆಗಲಿ, ಯಾವುದೇ ಒಂದು ಸಚಿವರಾಗಲಿ, ಸುಮ್ಮನೆಲ್ಲಿದ್ದರೆ ನಮ್ಮ ದುಡ್ಡಿಂದ, ನಾವು ಬೆವರು ತುಳಿಸೋ ದುಡ್ಡಿಂದ ಅವರಿಗೆ ಸಂಬಳ ಹೋಗ್ತದೆ. ಇವರು ಎಷ್ಟು ಬೇಕಾದರೂ ಕೋಟಿಗಟ್ಟಲೆ ನುಂಗ್ಬೋದು. ನಾವು ಬಡವರು ಮಾತ್ರ ಕಷ್ಟವನ್ನು ಕೇಳುವವರು ಯಾರಿದ್ದಾರೆ ಸ್ವಾಮಿ? ಪುತ್ತೂರಿಗೆ ಯಾವುದೇ ಒಂದು ಅಧಿಕಾರಿಗಳು ಬಂದದ್ದು ನೋಡಿ, ಯಾರಾದರೂ ಇದ್ದಾರಾ? ಎಷ್ಟು ತಾಲೂಕು ಆಫೀಸಲ್ಲಿ ಎಷ್ಟು ಅವ್ಯವಹಾರ ಅಂತ ಯಾರಿಗಾದರೂ ಗೊತ್ತುಂಟ? ಒಂದು ಬಡವರು ಹೋದರೆ ಹೇಳ್ತಾರೆ, ಇವತ್ತು ಸರೋವರ ಇಲ್ಲ, ಇವತ್ತು ನೆಟ್ ಇಲ್ಲ, ಅಳೆದಾಡುತ್ತಾ ಬೇಕು ಏನಂತೇಳಿ. ಅದೇ ಒಂದು ನಾನು ಹೇಳ್ತೇನೆ, ಇರ್ದೆ ಮಾತ್ರ ಅಲ್ಲ, ಬಲ್ನಾಡು ಗ್ರಾಮದಲ್ಲಿ ಕೊಂಕ್ಯಾಜ ಕಾಲದಲ್ಲಿ ಒಬ್ಬ ಬಡವರದು ಅವರದ್ದು ಮನೆ ಬಿದ್ದು ಹೋಗಿದೆ ಮಳೆಗಾಲದಲ್ಲಿ. ಅಲ್ಲಿ ದೊಡ್ಡ ತೋಡುಂಟು, ಅದಕ್ಕೊಂದು ಸಂಕ ಹಾಕಲಿಕ್ಕಿಲ್ಲ. ಪಂಚಾಯತಿಯವರು ವರ್ಷ ರಿಪೇರಿ ಅಂತೇಳಿ ಖರ್ಚನ್ನು ತೋರಿಸ್ತಾರೆ. ಯಾವ ಖರ್ಚು ಯಾವುದಕ್ಕೆ ಹಾಕ್ತಾರೆ ಎಂದು ಗೊತ್ತಿಲ್ಲ. ಪಾಪ ಇವರು ಗ್ರಾಮ ಸಭೆಗೆ ಹೋಗಿದರೆ, ಈಗ ಮಾತಾಡಬೇಡಿ, ನೀವು ನಾಳೆ ಬನ್ನಿ ನಮ್ಮ ಹತ್ರ ಆಫೀಸಲ್ಲಿ ಬನ್ನಿ ಅಂತ. ಆಫೀಸಲ್ಲಿ ಬಂದರೆ ಏನು ಇದೇ ರಾಗ ಆಗುವುದು. ಯಾಕೆ ಗೊತ್ತುಂಟು, ಎಲ್ಲ ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಇರ್ತಾರೆ. ಯಾವುದೇ ಒಂದು ಶೋಚನೀಯ ವಿಷಯ ಕೆಲಸ, ಬಡವರ ಬಗ್ಗೆ ಕಾಳಜಿ ಇರುವ ಒಂದೇ ಒಂದು ಅಧಿಕಾರಿಗಳಿದ್ದರೆ ನನ್ನ ಹತ್ರ ಒಂದು ಹೇಳಿ. ನಿಮಗೆ ನನ್ನ ಎಷ್ಟೋ ಒಂದು ಡಬಲ್ ಈ ಅಜ್ಜಿಗೆ ಗೊತ್ತಿರುತ್ತೆ, ಅವರ ಕಷ್ಟ, ಅವರ ಕೂಗು ಏನಂತೇಳಿ ಗೊತ್ತೋ ಹೇಳು. ಮೊನ್ನೆ ಈ ಒಂದು ಅಜ್ಜಿದು ಮನೆ ಬಿದ್ದು ಹೋಗಿದೆ, ದೊಡ್ಡ ಮರ ಬಿದ್ದಿದೆ, ಇವರಿಗೆ ಮಕ್ಕಳಿಲ್ಲ, ಗಂಡ ಇಲ್ಲ, ಒಬ್ಬರೇ ವಾಸ ಮಾಡಿದ್ದದ್ದು. ಏನಾದರೂ ಹೈತಕರ ಘಟ್ಟ ಅಂತ ರಾತ್ರಿ ಅವರ ಹತ್ತಿರದ ಮನೆಯವರು ಒದ್ದು, ಈಗ ರಾತ್ರಿ ಅವರ ಹತ್ತಿರ ಮನೆಯಲ್ಲಿ ಅವರು ವಾಸ್ತವ ಮಾಡ್ತಾರೆ. ಏನಂತೇಳಿ ಮಾಡಬೇಕು? ಏನು ಇವರಿಗೆ ಕಣ್ಣಿಲ್ವಾ? ಇದು ಇವರಿಗೆ ಪಂಚಾಯತಿಗೆ ಕಟ್ಟುವುದಿಲ್ಲ? ಯಾವುದು ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲ? ಒಂದು ಕಂದಾಯ ಅಧಿಕಾರಿಗಳಿಗೆ ನಾನು ಒಂದು ಹೇಳ್ತೇನೆ ಸ್ವಾಮಿ, ಆ ಫೈಲ್ ಬರಲಿ. 1996ನೇ ವಿಷಯದಲ್ಲಿ ಬಲ್ನಾಡು ಗ್ರಾಮ ಮತ್ತು ಇರ್ದೆ ಗ್ರಾಮ ಅಂತೇಳಿ ಗೊತ್ತುಂಟ. 1996 ಬಂಟ್ವಾಳ ಹೋಬಳಿ ಇತ್ತು, ಆ ಗ್ರಾಮವನ್ನು ಆ ಬಂಟ್ವಾಳಗೆ ಇತ್ತು. ಅದರಲ್ಲೇ ಸ್ಕೆಚ್ ಉಂಟು, ಕಾಲುದಾರಿ ಇದೆ ಅಂತೇಳಿ. ನಾನು ಬೇಕಾದರೆ ಈಗ ಬಿಡಿಸಬೇಕಾದರೆ ತೋರಿಸ್ತೇನೆ, ಅದು ದೊಡ್ಡ ಸೀಟು ಮಾತ್ರ. ಇದು ಎಲ್ಲೇ ಒಂದು ಕಂದಾಯ ಈ ಭೂಮಾಪಕರಲ್ಲಿ ಇಲ್ಲ. ಇಲ್ಲಿ ಬೇಕಾದರೆ ನೋಡಿ, 1996ನ ಒಂದು ಸರ್ವೆ ಇದರಲ್ಲಿ ಒಂದು ADLR ಆಗಲಿ DDLR ಅವರ ಹತ್ರ ಉಂಟಾ ಅಂದು ನೋಡಿ, ಅವರ ಹತ್ರ ಇಲ್ಲ ಸ್ವಾಮಿ. ಯಾಕೆ ಇಲ್ಲ? ಇದೆಲ್ಲ ದೊಡ್ಡ ಮನುಷ್ಯರು ಏನು ಮಾಡಿದ್ದಾರೆ ಗೊತ್ತುಂಟ, ಅವರು ನುಂಗಿ ಹಾಕಿದ್ದಾರೆ. ಇದೇ ನಮ್ಮ ಇರ್ದೆ ಗ್ರಾಮದಲ್ಲಿ ನಾನು ಹೇಳ್ತೇನೆ, ಇವರು ಕೇಸ್ ಹಾಕ್ತಾರಲ್ಲ, ಅವರ ಹೆಸರಿಗೆ ಅನಂತ ಭಟ್ ಎಂಬವರು, ಅವರಿಗೆ ಪಟ್ಟ ಜಾಗ 52 ಎಕರೆ ಜಾಗ ಇದೆ, ಸರ್ಕಾರಿ ಭೂಮಿ 12 ಎಕರೆ ಇದೆ. 6 ವರ್ಷದಿಂದ ಗೇರು ಬೀಜ ಗಿಡ ನೆಟ್ಟಿದ್ದಾರೆ. ಅದರಲ್ಲಿ ಫಸಲು ಹರಿಕೃಷ್ಣ ಭಟ್ ಅಂತೇಳಿ ನೋಡಿ. ಇದೆಲ್ಲ ಶೋಚನೀಯ ವಿಷಯ. ಇವರಿಗೆ ಸ್ವಲ್ಪ ಒಂದು 8 ಫೀಟು ರಸ್ತೆ ಕೊಡಲಿಕ್ಕೆ ಏನು ಮಾಡ್ತಾರೆ, ಅದು ನನ್ನ ವರ್ಗ ಜಾಗ ಅಂತೇಳಿ, ಎಲ್ಲ ವರ್ಗ ಜಾಗ. ಇವರಿಗೇನು ಗೊತ್ತಿದೆ ಪಾಪದವರಿಗೆ?
12 ಎಕರೆ ಸರ್ಕಾರಿ ಭೂಮಿ ಅಂತ ಹೇಳಿದರೆ ಯಾರು ಕಬಳಿದ? ನೀವು ಬೇಕಾದ್ರೆ ನೋಡಿ, ಬಡವರು ಒಂದು 5 ಜಾಗದಲ್ಲಿ 5 ಸೆಂಟ್ ಜಾಗದಲ್ಲಿ ಒಂದು 2 ಸೆಂಟ್ ಜಾಗದಲ್ಲಿ ಮನೆ ಕಟ್ಟಿ ನಿಮ್ಮನ್ನು ನಾಳೆ ಡೊಮಿನೇಷನ್ ಮಾಡ್ತಾರೆ. ಯಾಕೆ? ನಿಮ್ಮ ಹತ್ರ ಏನು ತಾಕತ್ತಿಲ್ಲ, ಇವರ ಹತ್ರ ಲಕ್ಷ ಲಕ್ಷ ಕೊಡಲಿಕ್ಕೆ ತಾಕತ್ತಿದೆ. ಏನು ಇದೊಂದು ಕಂದಾಯ ಇಲಾಖೆದು ಏನು? ಇವರಿಗೇನು ನಿದ್ದೆ ಮಾಡಿದೆ? ಇವರು AC ಸಾಹೇಬರು ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಇವರು ದಂಡದಾರರಿಗೆ ಹೆಸರಿಗೆ ಮಾತ್ರ ಇರೋದು. ಇವರು ನಿಮ್ಮ ಬೆವರು ಬಿಚ್ಚಿದ ದುಡ್ಡನ್ನು ಇವರಿಗೆ ಸಂಬಳ ಹೋಗ್ತದೆ, ಆ ಸಂಬಳವನ್ನು ತಗೊಂಡು ಇವರು AC ಕೂತ್ಕೊಳ್ತಾರೆ. ನೀವೆಲ್ಲ ಇಷ್ಟು ಈ ನೋಡಿ ರಜೆ ಹಾಕಿ ಇವತ್ತು ಬರಬೇಕಾ ನೋಡಿ, ಈ ಎಂಥ ಒಂದು ಶೋಚನೀಯ ವಿಷಯ ಅಂತೇಳಿಗೆ ನಮಗೆ ಗೊತ್ತಾಗ್ತದೆ. ಇದು ನಾವು ಒಂದು ಖಂಡಿತವಾಗಿ ಹೇಳ್ತೇನೆ, ಯಾವುದೇ ಆಗಲಿ ಯಾವ ಗ್ರಾಮಕ್ಕೆ ಹೋಗಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದು ಇದೇ ನಾಟಕ. ಎಲ್ಲ ಅಧಿಕಾರಿಗಳಾಗಲಿ ರಾಜಕಾರಣಿಗಳು ಇದೇ ನಾಟಕ. ಯಾಕೆ ಗೊತ್ತುಂಟಾ? ಬಹುಶಃ ನಾನು ಹೇಳ್ತೇನೆ, ಆರ್ಯಪ್ಪ ಗ್ರಾಮದಲ್ಲಿ ಉಂಟು, ಬಲ್ನಾಡು ಗ್ರಾಮದಲ್ಲಿ 94 CC ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಇದೇ ಪಂಚಾಯತಿಯಲ್ಲಿ ಅಧ್ಯಕ್ಷರಾದವರಿಗೆ ಮುನ್ಸಿಪಾಲ್ಟಿ ಒಳಗೆ 9 ಸೆಂಟ್ ಜಾಗ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಹಾಗಾದರೆ ಬಡವರಿಗೆ ಒಂದು 3 ಸೆಂಟ್ ಕೊಡಲಿಕ್ಕೆ ಏನಾಗ್ತದಪ್ಪ? ಇವ್ರದ್ದು ಏನು ದುಡ್ಡು ಹೋಗ್ತದೆ? ಇವ್ರದ್ದು ಯಾರ ಅಪ್ಪಂದು ದುಡ್ಡು? ಇವ್ರು ಹೇಳ್ತಾರೆ ಗೊತ್ತುಂಟಾ, ಒಂದು ತಾಯಿಗೆ ಕೊಟ್ಟರೆ ಮಕ್ಕಳು ಒಂದು 3 ಜನ ಇರ್ತಾರೆ, ಅವರಿಗೆ ಮದುವೆ ಆದ ಮೇಲೆ ಮತ್ತು ಅವರು ಬೇರೆ ಇದರಲ್ಲೇ ಕೂತ್ಕೊಳ್ಬೇಕು. ಏನಂತೇಳಿ ಶೋಚನೆ ಅವರು ಹೇಳೋದು. ಒಂದು VA ಆಗಲಿ ಯಾರೇ ಒಂದು ಅಧಿಕಾರಿಗಳಿಗಾಗಿ ಹೇಳೋದಾಗಿ ನೋಡಿ. ಹಾಗಾದರೆ ಒಂದು 94 CCಗೆ ಒಂದು ಯಾವುದಂತೇಳಿ ಒಂದು ನಿಜವಾಗಿ ಒಂದು ಕೂಲಂಕಷವಾಗಿ ಯಾರ ಹತ್ರ ಕೇಳುವವರು ಯಾರಿದ್ದಾರೆ? ಇಲ್ಲಿ ಸೇವಾ ಕೇಂದ್ರದ ಸೇವಾ ಪ್ರತಿನಿಧಿ ಅಂತ ಎಲ್ಲ ಉಂಟು. ಎಲ್ಲಿ ಇದ್ದರೂ ಏನು ಪ್ರಯೋಜನ ಉಂಟು ಸ್ವಾಮಿ? ಯಾರು ಕೇಳ್ತಾರೆ ಹೇಳಿ? ಬಡವರ ಕೂಗಿ ಯಾರು ಕೇಳ್ತಾರೆ? ಒಂದು ಶಾಸಕ ಆದವರಿಗೆ ಇಷ್ಟು ಜನರದ್ದು ಓಟು ಉಂಟು, ಇನ್ನೂ ಸಣ್ಣ ಜನ ಬರುವವರಿದ್ದಾರೆ. ಇಷ್ಟು ಜನವನ್ನು ಓಟು ತೆಗೆದು ಇವರಿಗೇನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾರಿಗೋಸ್ಕರ ಶೋ ಮಾಡ್ತಾರೆ, ಯಾರಿಗೋಸ್ಕರ ನಾಟಕ ಮಾಡ್ತಾರೆ? ನಾನು ಖಂಡಿತ ಇನ್ನೊಂದು 2-3 ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಓಟು ಬರ್ತದೆ. ಆ ಓಟಲ್ಲಿ ಎಲ್ಲ ಗ್ರಾಮದವರು ಬಹಿಷ್ಕಾರ ಬೋರ್ಡ್ ಆಗಬೇಕು. ಯಾರಿಗೂ ಓಟು ಕೊಡಬೇಡಿ. ಯಾವುದಾದ್ರೂ ಬಡವರ ಕಾಳಜಿ ನೋಡುವವರು ಯಾರಿಲ್ಲ. ಎಲ್ಲರಿಗೂ ಹೇಳ್ತಾರೆ, ಬೇಕಾದರೆ ಮಂಗಳೂರಲ್ಲಿ ಬರ್ತಾರೆ, DC ಆಫೀಸಿಗೆ ಬರ್ತಾರೆ, ಅವರ ಅಧಿಕಾರಿಗಳಿಗೆ ಬಂದಿದ್ದಾರೆ. ಇದು ಕಂದಾಯ ಅಧಿಕಾರಿ ಬಂದಿದ್ದಾರೆ, ಉಸ್ತುವಾರಿ ಸಚಿವರಂದು. ಉಸ್ತುವಾರಿ ಸಚಿವರು ನಾನು ಸುಳ್ಯದಲ್ಲಿ ಹೋಗಿ ನಾನು ಕೊಟ್ಟಿದ್ದೇನೆ, ಇದೇ ನಾನು ಮ್ಯಾಟ್ರನ್ನು ಕೊಟ್ಟಿದ್ದೇನೆ. ಇಷ್ಟವರೆಗೆ ಏನಾಯಿತು? ನನಗೊಂದು ಲೆಟ್ರ್ ಬಂತಾ? ಏನಿಲ್ಲ. DC ಅವರಿಗೆ ಕಳಿಸಿದ್ದೇನೆ, ಏನು ಬಂತು? ಏನಿಲ್ಲ. ಅದೇ ನಾವು ಹೇಳೋದು, ಬಡವರ ಕೂಗು ಯಾರು ಕೇಳುವವರು ಅಂತೇಳಿ ನಾವು ಹೇಳೋದು. ಅದಕ್ಕೆ ಬೇಕಾಗಿ ಇನ್ನು ಕಾನೂನು ಕ್ರಮದಲ್ಲಿ ನೀವು ಅಧಿಕಾರಿಗಳು ಯಾವುದೇ ನೋಡಿ, ಯಾವುದೇ ಒಂದು ರಸ್ತೆಗಾಗಲಿ ಯಾವುದೇ ಮೂಲಕ ಸೌಕರ್ಯಕ್ಕಾಗೋದು ಇದು ಕೊಡಬಾರ್ದು. ಇದು ಕೊಟ್ಟರೆ ವೇಸ್ಟು. ನಾವೊಂದು ಲೆಟ್ರ್ ಖರ್ಚು ಮಾಡ್ತೇವೆ ಅಷ್ಟೇ. ಇಲ್ಲಿಂದ ಮಂಗಳೂರಿಗೆ ಹೋಗ್ತೇವೆ ಸ್ವಾಮಿ, ಮಂಗಳೂರು DC ಆಫೀಸಲ್ಲಿ ಮಾತಾಡ್ತೇವೆ, ಒಂದು ಅರ್ಧ ಗಂಟೆ 3 ಗಂಟೆ ಮಾತಾಡ್ತೇವೆ. 3 ಗಂಟೆ ಮಾತಾಡಿ ಏನು ಬಡವರಿಗೆ ಕೂಗಿ ಯಾರು ಕೆಲವರು? ನಾನೊಂದು ಹೇಳಿದ್ದೇನೆ, ಬಡವರೆಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮಾತ್ರಲ್ಲ, ಎಲ್ಲ ವರ್ಗದವರು ಬಡವರಿದ್ದಾರೆ, ಎಲ್ಲ ವರ್ಗದವರು ನಮ್ಮಿಂದ ಕಡೆ ಇದ್ದಾರೆ. ಆದರೂ ಯಾಕೆ ಗೊತ್ತುಂಟ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದೇ ಕೆಲಸ ಮಾಡೋದಿಲ್ಲ, ಬಾಕಿ ವರ್ಗದವರು ಏನು ಮಾಡ್ತಾರೆ ಸ್ವಾಮಿ? ಎಲ್ಲ ರಾಜಕೀಯದವರು ನೀವು ಬೇಕಾದರೆ ನೋಡಿ, ರಾಜಕೀಯವ್ರ ಹತ್ರ ಆಫೀಸಿಗೆ ಹೋದ್ರೆ ಆಯಿತು, ನಿಮ್ಮ ಹತ್ರ ಕಾರು ಉಂಟಾ ಬಂಗ್ಲೆ ಉಂಟಾ ನೋಡ್ತಾರೆ, ಅಂಥವ್ರಿಗೆ ಅವನೊಂದು ಕೆಲಸ ಮಾಡಿಕೊಡು ಅಂತ ಹೇಳ್ತೀವಿ. ನಾನು ಇತ್ತೀಚೆಗೆ ಮುಂಡೂರಲ್ಲಿ ನೋಡಿದ್ದೇನೆ. ಮುಂಡೂರಲ್ಲಿ ನಾನು ರಸ್ತೆ ಮಾಡಿದ್ದೇನೆ. ಅವರಿಗೆ ಸಹ ಪಾಪ 18 ವರ್ಷದಿಂದ ಇಲ್ಲ, ಪಾಪ ಹುಷಾರಿಲ್ಲದವರಿದ್ದಾರೆ, ಅವರನ್ನು ಕರ್ಕೊಂಡು ಹೋಗಬೇಕು. ಹೇಗಿದ್ದಾರೆ? ಯಾಕೆ? ಅಕ್ರಮ ಸಕ್ರಮದಲ್ಲಿ ಆಗಿ ಪ್ಲಾಟಿಂಗ್ ಮೀನ್ಸ್ ಏನಿಗೆ ಗೊತ್ತುಂಟ? ಪ್ಲಾಟಿಂಗ್ ಆದರೆ ಪಟ್ಟ ಜಾಗ ಅಂತೇಳಿ, ಆದರೂ ದರ್ಖಾಸು ಮಂಜೂರಾದರೂ ಯಾರು? ಸರ್ಕಾರ ಕೊಡೋದು ನೋಡಿ, ಇರ್ತದೆ ಅವರದು. ಸರ್ಕಾರ ಕೊಟ್ಟ ಜಾಗೆ ಸಿವಿಲ್ ಮ್ಯಾಟ್ರಲ್ಲಿ ನಮ್ಮದು ಕೇಸ್ ಆಗಿದೆ, 5-6 ಕೇಸ್ ನಮ್ಮಲ್ಲಿ ಉಂಟು, ಕಂದಾಯ ಇಲಾಖೆಯಲ್ಲಿ ನಮ್ಮಲ್ಲಿ ಉಂಟು. ಯಾರ ಹತ್ರದಿಂದ ನಾವು ಕೇಳುವುದು? ಯಾರ ಒಂದು ಬೇಡಿಕೆಯನ್ನು ಈಡೇರಲಿಕ್ಕೆ ಯಾರಿಗೆ ಒಂದು ಇದು ಇಲ್ವಾ? ಹೇಳ್ತಾರೆ ಭಾರತ ದೇಶದಲ್ಲೇ ಮೂಲ ಸೌಕರ್ಯ ಅಂತೇಳಿ ಯಾವುದು ಅಂತೇಳಿ. ನೀವು ಯಾವುದಂತ ಹೇಳಿ? ಒಂದು ದಾರಿ, ಒಂದು ವಿದ್ಯುತ್, ನೀರು ಯಾರಿಗೆ ಉಂಟಪ್ಪ? ಬಡವರಿಗೆ ಏನು ಇದಿಲ್ವಾ? 1947ನೇ ವಿಷಯ ಸ್ವಾತಂತ್ರ್ಯ ಸಿಕ್ಕಿದಿಲ್ವಾ? ಅಂಬೇಡ್ಕರ್ ಬರೆದ ಸಂವಿಧಾನ ಇಲ್ವಾ? ಯಾಕೆ? ಅದಕ್ಕೆ ನಾವು ಹೇಳೋದು, ನೀವು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಬೇಕಾದರೆ ಮನೆಯಲ್ಲಿ ಫೋಟೋ ಇಡ್ತೀರಾ, ಇದೇ ಒಂದು ಅಂಬೇಡ್ಕರ್ದು ಒಂದು ಸಂವಿಧಾನ ಬರೆದ ಅಂಬೇಡ್ಕರ್ದು ಒಂದು ಫೋಟೋ ಇಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕೆ ಗೊತ್ತು? ಅದನ್ನು ನಾವು ಇಡಬೇಕು. ನಾವು ಯಾರೋ ಒಂದು ನನ್ನ ಮನೆಗೆ ಒಂದು ಆಲಂಗರಿಗೆ ಒಂದು 3-4 ವರ್ಷ ನಾನು ಎಕ್ಸಾಂಪಲ್ ಹೇಳ್ತೇನೆ. ಅಲ್ಲ, ಮೋದಿಜಿಯವರ ಫೋಟೋ ಉಂಟು ಸ್ವಾಮಿ. ಅಲ್ಲಲ್ಲ, ನಾನು ಯಾವುದೇ ರಾಜ್ಯಕ್ಕೆ ನಾನು ಹೇಳೋದಿಲ್ಲ. ಅವರು ಹತ್ಯೆ ದಿನ ಅಂತ ಹೇಳ್ತಾರೆ. ಹತ್ಯೆ ದಿನ ಎಲ್ಲಿಂದ ಮಾಡ್ತಾರೆ ಸ್ವಾಮಿ? ಹತ್ಯೆ ದಿನ ಎಲ್ಲಿಂದ ಮಾಡ್ತಾರೆ? ಇವರು ಹೇಳ್ತಾರೆ ಹತ್ಯೆ ದಿನ ಅಂತ. ಎಲ್ಲರ ಮನೆಗೆ ದಾರಿ, ಎಲ್ಲರ ಮನೆಗೆ ದಾರಿ ದೀಪ, ಎಲ್ಲರ ಮನೆಗೆ ನೀರಿನ ಸೌಲಭ್ಯ. ಕೇಳಿ, ಇರ್ದೇವಲ್ಲಿ ನೀರು ಇಲ್ಲದೆ ಎಷ್ಟು ತಿಂಗಳಾಯಿತು? ತಿಂಗಳು ಇವರು 100 ರೂಪಾಯಿ ಕಟ್ತಾರೆ, ಇಲ್ಲದ್ರೆ ಫೋನ್ ಮಾಡ್ತಾರೆ ತಿಂಗಳಾಗ, ಇಲ್ಲದ್ರೆ ಬಡ್ಡಿ ಬರ್ತದಂತೆ. ಪಾಪ ಎಲ್ಲಿಂದ? ಈಗ ಶೋಚನೀಯ ವಿಷಯದಲ್ಲಿ ಅವರಿಗೆ ಕೆಲಸ ಇಲ್ಲ, ಆರೋಗ್ಯ ಸರಿ ಇಲ್ಲ, ಎಲ್ಲಿಂದ ಮಾಡ್ತಾರೆ ನೋಡಿ.
ಎಲ್ಲಿಂದ ಯಾವ ವಿಷಯದಲ್ಲಿ ಮಾಡ್ತಾರೆ? ಇವರಿಗೇನು ಇದೊಂದು ಯೋಗ್ಯತೆ ಇಲ್ಲ ಅವರಿಗೆ ಅಧಿಕಾರಿಗಳೇ. ಖಾಲಿ ನಾವು ಬೊಗಳಿದ್ರೆ ಬಾಯಲ್ಲಿ ಮಾತಾಡಿದರೆ ನಮ್ಮ ಮೇಲೆ ಕ್ರಿಮಿನಲ್ ದಾವೆ. ನೋಡಿ ಇದೇ ದಂಡಾಧಿಕಾರಿಯವರು ಹೇಗೆ ಮಾಡಿದ್ದಾರೆ ನೋಡಿ. 14 ಜನರ ಮೇಲೆ ಇದು ನಮ್ಮ ಹತ್ರ ಕೇಸ್ ಹಾಕಿದ್ದಾರೆ. ನಾನು ಏನು ಮಾಡಿದ್ದೇನಪ್ಪ? ನನ್ನ ಕ್ರಿಮಿನಲ್ ದಾಖಲೆ ಎಲ್ಲಿಂಟು? ನಾನು ಅಂತ ಏನು ಕ್ರಿಮಿನಲ್ ದಾಖಲೆ ಕೆಲಸ ಮಾಡಿದ್ದೇನೆ? ಯಾವುದಕ್ಕೋಸ್ಕರ ಹೇಳ್ತಾರೆ ನೋಡಿ. ಇಂಥ ಒಂದು ಬಡವರ ಕೂಗು ಗೊತ್ತಾಗೋದಿಲ್ಲ ಇವರಿಗೆ. ಯಾವುದೇ ಅಧಿಕಾರಿ ಆಗೋದು, ಯಾವುದೇ ಮೇಲೆ ಇನ್ನು ನಾನು ಗ್ರಾಮ ಪಂಚಾಯತಿಯಲ್ಲಿ ಇದ್ದರು ಯಾವುದೇ ಒಂದು ಅಧ್ಯಕ್ಷರಾಗಲಿ 5 ವರ್ಷ ಹೆಸರಿಗೆ ಮಾತ್ರ ನಿಲ್ತಾರೆ ಹೊರತು ಅವರಷ್ಟಿಗೆ ಇರ್ತಾರದಲ್ಲದೆ ಯಾವುದೇ ಒಂದು ಪರಿಷತ್ ಪರಿಶ್ರಮಗಳ ಒಂದು ಅಧ್ಯಕ್ಷ ಆದರೆ ತಾಲೂಕ್ ಪಂಚಾಯತ್ ಯಾವುದೇ ಆಗಲಿ ಅವರು ರಬ್ಬರ್ ಸ್ಟ್ಯಾಂಪ್ನಾಗೆ ಬೇಕು. ಬಾಕಿ ಇದ್ದರು ಅಲ್ಲಿಗೆ ಸಿಗ್ನೇಚರ್ ಹಾಕಿದಾಗ ಇವರು ಸಿಗ್ನೇಚರ್ ಹಾಕ್ತಾರೆ. ದುಡ್ಡು ಅವರು ಮಾಡೋದು. ಇವರಿಗೆ ಬಂದರೆ ಅಲ್ಲಿ ಒಂದು ಪಂಚಾಯತಿಯಲ್ಲಿ ಒಂದು ಚಹಾ ಕೊಡ್ತಾರೆ ಅಷ್ಟೇ, ಮತ್ತೆ ಏನಿಲ್ಲ. ಇದು ನಮ್ಮವರ ಇದು ಯಾಕೆ ಗೊತ್ತುಂಟು? ಅಂಥವರನ್ನು ಹೆಸರಿಗೆ ಮಾತ್ರ ಇಡುವುದು. ಇದೇ ವಿಷಯ ನಮ್ಮವರು ಅದಕ್ಕೆ ಉಂಟಲ್ಲ. ಈ ಬೇಡಿಕೆ ನಾವು ನಿದ್ದೆ ಮಾಡಿದರೆ ಇಲ್ಲಿ ನಾವು ಸ್ಪೀಚಲ್ಲಿ ಮಾತಾಡಿ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡುವಂಥದ್ದಲ್ಲ. ಇದು ಯಾವಾಗಲೂ ನಮಗೆ ಹೇಗೆ ಗೊತ್ತುಂಟ? ನಮಗೆ ಖಂಡಿತವಾಗಿ ನಮಗೆ ಯಾವಾಗ ಜಯ ಸಿಗ್ತದೆ ಅಷ್ಟರೊಳಗೆ ಈ 13 ಕೇಸನ್ನು ತೆಗಿಬೇಕು. ಇದು ದಂಡಾಧಿಕಾರಿ ಆಗುತ್ತೆ. ಸಿವಿಲ್ ಮ್ಯಾಟ್ರ್ ಯಾರ ಹತ್ರ ಒಂದು ಪೊಲೀಸ್ ಇಲಾಖೆಯಲ್ಲಿ ನೋಡಿ, ನಮ್ಮ ಸಿವಿಲ್ ಮ್ಯಾಟ್ರಲ್ಲಿ ಯಾರ್ದು ಉಂಟಂತೇಳಿ ನೋಡಿ, ನನ್ನ ದಾಖಲೆ ಬೇಕಾದ್ರೆ ನೋಡಿ, ನನ್ನದು ಏನಾದರೂ ಕ್ರಿಮಿನಲ್ ಉಂಟ ನೋಡಿ, ನನ್ನ ಮೇಲೆ ಹಾಕಿ 5 ಲಕ್ಷ ಬಾಂಡು ಯಾರು ಇವರೆಲ್ಲ ಬಡವರು ಕಟ್ಟುವುದ? ಯಾರು ಕಟ್ತಾರೆ? ಇವರು ಯಾರು ಕಟ್ಟಿದ್ದಾರೆ? ಇವರಿಗೊಂದು ಯೋಗ್ಯತೆ ಇಲ್ಲ. ಸರ್ಕಾರಕ್ಕೆ ಇವರಿಗೆ ಗೊತ್ತಿಲ್ಲ. ಇವರಿಗೆ ಗಮನ ಬರೋದಲ್ಲಿ MLAಗೆ ಏನು ಗಮನ ಬರೋದಿಲ್ಲ, ಏನು ಪೇಪರಲ್ಲಿ ಬರೋದಿಲ್ಲ. ಇಷ್ಟು ಪತ್ರಕರ್ತರು ಬರೀತಾರೆ, ಉದ್ದಕ್ಕೆ ಬರೀತಾರೆ, TV ಮಾಧ್ಯಮದವರು ಬರೀತಾರೆ. ಏನು ಅವರಿಗೇನು ಕೆಲಸ ಇಲ್ವಾ? ನಾವು ಪ್ರೆಸ್ ಮೀಟ್ ಮಾಡಿದೆ ಏನಂತೇಳಿ ನಮ್ಮನ್ನೊಂದು ಕರೀತಾರಾ? ಏನಂತೇಳಿ ಬರ್ತಾರಾ? ಅದಕ್ಕೆ ನಾವು ಖಂಡಿತವಾಗಿ ನಾವು ಹೇಳ್ತೇವೆ. ಯಾಕೆ ಗೊತ್ತುಂಟ? ಯಾವುದೇ ಒಂದು ಕೆಲಸ ಇರಲಿ, ಇನ್ನೂ ಅವರದೊಳಗೆ ಮನೆ ಕೊಡಬಾರ್ದು. ನಾವು ನಿಮ್ಮ ಶಕ್ತಿ, ನಿಮ್ಮ ಆಣೆ ಬಲ, ಕೇಸ್ ಇರಲಿ ಅಂತ 100 ಕೇಸ್ ಆಗ್ತದೆ. ಒಂದು ಹೇಳ್ತೇನೆ, ದಯವಿಟ್ಟು ಹೇಳ್ತೇನೆ, ನ್ಯಾಯಾಧೀಶರಿಗೆ ಅವರ ಮನೆಗೆ ದಾರಿ ಇಲ್ಲದ್ರೆ ಏನು ಮಾಡ್ತಿದ್ರು ಸ್ವಾಮಿ? ಅವರ ಫ್ಯಾಮಿಲಿಗೆ ಮಾಡಿದ್ರು. ದಯವಿಟ್ಟು ಇಂಥ ಬಡವರ ಪುತ್ತೂರು ಮಾಲಿಂಗೇಶ್ವರ ಮಣ್ಣಲ್ಲಿ ಕಣ್ಣೀರು ಹಾಕಿಸಬೇಡಿ. ಯಾರು ಉದ್ಧಾರ ಆಗುವುದಿಲ್ಲ. ಮೊನ್ನೆ ನೋಡಿ ದಂಡಾಧಿಕಾರಿ ದಂಡ ಬರೆದ್ರು, ಲೋಕಾಯುಕ್ತಕ್ಕೆ ಬಳೆ ಸಿಕ್ಕಿಬಿದ್ದರು. ಯಾರು? ಅಲ್ಲಿ ಮಾಲಿಂಗೇಶ್ವರ ಗದ್ದೆಯಲ್ಲಿ ನೋಡ್ತೈತೆ. ಅವರಿಗೆ ಸ್ವಲ್ಪ ಇದ್ದಾರೆ, ಅದು ಕಂದಾಯ ಇಲಾಖೆ ಅವರು ಕೆಲಸ ಮಾಡಲಿ. ಏನೋ ಎಲ್ಲಿಂದಾದರೂ ಬರ್ತಾರೆ, ನಾರ್ತಿಂದ ಬರ್ತಾರೆ. ಇವರಿಗೆ ಯೋಗ್ಯತೆ ಮಾನ ಮರ್ಯಾದೆ ಉಂಟು ಇವರಿಗೆ? ಯಾರಂತೇಳಿ ಹೇಳ್ತಾರೆ ಇವರು? ಯಾರನ್ನು? ಅದಕ್ಕೆ ನಾವು ಹೇಳೋದು, ನಾನು ಖಂಡಿತ ನಾನು ಉತ್ತರ ಹೇಳ್ತೇನೆ. ಇದು 8ನೇ ತಾರೀಕು 9 ತಿಂಗಳು. ಇನ್ನು ಇವತ್ತು ಎಲ್ಲಿಯಾದರೂ ನಮ್ಮದು ಬಂದು ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಖಂಡಿತವಾಗಿ ನಾವು ಪ್ರತಿಭಟನೆ ನಿಂತರು ಬರುವ ತಿಂಗಳು ಖಂಡಿತ ಅವತ್ತು ಮಿನಿ ವಿಧಾನದ ತಾಲೂಕು ಆಫೀಸ್ಗೆ ನಾವು ಬೀಗ ಜಡಿಯೋದು ಖಂಡಿತಾವತಿ ನಮ್ಮ ಸಂಘಟನೆ. ಅದು ನೀವೆಲ್ಲ ಹಮ್ಮಿಕೊಳ್ಬೇಕು. ಯಾಕೆ ಗೊತ್ತುಂಟ? ಬಡವರ ಕೂಗು ಇನ್ನೂ ಕೇಳುವವರು ಯಾರಿಲ್ಲ. ಯಾವುದೇ ಅಧಿಕಾರಿಗೂ, ಯಾವುದೇ MLA ಆಗಿ, ಯಾವುದೇ MP ಆಗಲಿ. ನಾನು ಬೆಂಗಳೂರಲ್ಲಿ ಕೊಟ್ಟಿದ್ದೇನೆ ಸ್ವಾಮಿ, ಇದೇ ಕಂದಾಯ ಸಚಿವರಿಗೆ ಕೊಟ್ಟಿದ್ದೇನೆ. ಪ್ರಿಯಾಂಕಾ ಖರ್ಗೆ ಅವರು ಯಾರು? ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿ. ಏನು ಮಾಡ್ತಾರೆ ಸ್ವಾಮಿ? ಇಂಥ ಒಂದು ಪ್ರಾಯದವ್ರದ್ದು ಮನೆ ಬಿದ್ದರೆ ಅಭಿವೃದ್ಧಿ ಎಲ್ಲಿಂಟು? ಪಂಚಾಯತ್ ಎಲ್ಲಿಂಟು? ಆ್ಯಕ್ಷನ್ ಮಾಡಲಿ. ಅವರ ದೊಡ್ಡ ಅಧಿಕಾರಿ ಇದ್ದಾರೆ, ಯಾರಂತೇಳಿ ಮಾಡಲಿ, ಆ್ಯಕ್ಷನ್ ಮಾಡಲಿ, ಅಂಥವ್ರನ್ನ ಅಮಾನತು ಮಾಡಲಿ. ಎಷ್ಟೋ ಜನ ಉದ್ಯೋಗದಲ್ಲಿ ಇಲ್ಲದವ್ರದ್ದು ಏನೇನೋ ದುಡಿತಾರೆ, ಕೂಲಿ ಕೆಲಸ ಮಾಡ್ತಾರೆ, ಡಿಗ್ರಿ ಹೋಗ್ತಾರೆ, ಏನೂ ಇಲ್ಲದು ಏನಿಲ್ಲ. ಅದಕ್ಕೆ ಸಹ ಇಂಪ್ಲಾನ್ಸ್ ಹೋಗಬೇಕು ಸ್ವಾಮಿ. ಲಕ್ಷಗಟ್ಟಲೆ ನಿಮ್ಮ ಹತ್ರ ಉಂಟಾ? ನಿಮ್ಮ ಹತ್ರ ಲಕ್ಷಗಟ್ಟಲೆ ಇಲ್ಲ. ಅದಕ್ಕೆ ಹೋಗಿ ನಾನು ದಯವಿಟ್ಟು ಹೇಳ್ತೇನೆ, ನಾವು ಖಂಡಿತ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಅಂಬೇಡ್ಕರ್ ಸಂವಿಧಾನ ಹೇಗೆ ಬರ್ತೀವಿ ಅದಕ್ಕೆ ನಾವು ಕಷ್ಟಪಟ್ಟು ನಾವು ಇದು ಮಾಡಿದರೆ ಖಂಡಿತವಾಗಿ ಪುತ್ತೂರಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ನಮಗೆ ಗೆಲುವು ಖಂಡಿತವಾಗಿ ಸಾಧ್ಯ ಇದೆ. ಅದು ನೀವೊಂದು ಆಲೋಚನೆ ಮಾಡಿ. ಯಾವುದೇ ಒಂದು ಅಧಿಕಾರಿಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತ ಕೆಲವರು ಇವತ್ತಲ್ಲ ನಾಳೆ ನೋಡಿ, ಮೊನ್ನೆ ಇರ್ದೆ ಅಲ್ಲಿಗೆ ಬಂದರು. ಏನೋ ಅವರು ಟೌನ್ ಸ್ಟೇಷನ್ SI ಕರೆದು ಅವರು ಬಂದು VA ಅವರು ಬಂದರು, ಸರ್ವೇರು ಬಂದರು, ಅಳತೆ ಮಾಡಿದರು. ಅದೇ RI ಬಂದರು. ಏನು ಗೊತ್ತುಂಟ? ಇವತ್ತು ನಾವು 5 ಫೀಟ್ ಇಲ್ಲಿಂದ ಬಿಡ್ತೇವೆ, 5 ಫೀಟ್ ಇಲ್ಲಿಂದ, ಅದು ನನ್ನ ಹತ್ರ ಕಾಪಿ ಇದೆ. ಇದೇ ಸರ್ವೆ ಆಯಿತಾ? RI ಬಂದರು. RI ಬಂದು ಏನು ಮಾಡಿದ್ರು ಗೊತ್ತುಂಟ? ನಾಳೆ ಖಂಡಿತ ವಾಟರ್ ಕಾಪಿ ಇಟ್ಕೊಂಡು 11 ಗಂಟೆಗೆ ಬರ್ತೇನೆ. ಎಲ್ಲ ನಮ್ಮ ಮೆಂಬರ್ನವ್ರ ಹತ್ರ ಹೇಳಿದ್ದಾರೆ, ಬೇಕಾದರೆ ಕೇಳಿ ಅವರೊಟ್ಟಿಗೆ. ನಾನು ಸುಳ್ಳಪ್ಪ ಪ್ರಜೆ ಅವ್ರ ಹತ್ರ ಹೇಳಿದ್ದು, ಅದು ಸಹ ವಿಡಿಯೋ ಉಂಟು. ಆ ವಿಡಿಯೋ ನಾವು ದಾಖಲೆಯನ್ನು ತೋರಿಸ್ತೇವೆ. ಯಾಕೆಂತ ಹೇಳಿದ್ದಾರೆ ಗೊತ್ತುಂಟ? ನಾವು ಖಂಡಿತವಾಗಿ ವಾಟರ್ ಕಾಪಿ ಇಟ್ಕೊಂಡು ತಹಸೀಲ್ದಾರು ನಾನು ಮಾತ್ರ ಖಂಡಿತವಾಗಿ ಬರ್ತೇನೆ, VA ಸಹ ಬರ್ತಾರೆ. ಆಯಿತು ಆಯಿತು ಅಂತ ಹೇಳಿದ್ದೇನೆ. 12 ಗಂಟೆ ಆಯಿತು, 1 ಗಂಟೆ ಆಯಿತು, 3 ಗಂಟೆ ಆಯಿತು, 4 ಗಂಟೆ. ಅವರು ಊಟ ಮಾಡಿ ಬಂದದ್ದು. ನಾವು ಊಟ ಮಾಡೋದು 4:15 ಗಂಟೆ ಆಗಿದೆ. ಮತ್ತು ಇವರು ಏನು ಹೇಳಿದರು? ನನ್ನ ಹತ್ರ ಸಿಟ್ಟಲ್ಲಿ ಹಾರಿದರು. ಯಾಕೆ ಗೊತ್ತೋ? ನಾವು ಇನ್ನೂ 2 ದಿವಸ ಆಯಿತು ಇದೇ ಹೋರಾಟ ಮಾಡಿ, ನಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ, ನಾವು ಕೆಲಸ ಮಾಡ್ತೇವೆ. ಆಯಿತು, ನಿಮ್ಮ ಸಂಪೂರ್ಣ ಹಕ್ಕು ನಿಮಗಿದೆ, ನೀವು ಕೆಲಸ ಮಾಡಿ ಅಂತ ಹೇಳಿದ್ದೇನೆ. ಆದರೆ ಅದರ ಮೇಲೆ ನನ್ನ ಮೇಲೆ ಕೇಸ್ ಹಾಕಿದರು. ನನ್ನ ಮೇಲೆ 4-5 ಕೇಸ್ ಉಂಟು, ಅದು ಪರವಾಗಿಲ್ಲ.
ಇಲ್ಲೊಂದು ಕೇಸ್ ಉಂಟು, ಅದು ತೊಂದರೆ ಇರ್ತದೆ. ಆದರೂ ನಾನೊಂದು ಹೇಳೋದು, ಈ 14 ಜನರದ್ದು ಕೇಸ್ ತೆಗೆಯದಿದ್ದರೆ ಖಂಡಿತವಾಗಿ ನಾವು ಬಿಡುವುದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ಇನ್ನೂ ಜನ ಸೇರಿಸಿ ನಾವು ಸಂಘಟನೆ ಮಾಡಿ ದೊಡ್ಡದಾಗಿ ಮಟ್ಟಿಗೆ ನಾವು ಮುತ್ತಿಗೆ ಆಗೋದು ಗ್ಯಾರಂಟಿ ಅಂತೇಳಿ ನಾನು ಹೇಳ್ತೇನೆ. ಯಾಕೆ ಗೊತ್ತಾ, ಇನ್ನು ಮನೆ ಕೊಡೋದಿಲ್ಲ, ಮನೆ ಕೊಟ್ಟು ತಿಂಗಳು ಗಟ್ಟಾಯಿತು, ವರ್ಷ ಗಟ್ಟಲಾಯಿತು. ಇವರು ಕೊಟ್ಟಿದ್ದಾರೆ ಸ್ವಾಮಿ, ಪಂಚಾಯತಿಯಲ್ಲಿ ಹೋಗಿ ಮನೆ ಕೊಟ್ಟಿದ್ದಾರೆ. ಆ ಪಂಚಾಯತ್ ಮನೆ ಎಲ್ಲಿ ಹೋಗಿದೆ, ಎಲ್ಲಿ ಹೋಗಿದೆ? ಏನು ಅವರಿಗೆ ರಿಟರ್ನ್ ಏನಿಲ್ಲ. ಯಾಕೆ ಗೊತ್ತು, ಅವರು ಮೂರ್ಖರು ಅಂತೇಳಿ ಗೊತ್ತುಂಟು. ನಾನೊಂದು ಹೇಳ್ತೇನೆ, ಒಂದು ಮನೆ ಬಿದ್ದು ಶೋಚನೀಯ ವಿಷಯ, ಇದು ಫೌಂಡೇಶನ್ ಸಹ ಬಿದ್ದಿದೆ. ಆ ಸಂದರ್ಭದಲ್ಲಿ ಇವರಿಗೆ ಅಲ್ಲಿ ಒಂದು ತೋಡು ಉಂಟು, ಆ ತೋಡು ಮಳೆ ಬರುವಾಗ ದಾಟಲಿಕ್ಕೆ ಆಗುವುದಿಲ್ಲ. ಆ ಶೋಚನೀಯ ವಿಷಯ. ಯಾರಿಗಾದರೂ ಈ ಕಷ್ಟ ಅಧಿಕಾರಿಗಳಿಗೆ ಗೊತ್ತುಂಟಾ? ಯಾರಾದರೂ ಅಧಿಕಾರಿಗಳು ಬಂದಿದ್ದಾರಾ? ಏನು ಅಧಿಕಾರಿಗಳೇ ಬರಲಿಕ್ಕೆ ಆಗೋದಿಲ್ಲ. ಸರ್ಕಾರದಿಂದ ಗಾಡಿ ಕೊಡ್ತದೆ, ಏನು ಬರಲಿಕ್ಕೆ ಆಗೋದಿಲ್ಲ. ಯಾವುದೋಸ್ಕರ ಅವರು ಬರುವುದಿಲ್ಲ. ಅದಕ್ಕೆ ನಾವು ಹೇಳೋದು, ನಿಮ್ಮಂಥವ್ರ ಜನಗಳೆಲ್ಲ, ನಮ್ಮ ಅಭಿಮಾನಿಗಳೆಲ್ಲ ಉಂಟಲ್ಲ, ಖಂಡಿತವಾಗಿ ಹೋರಾಟ ಮಾಡಿದರೆ ಏನು ಕೇಸ್ ಇದ್ದರೂ ನಾನು ನೋಡಿಕೊಳ್ಳ ಸತ್ಯವಾಗಿ ನಾನೊಂದು ಹೇಳ್ತೇನೆ, ನಿಮ್ಮ ಹಿಂದೆ ನಾನು ಖಂಡಿತವಾಗಿ ಇದ್ದೇನೆ. ನಾನು ಹೇಗಾದರೂ ಉಂಟು ರಾಜಕೀಯದಲ್ಲಾಗಿ ನೀನು ಹೋಗು ಅಲ್ಲಿಗೆ ಅಂತೇಳಿ ನಾನು ಎದುರಲ್ಲಿ ಬರುವಂಥ ವ್ಯಕ್ತಿ. ಅದು ಖಂಡಿತವಾಗಿ ನಾನು ಬರ್ತೇನೆ. ಯಾವುದೇ ಇದ್ದಿದ್ದರೂ ನೀವು ಟೆನ್ಷನ್ ಮಾಡಬೇಡಿ, ನಮ್ಮ ಕೆಲಸ ಆಗಲೇಬೇಕು. ಆಗದಿದ್ದರೆ ಇದನ್ನು ತೆಗೆಯದೆ ನನ್ನ ಬೇಡಿಕೆ ಹೊಂದಿ. ಆ ಕಚ್ಚಾ ರಸ್ತೆ ನೋಡಿ, 3 ಫೀಟಿದ ರಸ್ತೆ ಅಂತ ಉಂಟು. ಆ 3 ಫೀಟಿನ ರಸ್ತೆಗೆ ಅಲ್ಲಿಯವರು ಒಬ್ಬರು ಏನು ಮಾಡಿದ್ರು, ಅದರ ಅಗಲ ಹಾಕಿದ್ರು. ಇವರು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಒಂದು 2 ವೀಲರ್ ಆದರೂ ಎಲ್ಲಿಗೆ ಹೋಗ್ತದೆ? ಏನಾದರೂ ಒಂದು 10 kg ಒಂದು 5 kg ಮೂಟೆ ಹೊತ್ಕೊಂಡು ಹೋಗಿ ಎಲ್ಲಿಗೆ ಹೋಗ್ತದೆ? 1.5 ಕಿಲೋಮೀಟ್ರ್ ಹೋಗಬೇಕು, ನಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಅಂಥದ್ದನ್ನು ಸಹ ಇವರು ಬೇಲಿ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ಇದು 8 ತಾರೀಕು ಅಂತೇಳಿ ಖಂಡಿತವಾಗಿ ನಾವು ಇವತ್ತು ಪ್ರತಿಭಟನೆ ಬಿಟ್ಟು ಅದಕ್ಕೆ ಹೋಗುವಾಗ ನಾವು ಖಂಡಿತವಾಗಿ ಸ್ಟೇ ಇದ್ದರೂ ಏನೂ ತೊಂದರೆ ಇಲ್ಲ. ನಾವು ಅದಕ್ಕೆ ಮಣ್ಣು ಹಾಕಿ 2 ವೀಲರ್ ಅದು ಹೋಗುವಂಥ ಪರಿಸ್ಥಿತಿ ನೋಡಬೇಕು. ನೋಡಿ, ಈ ಪ್ರಾಯದವ್ರದ್ದು ಏನು ಮಾಡಬೇಕು? ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ 1.5 ಕಿಲೋಮೀಟ್ರು. ಅವರಿಗೆ ಇನ್ನು ಮನೆಯಲ್ಲಿ ಎಲ್ಲಿ ಕೂತ್ಕೊಳ್ಳೋದು? ಈಗ ಮಳೆಯಲ್ಲ, ಆದರೂ ಬಿಸಿಲುಂಟು, ಬಿಸಿಲಲ್ಲದೆ ಎಲ್ಲಿ ಕೂತು ಎಷ್ಟು ಹಣ ಇವರ ಮೆಂಬರ್ ಮನೆಯಲ್ಲಿ ಬಾಕಿದವರ ಮನೆಯಲ್ಲಿ ಕೂತ್ಕೊಳ್ತಾರೆ. ಇವರ ಕಷ್ಟ ಕೂಗೋಣ ಯಾರು ಕೇಳುವವರು? ಅದೇ ನಾನೊಂದು ಹೇಳ್ತಾ ಇದ್ದೇನೆ, ಯಾವುದೇ ಇರಲಿ, ಯಾವುದೇ ಅಧಿಕಾರನಾಗಲಿ, ಯಾವುದೇ ರಾಜಕೀಯ ಎಲ್ಲ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಏನಿಲ್ಲ. ಸುಮ್ಮನೆ ನೋಡಿ ಅಲ್ಲಿ ಬ್ಯಾನರ್ ಹಾಕ್ತಾರೆ, ಇವರಿಗೆ ಸ್ವಾಯತ್ತ ಸಂಘ ಉಂಟು, ಅದುಂಟು, ನೀರಾವರಿ ಯೋಜನೆ ಉಂಟು. ಯಾವ ಯೋಜನೆಯನ್ನು ರಸ್ತೆ ಇಲ್ಲದ್ರೆ ಯಾವ ಯೋಜನೆ ಬರ್ತದೆ? ಅದು ನಾವು ಕೂಲಂಕಷವಾಗಿ ನಾವು ಪರಿಶೀಲನೆ ಮಾಡಬೇಕು. ಎಷ್ಟು ವರ್ಷದಿಂದ 94 CC ಕೊಡುವುದಿಲ್ಲ, ಎಷ್ಟು ಅಲೆದಾಡ್ತಾರೆ, ಎಷ್ಟು ಲಂಚ ಕೊಡಬೇಕು, ನನಗೊಂದು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಹೇಳೋದು, ಯಾವುದೇ ಇರಲಿ, ನಾವು AC ಸಾಹೇಬರಲ್ಲ ಬರಬೇಕು, ತಾಲೂಕು ಪಂಚಾಯತ್ ಯುವ ಬರಬೇಕು. ಇಲ್ಲದ್ರೆ ನಾವು ಎಲ್ಲಿಗೂ ನಾವು ಕದಾಡೋದಿಲ್ಲ. ಎಷ್ಟೇ ಗಂಟೆ ಆಗಿದ್ರಿ ಏನಾದರೂ ನಾವು ಚಿಂತೆ ಇಲ್ಲ. ನೀವೆಲ್ಲ ನಮ್ಮಲ್ಲಿ ಒಗ್ಗಟ್ಟಿರು, ಅನ್ನ ಆಹಾರ ನೀರಿಲ್ಲದರೂ ನಾವು ಖಂಡಿತವಾಗಿ ನಾವು ನಿಲ್ತೇವೆ. ಅದಕ್ಕೆ ಬೇಕಾಗಿ ನೀವೆಲ್ಲ ಇನ್ನೂ ಸಹ ನನಗೆ ಮಾತಾಡಲಿಕ್ಕೆ ಜನ ತುಂಬ ಇದ್ದಾರೆ, ನನ್ನ ಆತ್ಮೀಯರೆಲ್ಲ ಇದ್ದಾರೆ, ಎಲ್ಲವರು ಮಾತಾಡ್ತಾರೆ. ಇಷ್ಟೊಂದು ಮಾತಾಡಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಭೀಮ್. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಹೋರಾಟ 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 ಬೇಕೇ ಬೇಕು, ಬೇಕೇ ಬೇಕು. ಅಂಬೇಡ್ಕರ್ ಅವರ ಚಿಂತನೆಗಳು. ಆತ್ಮೀಯರೇ, ಬಹುಶಃ ಈ ಒಂದು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಯ ನೇತೃತ್ವ ನಡೆಯುವಂಥ ಹೋರಾಟಕ್ಕೆ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯರು ಹಾಗೂ ಈ ಒಂದು ಪದಾಧಿಕಾರಿಗೆ ನಾನು ಭೀಮವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಸಹ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ, ಬಹುಶಃ ಈ ಒಂದು ಸಂಘಟನೆಯಿಂದ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒತ್ತಾಯಿಸಿ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಬಹುಶಃ ನಾವು ಕಾಣಬಹುದು, ಈಗಾಗಲೇ ನಮ್ಮ ತತ್ವರಕ್ಷಣೆ ವೇದಿಕೆಯ ಗಿರಿಧರ್ ನಾಯ್ಕ ಅವರು ಪ್ರಸ್ತಾಪ ಮಾಡಿಸಿದಾಗಿದೆ, ಯಾವುದೇ ಸರ್ಕಾರಗಳು ಬಂದರೂ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಗಳು ಇವತ್ತು ಈಡೇರಿಸುವಂಥ ಮಟ್ಟಕ್ಕೆ ಹೋಗುವುದಿಲ್ಲ. ಇದನ್ನು ನಾವು ಯಾವ ರೀತಿ ಪರಿಗಣಿಸಬೇಕೆಂಬುದು ಅರ್ಥ ಆಗ್ತಾ ಇಲ್ಲ. ಬಹುಶಃ ಮುಂದುವರಿದ ಸಮಾಜ ಏನು ಪತ್ರ ಅವರ ಮಾಡಬೇಕಾಗಿಲ್ಲ.
ಏನು ಅವರವರ ಲೀಡರ್ಶಿಪ್ ಮೇಲೆ ಮಾತಾಡಿದರೆ ಅದು ಬೆಳಗಿಂದ ಸಂಜೆವರೆಗೂ, ಸಂಜೆ ಆದರೆ ಆ ವ್ಯವಸ್ಥೆಗಳು ಈಡೇರುತ್ತವೆ. ಆದರೆ ಈ ವರ್ಗಗಳ ಅನೇಕ ರಾಜ್ಯ ಮಟ್ಟಕ್ಕೂ ಪತ್ರವ್ಯವಹಾರ ಮಾಡಿದರೂ ಈಡೇರುವುದಿಲ್ಲ ಅಂದರೆ ಬಹುಶಃ ನಾವು ಅರ್ಥ ಮಾಡಿಕೊಳ್ಬೇಕು, ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನಕ್ಕೆ ಎಷ್ಟು ಮಾನ್ಯತೆ ಇದೆ ಅಥವಾ ಎಷ್ಟು ಇವರು ಗೌರವ ಕೊಡ್ತಾರೆ ಅಂತ. ಒಂದು, ನಮ್ಮನ್ನಾಳುವ ಜನಪ್ರತಿನಿಧಿಗಳು ಈ ಮತದಾನಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಎಂಬುದು. ನಾವು ಇದಕ್ಕೆ ಅರ್ಥ ಬಂದರೆ ಬಹುಶಃ ನಾವು ನಿರ್ಣಾಯಕವಾಗಿ ಮತ ಚಲಾವಣೆ ಮಾಡುವಾಗ ನಾವು ನಮ್ಮ ಹತ್ರ ಒಂದು ತಪ್ಪಿದೆ ಸ್ನೇಹಿತರೆ, ನಮಗೆ ಮರುವುದಾಸ್ತಿ ನಮಗೆ ಏನು ಮರು ಅಂದರೆ, ಚುನಾವಣೆ ಬರುವಾಗ ಗಿರಿಧರ್ ನಾಯ್ಕರು, ಶೇಷಪ್ಪ ನೆಕ್ಲಿ ವೇದಿಕೆ ನೆನಪಾಗಲ್ಲ. ಮತದಾನ ಮಾಡುವಾಗ ಗಿರಿಧರ್ ನಾಯ್ಕರನ್ನು ನೆನೆಸಬೇಕು, ಈ ಹೋರಾಟಗಳನ್ನು ನೆನೆಸಿಕೊಳ್ಬೇಕು. ನಮ್ಮ ಜನಪ್ರತಿನಿಧಿಗಳು ಮತದಾನ ಕೇಳಿಕೊಂಡು ಬರುವಾಗ ಒಂದು ಮುಗುಳ್ನೆಲೆಗೆ ನಮ್ಮ ಮತದಾನ ಮಾರಿಕೊಳ್ಳಬಾರದು. ಒಂದು ಬೂಟಾಟಿ ಮಾತಿಗೆ ನಾವು ತಗ್ಗಬಾರದು. ಇವತ್ತು ಚಂದ್ರನನ್ನೇ ತಂದು ಕೊಡ್ತೇನೆ ಅಂತ ಹೇಳುವಂಥ ಮಾತಿಗೆ ನಾವು ಮರಳಾಗಬಾರ್ದು. ಮತದಾನ ಬಾಬಾ ಸಾಹೇಬರು ಕೊಟ್ಟಂಥ ಈ ಸಂವಿಧಾನದ ಅಡಿಯಲ್ಲಿ ಮತದಾನವೇ ಜೀವನದ ಮೈಲುಗಲ್ಲು. ಒಬ್ಬ ಮತದಾನ ಗುಲಾಮಗಿರಿಗೆ ಮುಕ್ತಿ. ಒಂದು ಮತದಾನ ಇತಿಹಾಸಕ್ಕೆ ಶಕ್ತಿ ಅಥವಾ ಒಂದು ಇತಿಹಾಸಕ್ಕೆ ಮುಕ್ತಿ. ಒಂದು ಮತದಾನ ಒಬ್ಬ ಹೈ ಲೆವೆಲ್ ಇದ್ದರೂ ಜೀರೋಕ್ಕೆ ತರಲಿಕ್ಕೆ ಈ ಮತದಾನ ಸಾಕ್ಷಿ. ಒಂದು ಮತದಾನ ಸರ್ಕಾರಿ ಅಧಿಕಾರಿಯನ್ನು ಮನೆಗೆ ಕಳಿಸಲಿಕ್ಕೆ, ತಪ್ಪಿತಸ್ಥ ಅಧಿಕಾರಿಯನ್ನು ಮನೆಗೆ ಕಳಿಸಲಿಕ್ಕೆ ದಾರಿ. ಹೀಗಿರುವಾಗ ಎಲ್ಲಿ ನಾವು ಮತದಾನದ ಆಳ ಅಗಲವನ್ನು ಅರ್ಥ ಮಾಡಿಕೊಳ್ತೇವೋ ಆಗ ಇಂಥ ಸನ್ನಿವೇಶಗಳು, ನಾವು ಬೀದಿಯಲ್ಲಿ ಕೂರುವಂಥ ಸನ್ನಿವೇಶಗಳು ಉದ್ಭವ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಈ ನಿಟ್ಟಿನಲ್ಲಿ ಎಲ್ಲ ದಲಿತ ವರ್ಗದ ಜನರು ಮತದಾನದ ಕ್ರೋಢೀಕರಣ ತೆಗೆಯಬೇಕು, ಮತದಾನದ ಅರಿವನ್ನು ನಾವು ರೂಢಿಸಿಕೊಳ್ಬೇಕು. ಹೀಗಾದರೆ ಮಾತ್ರ ಇವತ್ತು ಏನು ಬಾಬಾ ಸಾಹೇಬರು ಏನು ಸಮಾಜದ ಕಟ್ಟ ಕಡೆಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರ, ಅದು ಈಡೇರಲಿಕ್ಕೆ ಸಾಧ್ಯ. ಬಹುಶಃ ಮುಂದುವರಿತಾ ಹೇಳುವುದಾದರೆ, ಬಾಬಾ ಸಾಹೇಬರು ಮೀಸಲಾತಿ ಅಡಿಯಲ್ಲಿ ಈ ಸಮಾಜಕ್ಕೆ ನ್ಯಾಯವನ್ನು ಕಲ್ಪಿಸಿದ್ದಾರೆ. ಎಲ್ಲ ವರ್ಗಗಳಿಗೂ ಮತದಾನದ ಅವಕಾಶ, ಮತದಾನದಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಕ್ಕಿದರೆ ಈ ವರ್ಗಕ್ಕೂ ವಿಶೇಷವಾಗಿ ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಆದರೆ ನಮ್ಮಿಂದ ಮತದಾನ ಪಡೆದುಕೊಂಡಂಥ ಈ ನಾಯಕರು ಏನು ಮಾಡ್ತಾ ಇದ್ದಾರೆ? ಉಳ್ಳವರ ಪಾಲಾಗಿದ್ದಾರೆ. ಇಲ್ಲಿ ಮಾತಾಡ್ತಾ ಹೋದ್ರು ಅವರು, ಏನು ಎಲ್ಲಿ ಸಿಗ್ನೇಚರ್ ಆಗಬೇಕು ಅಲ್ಲಿಗೆ ಇವರಿಗೇನಾದರೂ ಸ್ವಲ್ಪ ದಕ್ಷಿಣೆ ಕೊಟ್ಟರೆ ಸಾಕು. ಬಹುಶಃ ಇವರಿವತ್ತು ಜೀವಂತ ಜನಪ್ರತಿನಿಧಿಗಳಾಗಿದ್ದರೆ, ಜೀವಂತ ಪ್ರತಿನಿಧಿಗಳಾದರೆ ಈ ಸಮಾಜ ಅಥವಾ ಏನು ಇಂಥ ಬೇಡಿಕೆಗಳು ನೆನಗು ಬಿದ್ದುವಿಕೆ ಸಾಧ್ಯ ಇಲ್ಲ, ಅಥವಾ ಇಷ್ಟು ವಿಳಂಬಕ್ಕೆ ಸಾಧ್ಯ ಇಲ್ಲ. ಈ ಭಾಗದಲ್ಲಿ ನಾವು ಕಂಡಿದ್ದೇವೆ ಅನೇಕ ಜನಪರ ಕಾರ್ಯಕ್ರಮಗಳು ಇದೆ ಅಂತೇಳಿ. ಬಹುಶಃ ಇವತ್ತು ನಮ್ಮನ್ನು ಆಳುವಂಥ ನಾಯಕರಿಗೆ ಇದು ಶೋಭೆ ಅಲ್ಲ ಅಂತ ನನ್ನ ಭಾವನೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಮಾಜದ ಕಟ್ಟ ಕಡೆಯವರು ಬೀದಿಗೆ ಬಂದು ಕೂತ್ಕೊಂಡು ಹಕ್ಕೊತ್ತಾಯ ಮಂಡನೆ ಮಾಡುವುದು ಏನು ಕೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಹುಶಃ ಚಿನ್ನ, ನಮಗೆ ಸೈಟ್ ಕೊಡಿ, ಲಕ್ಷ ಕಟ್ಟಲೆ ಕೊಡಿ ಅಂತ ಕೇಳ್ತಾ ಇಲ್ಲ. ನನಗೆ ದಾರಿ ಕೊಡಿ ಸ್ವಾಮಿ, ಬೀದಿ ಲೈಟ್ ಕೊಡಿ, ಮಾರ್ಗ ಕೊಡಿ, ನೀರು ಕೊಡಿ. ಇದನ್ನೂ ಈಡೇರಿಸಲಿಕ್ಕೆ ನಮ್ಮಿಂದ ಅಸಾಧ್ಯ ಆದರೆ ನಿಮ್ಮನ್ನು ನಾವು ಯಾವ ರೀತಿ ಜನನಾಯಕರಂತೂ ಪರಿಗಣಿಸಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆಲೋಚಿಸಬೇಕು. ನೀವು ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳು ಆಲೋಚಿಸಬೇಕು. ಬಹುಶಃ ನನಗೆ ಒಂದು ಭರವಸೆ ಇದೆ, ನಮ್ಮನ್ನು ಆಳುವ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗಗಳು
ಇದನ್ನು ಎಷ್ಟು ಸಮಯ ಕೊಂಡೋಗ್ಲಿಕ್ಕೆ ಇಲ್ಲ, ಇದನ್ನು ತಕ್ಷಣ ಬಗೆಹರಿಸ್ತೇವೆ, ಈ ಸಮಾಜಕ್ಕೆ ನ್ಯಾಯವನ್ನು ಕಲ್ಪಿಸ್ತೇವೆ ಎಂಬ ಒಂದು ಇರಾದೆ ನನ್ನ ಹತ್ರ ಇದೆ. ಬಹುಶಃ ನಾನೊಬ್ಬ ಸತ್ಯ ಹೇಳಬೇಕು, ನಾನೊಬ್ಬ ರೂಲಿಂಗ್ ಪಾರ್ಟಿಯ ಪದಾಧಿಕಾರಿ, ಒಬ್ಬ ಸಂಘಟನೆ ನನಗೆ ಪದಾಧಿಕಾರಿ ಇವತ್ತು ಜನಪ್ರತಿ ಸಾರ ಅಂತ ಹೇಳುವುದಕ್ಕೆ ಮೊದಲು ನಾನು ಅಂಬೇಡ್ಕರ್ ವಾದಿ ಮತ್ತು ಸಂಘಟನೆಯನ್ನು ಬಿಟ್ಟು ನನ್ನ ಮಾತಿಲ್ಲ. ಸಂಘಟನೆಗೆ ನನ್ನನ್ನು ನಾವು ತೊಡಗಿಸಿಕೊಂಡವರು, ಅದನ್ನು ಬಿಟ್ಟು ಉಳಿದದ್ದು ಎಲ್ಲವೂ. ನನ್ನ ಪ್ರಧಾನ ಸಬ್ಜೆಕ್ಟ್ ಅದಲ್ಲ, ನನ್ನ ಪ್ರಧಾನ ವಿಚಾರಣೆ ಸಂಘಟನೆ, ಬಾಬಾ ಸಾಹೇಬರ ಆಶಯಗಳನ್ನು ಈಡೇರಿಸುವಲ್ಲಿ, ಆ ಬಾಬಾ ಸಾಹೇಬರ ವಿಚಾರಗಳನ್ನು ಕೊಂಡೊಯ್ಯುವಲ್ಲಿ ನಮ್ಮ ಪಾತ್ರ. ಹೀಗಿರುವಾಗ ಬಹುಶಃ ನಾವಿವತ್ತಿಲ್ಲಿದ್ದೇವೆ, ನಾವಿದನ್ನು ಯಾವ ರೀತಿ ಪರಿಗಣಿಸಬೇಕು, ಅಥವಾ ಇವತ್ತು ಇಂಥ ಒಂದು ಹೋರಾಟಗಳು ನಮ್ಮ ಉಪಸ್ಥಿತಿಯಲ್ಲಿ ಆಗ್ತದೆ ಅಂತ ಹೇಳುವಾಗ ನನಗೆ ಬೇಸರ ಇದೆ. ಬಹುಶಃ ಅಧಿಕಾರಿ ವರ್ಗಗಳನ್ನು ನಾನು ಆಗ್ರಹಿಸ್ತಾ ಇದ್ದೇನೆ, ಜನಪ್ರತಿನಿಧಿಗಳು ನಮ್ಮನ್ನಾಳುವಂತಹ ಸರ್ಕಾರಗಳನ್ನು ನಾನು ಒತ್ತಾಯಿಸ್ತಾ ಇದ್ದೇನೆ. ಈ ಕೂಡಲೇ ಜಟಿಲವಾದಂಥ ಈ ಸಮಸ್ಯೆಗಳಿದೆ, ಈ ಜಟಿಲ ಸಮಸ್ಯೆಗಳನ್ನು ತಾವು ತಕ್ಷಣ ಬಗೆಹರಿಸಿ ಈ ಸಮಾಜಕ್ಕೆ, ಈ ವರ್ಗಗಳಿಗೆ, ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಜೊತೆಯಲ್ಲಿ ಬಹುಶಃ ಮುಂದಿನ ದಿನದಲ್ಲಿ ಎಲ್ಲ ಈ ವರ್ಗಗಳ ಮತದಾನದ ಜಾಗೃತಿಯ ಕಾರ್ಯಕ್ರಮಕ್ಕೆ ತಾವುಗಳ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ನಮ್ಮನ್ನಾಳುವ ಸರ್ಕಾರಕ್ಕೆ ಹೇಳ್ತೇವೆ. ಇದು ಬಗೆಹರಿಯದಿದ್ದರೆ ಮತದಾನ ನಮ್ಮ ಹಕ್ಕು, ಮತದಾನ ಯಾರಿಗೆ ಚಲಾಯಿಸಬೇಕು, ಮತದಾನ ಯಾವ ರೀತಿ ಜಾಗೃತಿಗೊಳಿಸಬೇಕು ಎಂಬ ಒಂದು ಅಜೆಂಡವನ್ನು ನಾವು ಮತ್ತು ಗಿರಿಧರ್ ನಾಯ್ಕರವರು ಸೇರಿ ಮಾಡಬೇಕಾಗಿದೆ. ಈ ಮೂಲಕ ಮುಂದಿನ ಚುನಾವಣೆಯಲ್ಲಿ ಒಂದು ನಿರ್ಣಾಯಕಕ್ಕೆ ನಾವು ಬರಬೇಕಾಗಿದೆ. ಯಾಕೆಂದರೆ ನಮಗೆ ಬಾಬಾ ಸಾಹೇಬ್ ಎಲ್ಲ ಹೋರಾಟಕ್ಕೆ ನ್ಯಾಯ ಸಿಗದಿದ್ದರೆ ನೀವಲ್ಲಿದ್ದು ಏನು ಪ್ರಯೋಜನ ಇಲ್ಲ. ನಾವು ಬೀದಿಯಲ್ಲಿರುವುದಾದರೆ ನೀವು ಸುಖ ಸಂಪತ್ತಿಗಳಲ್ಲಿ ಇರುವುದು ಬೇಡ. ಸರ್ಕಾರಗಳಿರ್ಬೋದು, ಅಧಿಕಾರಿ ವರ್ಗ, ನೀವು ಒಂದು ಇದರಲ್ಲಿ ಇರುವುದು ಬೇಡ. ನಿಮ್ಮನ್ನು ಸಹ ನಾವು ಅಧಿಕಾರದಿಂದ ಇಳಿಸುವಂಥ ಪ್ರಯತ್ನಕ್ಕೆ ನಾವು ಒಂದು ಕಾರ್ಯಕ್ರಮ ಹಾಕಬೇಕಾಗಿದೆ. ಬಹುಶಃ ಮುಂದೆ ಬೇರೆ ಬೇರೆ ಚುನಾವಣೆಗಳು ನಮ್ಮ ಮುಂದೆ ಇದೆ. ಈ ಚುನಾವಣೆಗೆ ಮೊದಲು ಸೀಮಿತ ಸಮಯದ ಒಳಗಡೆ ನಾವು ನಿಮಗೆ ಸಮಯವನ್ನು ಕೊಡಲಿಕ್ಕೆ ನಾವು ಒತ್ತಾಯ ಇಲ್ಲ. ಆದರೆ ನಮಗೊಂದು ಇತಿಮಿತಿ ಇದೆ, ನಿಮಗೂ ಒಂದು ಇತಿಮಿತಿ ಇದೆ. ನಿಮ್ಮದು ನಿಮ್ಮ ಭಾವನೆಗಳನ್ನು ನಾವು ಗೌರವಿಸ್ತೇವೆ, ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು. ಅದಕ್ಕೆ ತಪ್ಪಿದರೆ ನಾವು ವಿಶೇಷ ಕಾರ್ಯಕ್ರಮಗಳನ್ನು ಹಾಕಬೇಕಾಗಿದೆ. ಬಹುಶಃ ಮುಂದಿನ ದಿನದಲ್ಲಿ ನನ್ನ ಸಂಘಟನೆಯನ್ನು ಇದಕ್ಕೆ ಸಾಥ್ ಕೊಡಬೇಕಾಗಿದೆ. ನಾನು ಸಹ ಈ ವಿಚಾರದಲ್ಲಿ ನನ್ನ ಜಿಲ್ಲಾ ಮುಖಂಡರುಗಳ ಜೊತೆಗೂ ಸೇರಿಕೊಂಡು, ನನ್ನ ಸ್ನೇಹಿತರ ಜೊತೆಗೊಂಡು, ನನ್ನ ಅಭಿಮಾನಿಗಳ ಜೊತೆಗೊಂಡು ನಿರ್ಣಯ ಮಾಡಿಕೊಂಡು ಒಂದು ದಿಟ್ಟದ ಹೋರಾಟಕ್ಕೆ ನಾವು ಹೆಜ್ಜೆ ಇಡಬೇಕಾಗಿದೆ. ಆದ್ದರಿಂದ ಆಗ್ರಹಿಸ್ತಾ ಇದ್ದೇನೆ ನಾನು. ಬಹುಶಃ ಬೇರೆ ಬೇರೆ ನಾನು ಗಿರಿಧರ್ ನಾಯ್ಕರು ಒತ್ತಾಯಿಸಿದ್ದಾರೆ, ಉಲ್ಲೇಖಿಸಿದ್ದಾರೆ ಇಲ್ಲಿ. ನಾನು ಅದನ್ನು ಮರು ವಿವರಿಸಲಿಕ್ಕೆ ಹೋಗಲ್ಲ. ಒಟ್ಟು ಈ ಒಂದು ಡಿಮ್ಯಾಂಡ್ಗಳನ್ನು ತಾವು ಕಾರ್ಯಗತ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯಿಸುತ್ತಾ, ಬಹುಶಃ ಬೇರೆ ಬೇರೆ ನಮ್ಮ ಮುಖಂಡರುಗಳು ಇದ್ದಾರೆ, ಅವರು ಮಾತಾಡ್ತಾರೆ. ಬಹುಶಃ ನಾನು ಸಹ ಈ ಸರ್ಕಾರವನ್ನು ಆಗ್ರಹಿಸುತ್ತಾ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ನ್ಯಾಯ ಕೊಡಿಸುವಲ್ಲಿ ಪ್ರಯತ್ನ ಆಗಬೇಕು. ಮುಂದಿನ ತಹಸೀಲ್ದಾರ ಕುಂದುಸಭೆಯಲ್ಲಿ ಇದನ್ನು ಸಹ ಮೊದಲ ಅಜೆಂಡಾವಾಗಿ ಮತ್ತು ಸ್ಯಾಕ್ ಕಮಿಷನ್ ಅವರ ಈಗ ಗಿರಿಧರ್ ಅವರು ಪ್ರಸ್ತಾಪಕ್ಕೆ ಬೇರೆ ಬೇರೆ ಈ ಒಂದು ವಿಚಾರದಲ್ಲಿ ತಹಸೀಲ್ದಾರ ಗಮನಕ್ಕೂ ತಂದು ಪ್ರಯೋಜನ ಶೂನ್ಯ ಅಂತ ಹೇಳ್ತಾರೆ. ಆದರೆ
ಇಲ್ಲಿ ಒಂದು ನಮ್ಮ ನೇತೃತ್ವದಲ್ಲಿ ನಮ್ಮ ಗಿರಿಧರ ನಾಯ್ಕರು ಪ್ರಕಟಿಸಿದ್ದಾರೆ, ಮುಂದಿನ ದಿನದಲ್ಲಿ ಒಂದು ದಿಟ್ಟತನದ ಹೋರಾಟ ಆಗ್ತದೆ ಅಂತೇಳಿ. ಬಹುಶಃ ಅದಕ್ಕೆ ನಮ್ಮನ್ನಾಳುವ ಸರ್ಕಾರಗಳು ಅವಕಾಶ ಮಾಡಿಕೊಡಲ್ಲ. ಕೊಟ್ಟರೆ ನಮ್ಮ ಅಜೆಂಡಗಳು, ನಮ್ಮ ಹೋರಾಟಗಳು ಮುಂದುವರಿಯುತ್ತದೆ. ಇವತ್ತೇನು ತಹಸೀಲ್ದಾರ್ರವರ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಅಂತೇಳಿ ಪ್ರಕಟಿಸಿದ್ದಾರೆ, ಬಹುಶಃ ಅದು ಅನಿವಾರ್ಯ ಆದಿತ್ತು ಅಂತ ನನ್ನ ಭಾವನೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ಹೇಳುದು. ಅದು ಅವಕಾಶ ನೀವೇನು ಬೇಡಿಕೆ ಈಡೇರಿದ್ದರೆ ಅದು ಅನಿವಾರ್ಯ, ನಮಗೆ ಇವತ್ತು ಅನಿವಾರ್ಯ. ಬೇರೆ ಬೇರೆ ಸರ್ಕಾರದ ಗಮನಕ್ಕೂ ಅವರು ತಂದಿದ್ದಾರೆ. ಅದು ಪ್ರಯೋಜನ ಶೂನ್ಯ ಅಂತ ಹೇಳುವಾಗ ನಾವು ಈ ರೀತಿಯ ಕಾರ್ಯಕ್ರಮಗಳು ನಮಗೆ ಅನಿವಾರ್ಯ ಅಂತ ಹೇಳುತ್ತಾ, ಬಹುಶಃ ಆದಷ್ಟು ಬೇಗ ಈ ಒಂದು ಸಮಸ್ಯೆಗಳು ಬಗೆಹರಿಯಲಿ ಅಂತೇಳಿ ನಾನು ಒತ್ತಾಯಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ಒಂದು ಆಯೋಜನೆಯಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂದೆ ಆಸೀನರಾಗಿರುವಂತಹ ಎಲ್ಲ ಗ್ರಾಮದ ಜನಸಾಮಾನ್ಯರು, ಹೇಳಿದ್ರು ನಾವು ಎಲ್ಲಿ ತನಕ ಹೋರಾಟ ಮಾಡ್ತೇವೆ ಅಂದರೆ ನಮಗೆ ನ್ಯಾಯ ಸಿಗುವ ತನಕ ನಾವು ಹೋರಾಟ ಮಾಡ್ತೇವೆ ಅಂತೇಳಿ. ಆದರೆ ಇವಾಗ ಅವರು ಹೇಳಿದರು, ಯಾವ ಇದರಲ್ಲಿ ರಾಜಕಾರಣಿಗಳು ಭಾಗಿಯಾಗಲಿಕ್ಕಿಲ್ಲ ಅಂತೇಳಿ. ಮೂಲತಃ ಹೇಳೋದಾದರೆ ನಾನೇ ಒಬ್ಬ ರಾಜಕಾರಣಿ, ನಾನೊಬ್ಬ ಜನಪ್ರತಿನಿಧಿ ಪಂಚಾಯತ್ನ ಒಬ್ಬ ಮಾಜಿ ಅಧ್ಯಕ್ಷರು. ಹೇಳಿದರೆ ನನಗೂ ಎಲ್ಲೂ ನ್ಯಾಯ ಸಿಗಲಿಲ್ಲ. ಅದು ಒಂದು 2.5 ವರ್ಷ ಇವರನ್ನು ಹೇಳಿದರು, ಹಾಗೆ ಕೆಲಸ ಮಾಡ್ತಾರೆ, ಹೀಗೆ ಕೆಲಸ ಮಾಡ್ತಾರೆ. ನಿಯತ್ತಿನಿಂದ 2.5 ವರ್ಷ ನಾನು ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಎಲ್ಲರ ಮುಂದೆ ನಾನು ಇವತ್ತು ಹೇಳಿಕೊಳ್ತಾ ಇದ್ದೇನೆ. ಹಾಗೆ ಆದರೂ ನನಗೂ ಒಂದು ನ್ಯಾಯ ಸಿಗಲಿಲ್ಲ. ಇಷ್ಟರವರೆಗೆ ನನ್ನ ಮನೆಗೆ ಹೋಗಲಿಕ್ಕೆ ದಾರಿ ಇಲ್ಲ. ನನ್ನ ಅಲ್ಲಿ ಈಗ ಏನು 12 ಎಕರೆ ಜಾಗ ಉಂಟು ಅಂತ ಹೇಳಿದರು, ಅದಕ್ಕೂ ಎಲ್ಲ ಅಗಳು ಹಾಕಿದ್ದಾರೆ, ಬೇಲಿ ಹಾಕಿದ್ದಾರೆ. ನಮಗೂ ಮನೆಗೆ ಹೋಗಲಿಕ್ಕೆ ದಾರಿ ಇವತ್ತಿನವರೆಗೂ ಕೂಡ ಸರಿಯಾಗಲಿಲ್ಲ. ಅದು ಇವತ್ತು ಏನು ಗಿರಿದಾಗ ಹೋಗುವ ಪರಿಚಯ ಇಲ್ಲ ಅಂತ ಹೇಳಿದ್ರು, ಸತ್ಯವಾಗಿ ನಮಗೆ ಹೋಗೋ ಪರಿಚಯ ಇರಲಿಲ್ಲ. ಇವಾಗಲೇ ಈ ಒಂದು ಹೋರಾಟಕ್ಕೆ ಇಳಿದ ಮೇಲೆ ಅವರ ಪರಿಚಯ ನಮಗಾದ್ದು. ಇನ್ನು ಮುಂದಕ್ಕೆ ನಾವು ನಮ್ಮ ಜನಸಾಮಾನ್ಯರು ಎಲ್ಲರೂ ಸೇರಿ, ನಮ್ಮ ಅಕ್ಕಪಕ್ಕದವರು ಸೇರಿ ಇವರೊಂದಿಗೆ ಏನು ಹೋರಾಟ ಮಾಡ್ತಿದ್ದಾರೆ ಅವರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ಹೇಳ್ತಾ ನಾನು 2 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಗೆ, ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಗೆ. ಹೋರಾಟ 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 ಹೋರಾಟ. ಯೋಜನಾ ಸಮಿತಿ ವೇದಿಕೆ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷರಾದಂಥ ಗಿರಿಧರ ನಾಯಕ್ ಹಾಗೂ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಮೋದ್ ತಿಂಗಳಾಡಿ ಇವರು ವೇದಿಕೆಯಲ್ಲಿ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಒಂದು ಸಣ್ಣ ಬಡ ಕುಟುಂಬ ಎಂದರೆ ಈಗ ಎಲ್ಲಿ ಇದ್ದರಿಂದ ಈಗ ಯಾರಿಗೂ ಗೊತ್ತಿಲ್ಲ. ಸರ್ಕಾರದವರು ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಎಂಬುದು ಯಾರಿಗೂ ಇನ್ನೂ ಕೂಡ ಅರಿವು ಆಗಲಿಲ್ಲ. ಕೇವಲ ಮತದಾನ ಬಂದಾಗ ಆ ಕಾರ್ಯಕರ್ತರು ಬರ್ತಾರೆ, ಒಂದೊಂದು ಇಷ್ಟು ದೊಡ್ಡದು ಬ್ಯಾಲೆಟ್ ಪೇಪರ್ ತಗೊಂಡು ಇದಕ್ಕೆ ಹಾಕಿ ಅಂತ ಬರ್ತಾರೆ. ಆಗ ನಾವು ಅವರಲ್ಲಿ ನಮಗೆ ಮಾರ್ಗ ಇಲ್ಲ ಸರ್, ಕುಡಿಯೋ ನೀರಿಲ್ಲ ಅಂತ ಅವರಲ್ಲಿ ಬೇಡಿಕೆ ಕೊಡ್ತೇವೆ. ಆಯಿತು, ನಿಮಗೆ ನಾವು ಗೆದ್ದರೆ ಗ್ಯಾರಂಟಿ ಇಲ್ಲಿ ಮಾರ್ಗ ಬಂತು ಅಂತಲೇ ಹೇಳಿ ಹೋಗ್ತಾರೆ. ಹಾಗೆ ಹೋದವರು ಮತ್ತೆ ಬರೋದು ಯಾವಾಗ? ಮುಂದಿನ ಮತದಾನ ಆಗುವಾಗ. ನಮ್ಮಲ್ಲಿ ಪರಿಸ್ಥಿತಿ ಹಾಗೆ. ಈ ಬಲ್ನಾಡು ಗ್ರಾಮ ಎಂಬುದು ಈ ಬಪ್ಪೊಡಿಗೆಯಿಂದ ಅಲ್ಲಿ ಇರ್ದ ಗ್ರಾಮದ ಗಡಿಯವರೆಗೆ ದೊಡ್ಡ ಗ್ರಾಮ ಬಲ್ನಾಡು. ಅದು ಆ ಕಡೆ ಬಂಟ್ವಾಳ ತಾಲೂಕು, ಆ ಕಡೆ ಇರ್ದ ಗ್ರಾಮ, ಅದು ಒಂದು ಮೂಲೆಯ ಹಾಗೆ ಉಂಟು. ಅಲ್ಲಿಗೆ ಯಾರು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅವರ ವಾಹನ ಅಲ್ಲಿಗೆ ತರಲಿಕ್ಕೆ ಆಗುವುದಿಲ್ಲ. ಇದೇ ಕಾರ್ಯವಾಗಿ ಎಲ್ಲಿಯಾದರೂ ಒಂದು ನೋಟಿಸ್ ಏನಾದರೂ ಇದ್ದರೆ ಪೋಸ್ಟ್ ಫೋನು, ನಿಮಗೊಂದು ಕೋರ್ಟ್ ನೋಟಿಸ್ ಉಂಟು, ಬಂದು ತಗೊಂಡು ಹೋಗಿ. ಯಾರಿಗೆ ಬೇಕು 4-5 ಬುಳೇರಿ ಕಟ್ಟೆ ತಗೊಂಡು ಹೋಗು, ಯಾವ ಅಗತ್ಯ ಬೇಕಾ ನಮಗೆ? ಕೋರ್ಟ್ ನೋಟಿಸ್ ತರೋದು ಯಾರು? ಮನೆಗೆ ಎತ್ತಾಗಿಲ್ಲಾದರೆ ಅದು ನೋಟಿಸ್ ಹಾಕುವವರು ಜವಾಬ್ದಾರಿ. ಕೋರ್ಟ್ ನೋಟಿಸ್ ಪೆಟ್ಟಿಗೆಯಲ್ಲಿ ಹಾಕಿ ವಿಳಾಸ ಬರೆದು ಪೆಟ್ಟಿಗೆಯಲ್ಲಿ ಅಲ್ಲಿ ಹಾಕೋದು. ಆಮೇಲೆ ಅಲ್ಲಿಂದ ಫೋನು, ನಿಮಗೊಂದು ನೋಟಿಸ್ ಉಂಟು, ಬಂದು ತಗೊಂಡು ಹೋಗಿ. ಈಗ ಇದಕ್ಕೆ ಏನು ಮಾಡೋದು? ಕೇವಲ ಇಲ್ಲಿ ಇರುವುದು ತೀರ ಬಂದು ಬಡವರೇ ಇರೋದು. ಒಂದು ಸರಕಾರ ಅಕ್ಕಿ ಕೊಡ್ತದೆ, ಅದನ್ನು ನಾವು ಮನೆ ಕಡೆಗೆ ಬೇಕಾದರೆ 15 kgಗೆ 300 ರೂಪಾಯಿ ಆಟೋಗೆ ಬಾಡಿ ಕೊಟ್ಟುಕೊಂಡು ಹೋಗುವ ಸ್ಥಿತಿ ಈಗ ಬಂದಿದೆ ನಮಗೆ, ಅಲಕ್ಕಳದವರಿಗೆ, 6-7 ಮನೆಯವರಿಗೆ. ಇಂತಹ ಒಂದು ಪರಿಸ್ಥಿತಿ ಇರುವಾಗ ಏನಾದರೂ ಒಂದು ಅಸೌಖ್ಯ ಆಗಿದ್ದರೆ ನನ್ನದನ್ನೇ ಹೇಳ್ತೇನೆ. ನಾನು ಮರದಲ್ಲಿಂದು ಬಿದ್ದು ಚೈರ್ನ ಮೇಲೆ ನಾನು ಕೂರಿಸಿಕೊಂಡು ಒಂದು ಬರ್ಲಂಗರು ಹೊತ್ತೊಂಡು ಹೋಗಿದ್ದಾರೆ. ಇಂತಹ ಪರಿಸ್ಥಿತಿ ನಮ್ಮಲ್ಲಿ. ಹಾಗೆ
ಈ ಸತ್ವಯೋಗಿಯಿಂದ ಇವರ ನೇತೃತ್ವದಲ್ಲಿ ಒಂದು ಮಾರ್ಗ ಕಚ್ಚಾ ರಸ್ತೆ ಆಗಿದೆ ನಮಗೆ. ಅದಕ್ಕೂ ಈಗ ತಡೆ ಒಡ್ಡುತ್ತಾ ಇದ್ದಾರೆ. ಅದು ಏನಾಗ್ತದೆ ನಮಗೆ ಇನ್ನು ಗೊತ್ತಿಲ್ಲ. ಏನಾಗಲಿಕ್ಕಿಲ್ಲ ಅಂತ ಧೈರ್ಯ ನಮಗುಂಟು. ಯಾಕೆ ಅದು ಕೇವಲ ಅವರ ಪಟ್ಟ ಜಾಗ ಆಗಿದ್ರೆ ಸರಿ, ಇದು ಏನಿಲ್ಲ, ಕುಮ್ಕಿ ಜಾಗೆಯಲ್ಲಿ ನಾವು ಮಾಡಿದರೆ ಅಷ್ಟೇ. ಅದು ಆಮೇಲೆ ಪಟ್ಟ ನಂದು 10-15 ಎಕರೆ ಜಾಗ ಇದ್ದರೂ ಇದು ಮಹಾಭಾರತದಲ್ಲಿ ಸೂಜಿಮನೆ ಊರು ಅಷ್ಟು ಜಾಗ ಬಿಡೇನು ಪಾಠ ಅವರಿಂದ ಕೌರವ ಹೇಳಿದ್ದಾರೆ. ಅದೇ ಇದು ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಈಗ 10-15 ಎಕರೆ ಜಾಗ ಇದ್ದರೂ ಒಂದು ಸೆಣಸು ಕೂಡ ಬಿಡುವುದಿಲ್ಲ ಅಂತ. ಅದು ಯಾವುದು ವರ್ಗ ಸ್ಥಳ ಅಲ್ಲ. ಹಾಗೆ ಇದ್ದದರಲ್ಲಿ ನಾವು ಅದು ಆಯಿತು. ಇವರ ಒಂದು ಸಹಯೋಗದಲ್ಲಿ ನಮಗೊಂದು ಕಚ್ಚಾ ರಸ್ತೆ ಆದರೂ ಆಯಿತು, ಸಮಾಧಾನ ನಮಗೆ ಉಂಟು ಈಗ. ಮತ್ತು ಒಂದು ನಮ್ಮ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳು ಬರ್ತದೆ ಬಡವರಿಗೆ, ಇಂಥ ಉಂಟು. ಯಾಕೆ ಏನು ಮಾಡುವುದು? ಅಲ್ಲಿಗೆ ಬರುವಾಗ ಗೊತ್ತಾಗ್ತದೆ. ಅಲ್ಲಿಗೆ ಹೋಗಿ ಕೇಳಿದರೆ ಅದಾಯಿತು, ಅದು ಅವರಿಗೆ ಗೊತ್ತಾಯಿತು, ಅದು ಯಾವ ಖಾತೆ ಇನ್ನಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಮಾಡ್ತಾರೆ, ನಾವು ಹೋಗಿ ಕೇಳಿದರೆ ನಿಖಲು ಪಿಕ್ಕಾಸಿಟ್ಟು ಕರಿತು ಗುಂಡಿಗೆ ಕೊಡು, ಪಿಕ್ಕಾಸಿಟ್ಟು ಕರಿತು ಗುಂಡಿ ಹತ್ತಿದ್ರೆ ನಿಖಲು ಉದ್ಯೋಗ ಖಾತ್ರಿ ಪೈಸೆ ಸಿಕ್ಕುದು ನಿಖಲಿಗೆ. ಈ ಹಣವಂತರು ದೊಡ್ಡವರು ಏನು ಮಾಡ್ತಾರೆ, ಎಸಿ ಬಿಡಿಸಿ ತಂದು ಹೊಂಡ ಮಾಡಿ ನಡ್ತಾರೆ. ಅವರಿಗೆ ಎಲ್ಲಿಗೆ ಯಾರು ಹೇಗೆ ಉಳಿದವರು? ಇದು ನಡೆದ ಕಥೆಯನ್ನೇ ನಾನು ಕಣ್ಣ ಮುಂದೆ ನೋಡಿದ್ದನ್ನೇ ನಾನು ಇದು ಹೇಳ್ತಿರೋದು. ಈಗ ಪಂಚಾಯತಿನಲ್ಲಿ ಇಲ್ಲಿ ಆದರೂ ಮನೆ ತೆರಿಗೆ ಬಂದರೆ ಫೋನ್ ನಿಖಲ ಮನೆ ತೆರಿಗೆ ಬಾಕಿ ಕಟ್ಟಲೆ ಇದನ್ನು ಬಡ್ಡಿ ಉರುಳಾಯ್ತು. ಎಲ್ಲಿಂದ ಯಾರು ಬಡ್ಡಿ ಕಟ್ಟೋದು? ಎಲ್ಲಿಂದ ಬಡ್ಡಿ ಕಟ್ಟೋದು? ನಮಗೆ ಒಂದು 7-8 ಮೈಲು ನಡೆದುಕೊಂಡು ಹೋಗ್ಬೇಕು ಅಲ್ಲಿ ಪಂಚಾಯತಿಗೆ. ಇಲ್ಲಾದ್ರೆ ಅಲ್ಲಿ ಎಲ್ಲ ರೇಷನ್ ಓಯ್ ಮನೆ ತೆರಿಗೆ ಬಾಕಿ ಉಂಟಲ್ಲ ಕಟ್ಲ, ಇಂಥ ಪರಿಸ್ಥಿತಿ ಬರ್ತದೆ. ಆದರೂ ಅವರಿಗೆ ಒಮ್ಮೆ ಮನೆಗೆ ಬಂದು ಹೇಳಲಿಕ್ಕೆ ಆಗ್ತದೆ. ಅಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನಾವು 5-6 ಕುಟುಂಬ ಮನೆಯವರು ಅಲ್ಲಿದ್ದಾರೆ. ಇಲ್ಲೇ ಇದ್ದ ಒಬ್ಬರ ಮನೆ ಕಳೆದ ವರ್ಷ ಮೊದಲನೇ ವರ್ಷ ಮುರಿದು ಬಿದ್ದು, ಮಳೆಗಾಲದಲ್ಲಿ ಮುರಿದು ಬಿದ್ದು ಏನಿಲ್ಲ ಆಯಿತು. ಕೇವಲ ಕೊನೆಗೆ ನಾನು ಒಂದು ಟಾರ್ಪಾಲ್ ಕೊಂಡೋಗಿ ಅವ್ರಿಗೆ ಉಳಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟೆ. ಮನೆ ಕೊಟ್ಟೆ. ಬಂದರು ಎಲ್ಲರ 2 ಪಕ್ಷದವರು ಬಂದರು ಹೀಗೆ ಕೈಕಟ್ಟಿ ನೋಡಿದ್ರು, ಅವರವರು ಮಾತಾಡಿದ್ರು, ಹೋದರು. ಒಂದು ಸಿಮೆಂಟಿನ ತುಂಡು ಕೂಡ ಅವರಿಗೆ ಸರ್ಕಾರದಿಂದ ಇನ್ನೂ ಕೂಡ ಸಿಗಲಿಲ್ಲ. ಎಲ್ಲ ಬೇರೆ ಒಂದು ಸಂಘಟನೆಗಳು ಏನೋ ಸೇರಿ ಒಂದು ನಿಲ್ಲು ಹಾಗೆ ಮಾಡಿದ್ರು ಮನೆಯಲ್ಲಿ. ಇಂಥ ರಾಜಕೀಯ ಯಾವುದು ನಮಗೆ ಇಲ್ಲ. ರಾಜಕೀಯ ಬೇಡ ಅಂತ ಆಗಿದೆ. ಕೇವಲ 3 ವರ್ಷ ಇಲೆಕ್ಷನ್ಗೆ ನಾನು ವೋಟ್ ಹಾಕಲಿಕ್ಕೆ ಹೋಗಲೇ ಇಲ್ಲ. ಇಂಥದ್ದು ಬರ್ತಾರೆ, ಬರುವಾಗಿದೆ ಪಾಠ ಅವರಿಗೆ, ಅದನ್ನು ರೆಕಾರ್ಡ್ ಮಾಡಿಕೊಂಡೇ ಬರೋದು. ಹೀಗಾಗಿ ಹೇಳುವ ಮತ್ತೆ ಬರೋದು ಯಾರು? ನಮ್ಮ ಪರಿಚಯದವರೇ ಬರೋದು. ಮತ್ತೆ ಯಾರು ಬೇರೆ ದೂರದವರು ಯಾರು ಬರೋದಿಲ್ಲ, ನಮ್ಮ ಹತ್ತಿರದವರೇ ಬರೋದು. 4-5 ಜನ. ಇಲ್ಲದ್ರೆ ಒಂದು ಮನೆಗೆ ಬಂದು ಅಲ್ಲಿ ಒಂದು ಚೀಟು ಕೊಟ್ಟು ಬಿಡಿ ಆಯ್ತಾ, ನಾವು ಇಲ್ಲಿಂದ ಹೋಗ್ತೇವೆ. ಯಾಕೆ ಅವರು ಇದು ಹೋಗೋದಿಲ್ಲ ಎಲ್ಲೂ. ಅಂಥ ಪರಿಸ್ಥಿತಿ ನಮ್ಮ ಅಜಕ್ಕಳ ಮತ್ತು ಇಲ್ಲಿ ದುಮಡ್ಕದಲ್ಲಿಯೂ ಹಾಗೆ ಆಗಿದೆ. ಇನ್ನು ತುಂಬ ಮಾತಾಡಲಿಕ್ಕೆ ನಾನಿಲ್ಲ. ಇದನ್ನು ಸರಿಯಾಗಿ ಮಾಡಿಸಿಕೊಟ್ಟಂತ ನಮ್ಮ ಅಂಬೇಡ್ಕರ್ ತತ್ವ ಯೋಜನೆ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾವು 11 ಗಂಟೆಗೆ ನಾವು ದೀಪ ಬೆಳೆಸಿ ಪ್ರತಿಭಟನೆ ಇದು ಮಾಡಿದ್ದೇವೆ. ಈಗ 12 ಗಂಟೆ ಕಳೆಯಿತು. ಇನ್ನು ಜಾತಿ ತಲಾವಕಾಶ ನಾವು ಯಾಕೆ ಗೊತ್ತಂದ್ರೆ ಪ್ರಾಯದವರು ಇದ್ದಾರೆ, ಏನಾದರೂ ತೊಂದರೆ ಅನಾಹುತ ಆದವರಿಗೆ ದೊಡ್ಡ ಸಂಗತಿ. ಯಾವುದೇ ಒಂದು ಅಧಿಕಾರಿ ನೋಡಿ ಇಷ್ಟರೊಳಗೆ ಏನೋ ಅವರಿಗೆ ನಿದ್ದೆ ಬಿಡಲಿಲ್ಲ. ಯಾವ ಅಧಿಕಾರಿಗೆ ನಿದ್ದೆ ಬಿಡಲಿಲ್ಲ ಅಂತೇಳಿ ಹೇಳುವ. ನಾವಿನ್ನು ರಸ್ತೆ ಚಾಲ ಮಾಡುವ, ಅಲ್ಲಿ ಎಲ್ಲ ಬ್ಲಾಕ್ ಮಾಡಿಬಿಡುವ, ಯಾರು ಬರ್ತಾರೆ ಅಂತ ನೋಡುವ, ಎಲ್ಲರನ್ನು ಜೈಲಿಗೆ ಅಟ್ಟಿರ್ಲಿ. ಯಾಕೆ ಗೊತ್ತುಂಟ, ಒಂದು AC ಟೈಬ್ರ್ ಇಲ್ಲ, ಅವರ ಅಸಿಸ್ಟೆಂಟ್ ಇದ್ದಾರೆ, ಅವರ ಕೇಸ್ ವರ್ಕರ್ ಇಲ್ಲ. ಹೇಗಾದರೂ ತಹಸೀಲ್ದಾರ್ ಹೇಗಾದರೂ ಸತ್ತೋಗಿದ್ದಾರೆ, ಇಲ್ಲಿ ಪುತ್ತೂರಿಗೆ ತಹಸೀಲ್ದಾರ್ ಇಲ್ಲ. ಆದರೂ ಇಂಥ ಶೋಚನೀಯ ವಿಷಯದ ಒಂದು ರಾಜಕೀಯದವರಿದ್ದಾರೆ, ಏನೋ ಅವರಿಗೆ ಮಾಡಲಿಕ್ಕೆ. ನಾಳ್ದು ಓಟಿಗೆ ಹೋಗೋ ಮನೆಗೆ ಹೋಗ್ತಾರೆ, ಅಮ್ಮ ಅಕ್ಕ ಹಿಂಗೆ ಓಟು ಕೊರಲೆ ಅಂತೇಳಿ. ಯಾರೇ ಅವರಿಗೆ ನಿದ್ದೆ ಬಿಡುವುದಿಲ್ಲ. ಅವರಿಗೆ ಯಾರ ಅಧಿಕಾರಿಗಳಿಗೆ ನೋಡಿ, ಒಂದು ಶಾಸಕರಾಗಲಿ ಯಾರೇ MP ಗಳಾಗಲಿ ಯಾವುದೇ ಬಡವರ ಕೂಗು ಯಾರಿಗೂ ಗೊತ್ತಾಗುವುದಿಲ್ಲ. ಏಕ್ತಾರೆ ಗೊತ್ತಲ್ಲ, ನಾನು ಸಹ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಹಾಕಿದ್ರೆ ಬಕೆಟ್ ಇಡ್ಲಿಕ್ಕೆ ಹೋಗ್ತೇನೆ ನಾನು ಬೇಕಾದರೆ. ಅಂಥವ್ರು ಮಾತ್ರ ಶಾಸಕರಿಗೆ ಬೇಕಾದ್ದು. ಮತ್ತು ನಿಮ್ಮಂಥ ಬಡವರು ಯಾರು ಬೇಡ. ಅದಕ್ಕೆ ಬೇಕಾಗಿ ನಾನು ಹೇಳ್ತೇನೆ, ಸುಳ್ಳು ಆರೋಪ ಮಾಡೋದಲ್ಲ. ಇಲ್ಲಿ ಸುಳ್ಯ ತಾಲೂಕಿನ ಪುತ್ತೂರು ತಾಲೂಕಿನ ಜನಗಳಿಗೆ ಯಾವ ಗ್ರಾಮ ಅಂತೇಳಿ ಕರೆಕ್ಟಾಗಿ ಗೊತ್ತಬೇಕು. ಯಾವುದೇ ನೋಡಿ, ಇತ್ತೀಚೆಗೆ ಮೊನ್ನೆ ತಹಸೀಲ್ದಾರ್ ಹೋದ ಮೇಲೆ ಕಡತ ಪರಿಶೀಲನೆ ಅಂತೇಳಿ. ಯಾವ ಪರಿಶೀಲನೆ ಸ್ವಾಮಿ? ಇಲ್ಲೇ ಮಾನ್ಯ ಶಾಸಕರು ಯಾರಂತೇಳಿ ಗೊತ್ತಿಲ್ಲ, ನಾನು ಹೇಳ್ತೇನೆ.
ಮಾನ್ಯ ಶಾಸಕರು ಕಡತ ಪರಿಶೀಲನೆ ಮಾಡಿ ಹೋಗುದು. ತಹಸೀಲ್ದಾರ್ ಇರುವಾಗಲೇ ನೋಡಬೇಕು. ಇದು ನಮ್ಮ ಇಲ್ಲಿಯವರು ದಕ್ಷಿಣ ಕನ್ನಡ MLA ಅವರು ಏನು ಮಾಡ್ತಾರೆ ಗೊತ್ತುಂಟ? ಯಾವುದಾದ್ರೂ ನಾವೊಂದು ಕಾರ್ಯಕರ್ತ ಅಲ್ಲಿ ಯಾರಾದರೂ ಹೋದರೆ ಅವ್ರು ಹೇಳ್ತಾರೆ, ಅದನ್ನೊಮ್ಮೆ ಏನಂತೇಳಿ ನೋಡಪ್ಪ ಅಂತೇಳಿ ಮಾಡುವಂತೆ ಮೇಲುವ ಇಲ್ಲಿಯ ಯಾವುದೇ ದಕ್ಷಿಣ ಕನ್ನಡ MLA ಅವರು ಇಲ್ಲ, MP ಅವರಿಲ್ಲ, ಯಾವುದೇ ಇಲ್ಲ. ಅಲ್ಲಿಯವರಾದ ನೀವು ಬೇಕಾದ್ರೆ ನೋಡೋದು, ಮಡಿಕೇರಿ ಹೋಗಿ, ಮೈಸೂರು ಹೋಗಿ, ಎಲ್ಲಿ ಬೇಕಾದರೂ ಹೋಗಿ, ಅಲ್ಲಿ ಅವರು ಏನು ಹೇಳ್ತಾರೆ, ಆ ವ್ಯಕ್ತಿದು ಮಾಡಪ್ಪ, ಬಡವ ಏನಂತ ಮಾಡಪ್ಪ ಅಂತ. ಇಲ್ಲಿ ಹಾಗೆಲ್ಲ, ಅದು ಪರಿಶೀಲನೆ ಮಾಡಿ ನೋಡು ಅಂತ. ದೊಡ್ಡವರಿಗೆ ಎಷ್ಟು ಬೇಕಾದರೂ ಕೂತಲ್ಲಿ ಫೋನಲ್ಲಿ ಮಾಡಿದರೆ ಆಯ್ತದೆ. ಇದೇ ಭಟ್ರಿಗೆ 12 ಎಕರೆ ಚಿಲ್ಲರೆ ಜಾಗ ಇದೆ, ಸರ್ಕಾರಿ ಭೂಮಿಯನ್ನು ನುಂಗಿದ್ದಾರೆ ಅಂತ ಹೇಳಿದರೆ ಬಡವರ ಕೂಗಿ ಎಲ್ಲಿ ಉಂಟು ಸ್ವಾಮಿ? ಅದಕ್ಕೊಂದು 10-15 ಸೆಂಟು ಯಾವುದೇ ಜಾಗದಲ್ಲಿ ಪಟ್ಟ ಜಾಗ ಹೋಗಲಿ, ಯಾವುದೇ ಹೋಗಲಿ, ಆದರೆ ಇವರಿಗೇನು ನೇರವಾಗಿ ಇವರಿಗೆ ಗೊತ್ತಿಲ್ಲ. ಇವರಿಗೆ ಏನಂತೇಳಿ ಅರ್ಥ ಮಾಡ್ತಾರೆ, ಇದೊಂದು ಅವರಿಗೆ ಅವಶ್ಯಕತೆ ಏನಂತೇಳಿ ಗೊತ್ತಿಲ್ವ? ಇಷ್ಟು ವರ್ಷದಿಂದ 12 ಎಕರೆ ಜಾಗಕ್ಕೆ 6 ವರ್ಷದಿಂದ ಅವರು ಗೇರು ಬೀಜದ ಗಿಡ ನೆಟ್ಟಿದ್ದಾರೆ. 12 ಎಕರೆಗಾದರೆ ಎಷ್ಟು ಅವರಿಗೆ ಆದಾಯ ಇನ್ಕಮ್ ಉಂಟು? 50 ಎಕರೆ ಬೇರೆ ಉಂಟು, ಅದು ನಾನು ಹೇಳಿದ್ದೇನೆಲ್ಲ. ಆದರೂ ಒಂದು ಸರ್ಕಾರ ಯಾವುದೇ ಇದನ್ನು ಒಂದು ಶಾಸಕರಾಗಲಿ ಯಾವುದೇ ಆಗಲಿ ನಮ್ಮಂಥ ಬಡವರಿಗೆ ಬೇಕಾದರೆ ಕೊಡಲಿಕ್ಕೆ ಬೇಕಾಗಿ ಅದು ಆಗೋದಿಲ್ಲ. ಮುನ್ಸಿಪಾಲ್ಟಿಗೆ ಆಗೋದಿಲ್ಲ, ಮುನ್ಸಿಪಾಲ್ಟಿ ಹೊರಗೆಯೂ ಆಗೋದಿಲ್ಲ. ಬಹುಶಃ ನಾನೊಂದು ಹೇಳ್ತೇನೆ, 2016ರಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಕೊಡಬಾರ್ದುಂಟು, ಯಾವುದು ಹೊರಗಿನವರಿಗೆ ಯಾವುದು ಇಲ್ಲ ಅಂತ. ಇಲ್ಲಿ ಕೇರಳದವರು ಬಂದವರಿಗೆ 2 ಎಕರೆ ಚಿಲ್ಲರೆ ಜಾಗ ಆಗಿದೆ, ಅವರ ಹೆಂಡತಿ ಹೆಸರಲ್ಲಿ ಆಗಿದೆ. ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಕೊಡುವಾಗ ಯಾರು ಕೊಡೋದು? ಇಲ್ಲಿಯವರು ಇಲ್ಲಿ ವ್ಯಕ್ತಿಗಳಿಗೆ 1 ಸೆಂಟು ಕೊಟ್ಟರೆ ಹೇಳ್ತಾರೆ ಇದು ಆಗೋದಿಲ್ಲ ಅಣ್ಣ ಅಂತ. ಯಾವುದೇ 57 ಫಾರ್ಮ್ ಆಗಲಿ ಯಾವುದೇ ಆಗಲಿ ಇದು ಸಕ್ರಮ ಆಗೋದಿಲ್ಲ ಅಂತ. ಹೊರಗಿನವರಿಗೆ ಹೇಗೆ ಕೊಟ್ಟಿದ್ದಾರೆ? ಅದೇ ಜಾಗವನ್ನು ಸೆಂಟಿಗೆ 3 ಲಕ್ಷದಾಗ ಈಗ ಮಾರ್ತಾ ಇದ್ದಾರೆ ಅವರು. ಯಾರು ಇದ್ದವರು? ಇನ್ನೇನು ಶಾಸಕರಿಗೆ ನಿದ್ದೆ ಬಿಡುವುದಿಲ್ಲ, ಯಾರಿಗೆ ಗೊತ್ತಾ? ಅಧಿಕಾರಿಗೆಲ್ಲ ನಿದ್ದೆ ಬಿಡುವುದಿಲ್ಲ. ಲಕ್ಷ ಹೋಗ್ತದೆ ಸ್ವಾಮಿ. ಇದು ಏಕೆ ಗೊತ್ತುಂಟ? ಮುಂಚಿನ ಶಾಸಕರು ಮಠಂದೂರವರು ಟೌನ್ ಬ್ಯಾಂಕ್ ಹಾಲಲ್ಲಿ ಗುಪ್ತವಾಗಿ ಅದನ್ನು ಕಡತವನ್ನು ಬಂದಿದ್ದಾರೆ. ಯಾರಾದರೂ ಇಷ್ಟು ತಾಲೂಕು ಕಚೇರಿ ಹಾಲ್ ಉಂಟು, ಇಷ್ಟು ದೊಡ್ಡ ಹಾಲ್ ಉಂಟು, ಇಲ್ಲಿ ಟೌನ್ ಬ್ಯಾಂಕಲ್ಲಿ ಇವರು ಏನು ಸಕ್ರಮ ಸಿಟ್ಟಿಂಗ್ ಮಾಡೋದು, ತಹಸೀಲ್ದಾರ್ಗೆ ಹೋಗ್ತಾರೆ, ಅವರಿಗೆ ಹಪ್ತ ವಸೂಲಿ ಉಂಟು. ಯಾರಿಗಿಲ್ಲದು ಸ್ವಾಮಿ? ಯಾರಿಗೆ ಹಪ್ತ ವಸೂಲಿ ಇಲ್ಲದು? ಅದಕ್ಕೆ ನಾನು ಖಂಡಿತವಾಗಿ ಹೇಳ್ತೇನೆ, ಯಾವುದೇ ಆಗಲಿ ಪಂಚಾಯತ್ ಮೆಂಬರ್ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಯಾರೇ ಆಗಲಿ ಅಧಿಕಾರಿಗಳಿಗೆ ಉಂಟಲ್ಲ, ಯಾರು ಒಂದು ಕೇಳುವವರಿಲ್ಲ. ಇವರು ಚಾರು ಬಿಸಿ ಮಾಡ್ತಾರೆ, ಹೋಗ್ತಾರೆ. 5 ವರ್ಷದೊಳಗೆ ಸ್ವಲ್ಪ ದುಡ್ಡು ಮಾಡ್ತಾರೆ, ದೊಡ್ಡವರಾದರೂ ದುಡ್ಡು ಮಾಡ್ತಾರೆ. ಅಲ್ಲಿ ಮೋರಿ ಹೋಗಿದೆ, ಇದು ಯಾವಿದೆ ಅಂತ. ಈ ಯಾವುದೇ ಒಂದು ಶಾಸಕರಿಗೆ ಗೊತ್ತಿರ್ತದೆ. ಯಾವುದೇ ಒಂದು ಗ್ರಾಮದಲ್ಲಿ 2.5 ವರ್ಷ ಆಯಿತು, ಯಾರಾದರೂ ಒಂದು ಗ್ರಾಮ ಪಂಚಾಯತಿಗೆ ಬಂದು ಅವರು ಮೀಟಿಂಗ್ ಮಾಡಿದ ಉಂಟಾ? ಜನಗಳನ್ನು ಕರೆದು ಗ್ರಾಮ ಸಭೆಯಲ್ಲಿ ಕಡತ ಪರಿಶೀಲನೆ ಮಾಡಿದ ಉಂಟಾ ಅಂತ ಯಾರಾದರೂ ನೋಡಿ. ನೀವು 3 ಗ್ರಾಮದವರು ಇದ್ದೀರಾ, ಯಾರಾದರೂ ನೀವು ಹೇಳಿ, ನಿಮಗೆ ಧೈರ್ಯದಿಂದ ಹೇಳ್ಬೋದಲ್ಲ, ಯಾಕೆ ನೀವು ಇದು ಮಾಡ್ತೀರಾ? ಅದೇ ನಾವು ಹೇಳ್ತು, ಯಾವುದೇ ನಿಮಗೆ ನೋಡಿ ಯೋಜನೆ ನಮ್ಮಿಂದ ಬಡವರಿಗೆ ಆಗೋದಿಲ್ಲ ಅಂತ ಹೇಳಿದರೆ ಇದೇ ಪರಿಶೀಲನೆ ಬರುವುದು. ಅದಕ್ಕೆಲ್ಲ ನೋಡಿದ್ವಿ, ಬೆಳಿಗ್ಗೆ 11 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದರೆ 12 ಗಂಟೆ ಕಳೆಯಿತು. ಇನ್ನು 1:15 ಆಗಿದ್ರೆ ನಾವು ಖಂಡಿತ ಬೀದಿಗೆ ಎಲ್ದು ಖಂಡಿತ ನಾವು ರಸ್ತೆ ನಾವು ಹೋರಾಟ ಮಾಡ್ತೇವೆ, ಖಂಡಿತ ಮಾಡ್ತೇನೆ ಅಂತೇಳಿ ನಾನು ಖಂಡಿತ ಕಡಗಡಿ ನಾನು ಹೇಳ್ತೇನೆ. ಯಾಕೆ ಗೊತ್ತುಂಟ? ಇನ್ನು ಮುಂದೆ ಬಡವರಿಗೆ ಆಗೋದಿಲ್ಲ. ಯಾಕೆ ಇವರು ಇದು ಮಾಡ್ತಾರೆ? ಕಲ್ಲರಿಗೆ ಏನು ಮಾಡ್ತಾರೆ? ಒಂದು AC ಸಾಹೇಬರಿಗೆ ಗೊತ್ತಿಲ್ಲ, ಅವರಲ್ಲಿ ಬೇರೆ ಯಾರು ಜನ ಇಲ್ವ? ಆದರೆ ಒಂದು ಸಂಗತಿ, ತಹಸೀಲ್ದಾರ್ ಇಲ್ಲ, ಅವ ಎಲ್ಲಿಯಾದರೂ ಸತ್ತೋದ್ರು ಅಂತಾಯಿತು ದುಡ್ಡು ಮಾಡಿ. 2nd ಗ್ರೇಡ್ ತಹಸೀಲ್ದಾರ್ ಇದ್ದಾರೆ, ಏನು ಮಾಡ್ತಾರೆ ಅವರು? 2nd ಗ್ರೇಡ್ ತಹಸೀಲ್ದಾರ್ ಇಷ್ಟು 2 ಜನ ಇದ್ದಾರೆ, ಏನು ಮಾಡ್ತಾರೆ? ಅವರಿಗೆ ನಿದ್ದೆ ಬಿಡುದಿಲ್ಲ. ಅವರು ಲಕ್ಷ ದುಡ್ಡು ತಗೊಳ್ತಾರೆ. ಎಲ್ಲಿಂದ ತಗೊಳ್ತಾರೆ? ಈ ಇಂಥವರೆಲ್ಲ ಬಡವರ ದುಡ್ಡಿನಿಂದ ಇದು ಮಾಡೋದು. ಏನು ಒಂದು 500 ರೂಪಾಯಿ 600 ರೂಪಾಯಿ ಸಂಬಳ ಹೋಗ್ತಾರೆ, ಇದು ಇವರು ತೆರಿಗೆ ಕಟ್ಟುತ್ತಾರೆ. ಇವರು ಎಲ್ಲಿಯೇ ಮಾತ್ರ ಊಟ ಮಾಡಿರೋದಕ್ಕೆ GST ಹೋಗ್ತದೆ. ಎಲ್ಲಿಯೇ ಇದು ಯಾರಾದರೂ ಕೇಳುವವರಿದ್ದಾರಾ? ಅದಕ್ಕೆ ನಾನು ಹೇಳೋದು ಕಡಖಂಡಿತ ಹೇಳ್ತೇನೆ, ಇಷ್ಟು ಟೈಮಿಗೆ ಆಗದಿದ್ದರೆ ರಸ್ತೆ ಬ್ಲಾಕ್ ಮಾಡ್ತೇವೆ. ಯಾರು ಇದ್ರಾಗಲಿ, ಯಾರೇ ಬರಲಿ, ಅದು ದೊಡ್ಡ ಸಂಗತಿ. ಎಲ್ಲಿ ಹೋದರೂ ನಾವು ಚಿಂತೆ ನಡೆಯುವುದಿಲ್ಲ. ಆದರೆ ಇಷ್ಟೊತ್ತಾಗಿ ಅವರು ಈ ಬಿಸಿಲಲ್ಲಿ ಅವರು ಏನಾದರೂ ನೋಡಿ, ಇದು ಸಾಮೀನು ಹಾಕಿದ ಕಾರಣ ಆಯಿತು. ಇಲ್ಲದೆ ಬಿಸಿಲಲ್ಲಿ ನಿಲ್ಲುವವರು, ಮಳೆಯಲ್ಲಿ ನಿಲ್ಲುವರು ಯಾರು? ಅವರಿಗೆ ಏನಾದರೂ ಗೊತ್ತುಂಟು ಸ್ವಾಮಿ? AC ಸಾಹೇಬರವರು AC ಹಾಕಿ ಕೂತ್ಕೊಂಡಿದ್ದಾರೆ ಆರಾಮದಲ್ಲಿ, ಏನು ಟೆನ್ಷನ್ ಇಲ್ಲ, ಬಡವರ ಕಾಳಜಿ ಏನಿಲ್ಲ. ನೀವು ಪತ್ರಕರ್ತರು ದಯಮಾಡಿ ನೀವು ಕೇಳಬೇಕು, ಅವರು ನೀವು ಏನು ಮಾಡ್ತಿದ್ದೀರಾ ಅಂತೇಳಿ. ಯಾರಿಗೆ ಬೇಕಾಗಿ ಆಯಿತು? ಅಧಿಕಾರಿಗಳಿಗೆ ನೋಡಿ, ರಾಜಕೀಯದವರಿಗೆ ಏನಂತೇಳಿ ಹೇಗೆ ಅಂತೇಳಿ ಹೇಗೆ ಕುಣಿತಾರೆ ಹಾಗೆ ಅವರನ್ನು ಇಟ್ಕೊಳ್ತಾರೆ. ರಾಜಕೀಯಗಳಿಗೆ ಏನು ಇಲ್ಲ ಅಂತ ಹೇಳಿದರೆ ಅವರನ್ನು ಎದ್ದು ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿ ಬಂದರೆ ಹಾಗೆ ಒಂದು NOCಗೆ 2,000 ತಗೊಂಡದಕ್ಕೆ
12,000 ತಗೊಂಡಿದ್ದರೆ ಯಾರಾದರೂ ಬಿಡ್ತಾರಾ? ಮಾಲಿಂಗೇಶ್ವರ ಯಾರನ್ನು ಬಿಡುವುದಿಲ್ಲ ಸ್ವಾಮಿ. ಬಡವರು ಎಲ್ಲಿಂದ 12,000 ಕೊಡಲಿ? ಎಲ್ಲಿಂದ ಕೊಡಲಿ? ಹೇಳಿ. ಮಾತಾಡಿದರೆ ಹೇಳ್ತಾರೆ ಅದು ಸರಿ ಇಲ್ಲ, ಇದು ಸರಿಯಿಲ್ಲ ಅಂತ. ನಿಮ್ಮ ಯಾವುದು ದಾಖಲೆ ಇಲ್ಲ ಅಂತೇಳಿ. ಒಂದು ದಾಖಲೆ ಇಲ್ಲದರೆ ಆಯಿತು. ಹಾಗಾದರೆ ಬಡವರಿಗೆ ಬೇಕಾಗಿ ಮಾನವೀಯತೆ ದೃಷ್ಟಿ ಯಾವುದೂ ಇಲ್ಲ. ಅದಕ್ಕೆ ಹೇಳೋದು, ಈ ಅಧಿಕಾರಿಗಳು, ಈ ರಾಜಕೀಯದವರನ್ನೆಲ್ಲ ಹೀಗೆ ಮಾಡಿದರೆ ಖಂಡಿತವಾಗಿ ಅಲ್ಲಿ ಅದು ನೋಡಿ ನಾನು ಒಂದು ಘಟನೆ ನೋಡಿದ್ದೇನೆ. ಮಂಡ್ಯದಲ್ಲಿ ತಹಸೀಲ್ದಾರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ, ಏನೋ ಒಂದು ಗಲಾಟೆ ಎಲ್ಲ ಆಗಿದೆ. ಹಾಗೆ ಅದೇ ರೀತಿ ನಾವು ಇಲ್ಲಿ ಸಹ ದಕ್ಷಿಣ ಕನ್ನಡದವರು ಇನ್ನು ಮುಂದೆ ಮಾಡಲೇಬೇಕು. ಇವತ್ತು ಬರದಿದ್ದರೆ ನಾವು ಅದೇ ನಾನು 1.5 ಗಂಟೆಗೂ ನಾವು ರಸ್ತೆಗೆ ಇಳುವ ಏನಂತೇಳಿ ಅಧಿಕಾರಿಗಳು ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ನಿದ್ದೆ ಬಿಡುವುದಿಲ್ಲ ಅಂತೇಳಿದರೆ ಏನಂತೇಳಿ ನೋಡುವ ಅಷ್ಟು. ಇನ್ನೇನು ದೊಡ್ಡ ಮಾತಾಡಲಿಕ್ಕೆ ಏನಿಲ್ಲ. ಯಾಕೆ ಪಾಪ ಅವರು ಹೇಳಿದ್ದಾರೆ, ಒಂದು ಮನೆ ಬಿದ್ದಿದೆ 3 ಗೋಣಿ ಸಿಮೆಂಟ್ ಎಲ್ಲಿಂದ? ಪುತ್ತೂರಿಂದ. ಅಲ್ಲಿಯವರೆಗೆ 850 ರೂಪಾಯಿ ರಿಕ್ಷಾಕ್ಕೆ ಆಯಿತು. ಅಲ್ಲಿಂದ ಹೊತ್ತುಕೊಂಡು ಹೋದವರಿಗೆ ಎಷ್ಟು? 300-400 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಒಂದು ಗೋಣಿ ಸಿಮೆಂಟಿಗೆ ಎಷ್ಟು? 350 ರೂಪಾಯಿ ಇರುವುದು. 3 ಗೋಣಿ ಸಿಮೆಂಟಿಗೆ ಎಷ್ಟಾಯಿತು ಸ್ವಾಮಿ? ಏನು ಇದಲ್ಲೇನು ನಾಟಕ ಮಾಡೋದಾ? ಏನು ದೊಡ್ಡ ಇದರೊಳಗೆ ಮತ್ತೆ ಪತ್ರಕರ್ತರು ಹೇಳ್ತಾರೆ, ಸುಳ್ಳು ಆರೋಪ ಮಾಡ್ತಾರೆ, ವಾಟ್ಸಪ್ ಮಾಡ್ತಾರೆ. ಆಯಿತು, ಯಾವುದಕ್ಕೆ ಹೇಳೋದು? ಯಾರು ಕಣ್ಣು ಮುಚ್ಚುವ ಕೆಲಸ ಮಾಡೋದು? ಅದಕ್ಕೆ ನಾವು ಹೇಳೋದು ಇದೇ. ನಾನು ಅವರಿಗೆ ಹೇಳಿದ್ದೇನೆ, ಯಾವುದೇ ಅಧಿಕಾರಿ ಬರದಿದ್ದರೂ ನಮಗೆ ಚಿಂತೆ ಇಲ್ಲ. ನಮಗೆ ಏನು ಮಾಡಲಿಕ್ಕೆ ಅಂತಲೂ ನಮಗೆ ಗೊತ್ತಿದೆ. ಯಾವುದೇ ಅಧಿಕಾರಿಗಳು ಯಾವುದೇ ರಾಜಕೀಯವರು ನಮ್ಮ ಹತ್ರ ಬರೋದು ಬೇಡ, ನಮಗೆ ಅಗತ್ಯವಿಲ್ಲ. ನಮ್ಮಲ್ಲಿ ಕೆಲಸ ಮಾಡುವವರು ಬೇಕು. ಯಾರು ಕೆಲಸ ಮಾಡುವವರಿದ್ದಾರೆ ಅದೇ ನಾನು ಹೇಳೋದು. ಪಂಚಾಯತಿ ಆಗಲಿ, ಕಂದಾಯ ಇಲಾಖೆಯಷ್ಟು ಬಡವರಿಗೆ ಮೋಸ ಆಗುವಷ್ಟು ಎಲ್ಲಿಯೂ ಆಗುವುದಿಲ್ಲ. ಈಗ ತಾಕದರ ಅಲ್ಲಿ ವಿಯರಿಗೆ ಗೊತ್ತಿಲ್ಲ 12 ಎಕರೆ ಜಾಗ ಆ ಭಟ್ರ ಇದರಲ್ಲಿ ಉಂಟು ಅಂತೇಳಿ ಗೊತ್ತಿಲ್ಲ. ಬ್ರಾಹ್ಮಣ ಸದರೇನು ಅವರು ದೊಡ್ಡ ಮನುಷ್ಯರವರು 12 ಎಕರೆ ಜಾಗ ಸರ್ಕಾರಿ ಭೂಮಿ ನುಂಗ್ತಾರೆ, ಏನು ಗೊತ್ತಿಲ್ಲ. 52 ಎಕರೆ ಪಟ್ಟ ಜಾಗ ಉಂಟು. ಅವರ ಮಕ್ಕಳೆಲ್ಲ ಅಮೆರಿಕದಲ್ಲಿದ್ದಾರೆ. ಏನು ದೊಡ್ಡವರಿಗೆ ಬೇಕಾಗಿ ಬೇರೆ ಕಾನೂನು ಉಂಟಾ? ಅಲ್ಲ ಬಡವರಿಗೆ ಬೇಕಾಗಿ ಬೇರೆ ಕಾನೂನು ಉಂಟಾ? ಅದೇ ನಾವು ಹೇಳೋದು. ನಮ್ಮ ಈ ಕೇಸ್ ನಮ್ಮ ಯಾವುದೋ ಒಂದು 3 ಗ್ರಾಮದವರದ್ದು ಏನೋ ಅವರ ಬೇಡಿಕೆ ಉಂಟಾ ಈಡೇರಿಸದಿದ್ದರೆ ನಾವು ಏನು ಮಾಡಬೇಕಂತೇಳಿ ನಮಗೆ ಖಂಡಿತ ಗೊತ್ತುಂಟು. ಇದೆಲ್ಲ ಇಷ್ಟಲ್ಲ, ಇದಕ್ಕಿಂತ ದೊಡ್ಡ ಮಟ್ಟದ್ದು ಜನ ಸೇರಿಸಲಿಕ್ಕೂ ನಮಗೆ ಗೊತ್ತುಂಟು. ಆದರೆ ಯಾಕೆ ಗೊತ್ತುಂಟಾ? ಒಂದು ಅಧಿಕಾರಿಗಳ ನಿದ್ದೆ ಬಿಡುವುದಿಲ್ಲ ಅಂತ ಹೇಳಿದರೆ ಭಾರಿ ಬೇಸರದ ಸಂಗತಿ. ತೊಂದರೆ ಇಲ್ಲ, ಅವರಿಗೆ ಇಷ್ಟು ಗಂಟೆ ಹತ್ತಿರ ಆಗುವುದಿಲ್ಲಲ್ಲ ಅವರಿಗೆ. ಅವರ ಪಾಪ ಈಗ ಬಿಸಿಲುಂಟು, ಮಳೆ ಹತ್ತಿರ ಬರ್ತಿದ್ರು. ಯಾಕೆ ಗೊತ್ತುಂಟಾ? ಹೇಗಾದರೆ ಸೆಕೆ ಆಗೋದಿಲ್ಲ ಅಂತ. ಹೇಗಾದರೂ ಸರ್ಕಾರ ಕೊಟ್ಟಿದೆ ಗಾಡಿ, AC ಗಾಡಿ ಕೊಟ್ಟಿದೆ, ಆಫೀಸಿಗೆ AC ಗಾಡಿ ಕೊಟ್ಟಿದೆ. ಯಾರಿಗೆ? ನಿಮಗಲ್ಲಿ AC ಉಂಟಾ? ಒಂದು ಫ್ಯಾನ್ ಇಲ್ಲದವರು ಇದ್ದಾರೆ. ಆದರೂ ಬಡವರ ಕೂಗು ಯಾರಿಗೆ ಗೊತ್ತಿಲ್ಲದಿದ್ದರೆ ಇವರಿಗೆ ತಕ್ಕ ಪಾಠ ಕಲಿಸಬೇಕು. ಜಾಸ್ತಿ ಟೈಮ್ ಇಲ್ಲ, ಇನ್ನು 3 ತಿಂಗಳಲ್ಲಿ ತಕ್ಕ ಪಾಠ ಕಲಿಸುವ ನಮ್ಮ ಥರ ಏನಂತೇಳಿ ಶಕ್ತಿ ಅವರು ನೋಡಲಿ. ನನಗೆ ಒಂದೇ ಅದು, ನನ್ನ ಮೆಂಬರ್ನವ್ರಿಗೆ, ನಮ್ಮ ಬರೇ ಬಡವರಿಗೆ ಯಾರಿಗೆ ಅವರಿಗೆ ಕೆಲಸ ಆಗಲಿಲ್ಲ, ಆ ಕೆಲಸ ಮಾಡದಿದ್ದರೆ ಖಂಡಿತವಾಗಿ ನಾವು ಬಿಡುವ ವ್ಯಕ್ತಿಯೂ ಅಲ್ಲ. ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ಖಂಡಿತವಾಗಿ ಇದಕ್ಕಿಂತ ಜಾಸ್ತಿ ಮುಖಂಡರನ್ನು ಸೇರಿಸಿ ಖಂಡಿತವಾಗಿ ನಾವು ಹೋರಾಟ ಮಾಡ್ತೇವೆ, ಅದು ಗ್ಯಾರಂಟಿ. ಇವತ್ತು ನಾನು 1.5 ಗಂಟೆ ಅವರಿಗೆ ಟೈಮ್ ಕೊಡ್ತೇವೆ. 1.5 ಗಂಟೆ ನಾವು ರಸ್ತೆ ಇಳಿತೇವೆ ನಾವು ಖಂಡಿತವಾಗಿ. ರಾಜ್ಯಾಧ್ಯಕ್ಷರಾದಂಥ ಗಿರಿಧರ ನಾಯ್ಕರೇ, ನಮ್ಮ ಈ ವೇದಿಕೆಯ ಕಾರ್ಯದರ್ಶಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರೇ, ನನಗೆ ಇಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟವರು ಎಲ್ಲಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರು ಇಲ್ಲದಿದ್ದರೆ ನನಗೆ ಇಲ್ಲಿ ನಿಲ್ಲಲಿಕ್ಕೆ ಅವಕಾಶ ಇತ್ತು. ಆದುದರಿಂದ ಅಂಬೇಡ್ಕರ್ ಅವರ ತತ್ವಕ್ಕೆ ನಮನ ಸಲ್ಲಿಸಿ ಈ ಸಲ ಸಾನ್ನಿಧ್ಯವಾದಂಥ ಮಾಲಿಂಗೇಶ್ವರನಿಗೆ ವಂದಿಸುತ್ತಾ, ಅಲ್ಲಿರುವಂಥ ಎಲ್ಲ ಪರಿವಾರ ದೈವಗಳಿಗೆ ವಂದಿಸುತ್ತಾ, ಇವತ್ತು ನಾನು ಈ ಸಭೆಗೆ ಬರುವಂಥ ಅವಕಾಶ ಏನೊಂದು ಸಿಕ್ಕಿದೆ. ಯಾಕೆಂದರೆ ನಾನು ಯುದ್ಧೆ ಗ್ರಾಮದ ಪೇರವತರ್ಕದಲ್ಲಿ ನನ್ನ ಮನೆ. ನನಗೂ ಕೂಡ ಈ ಮಾರ್ಗದ ಬಗ್ಗೆ ತುಂಬ ಚಿಂತನೆ ಇತ್ತು. 1993ರಲ್ಲಿ ಅಲ್ಲಿ ಮಾರ್ಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲವು ಕಡೆಗೆ ಹೋರಾಟ ಮಾಡಿದ್ದೇವೆ, ಸೀತಾ ಅಣ್ಣಪ್ಪ ನಾಯ್ಕರ ನೇತೃತ್ವದಲ್ಲಿ. ಅವತ್ತು ನಮಗೆ ಪಂಚಾಯತ್ನಲ್ಲಿ ಯಾವುದೇ ಅವಕಾಶ ಸಿಗಲಿಲ್ಲ. ಆದರೂ ಕೂಡ ತುಂಬ ಪ್ರಯತ್ನಪಟ್ಟೆ, ಆಗಲಿಲ್ಲ. ಆ ನಂತರದ ದಿವಸದಲ್ಲಿ ಪಂಚಾಯತ್ ಏನಾಯಿತು ಅಂದರೆ, ಅದು 35 ವರ್ಷಗಳ ಕಾಲ ಒಂದೇ ರಾಜಕೀಯ ಪಕ್ಷದಲ್ಲಿ ಉಳಿಯುವುದರಿಂದ ನಮಗೆ ಅದರಲ್ಲಿ ಅವಕಾಶ ಸಿಗಲಿಲ್ಲ. ಆದರೂ ಕೂಡ 2 ಸಲ ನಮ್ಮ ಪಕ್ಷದವರೇ MLA ಆದರೂ ಕೂಡ ಅದಕ್ಕೆ ಬೇರೆ ಬೇರೆ ಅಡೆತಡೆಗಳು ಬಂತು. ಬಹುಶಃ ಒಂದು ಬಡವರ ಮನೆಗೆ ಮಾರ್ಗ ಅಂದರೆ ಅದು ಅಗತ್ಯ. ಒಂದು ಕುಡಿಯುವ ನೀರು, ಒಂದು ವಿದ್ಯುತ್ತು,
ಇಂಥದ್ದೆಲ್ಲ ಅಗತ್ಯ ಇದೆ. ಯಾಕೆಂದರೆ ಇದನ್ನು ಎಲ್ಲರೂ ಸಮಾಜವೇ ಚಿಂತನೆ ಮಾಡಬೇಕಾಗ್ತದೆ. ಆ ಮನೆಗೆ ಮಾರ್ಗ ಇಲ್ಲದಿದ್ದರೆ ಅಲ್ಲಿ ಏನಾದರೂ ವಯಸ್ಕರಿಗೆ ಅಥವಾ ಬಾಣಂತಿಯರಿಗೆ ಏನಾದರೂ ತೊಂದರೆ ಆದರೆ ಅವರನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಬೇರೆ ಬೇರೆ ಜನ ಬೇಕಾಗ್ತದೆ. ಅಲ್ಲಿಗೆ ಮಾರ್ಗ ಇದ್ದರೆ ಆ ವಾಹನದಲ್ಲಿ ಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ. ಅದಕ್ಕಾಗಿ ಆ ಮಾರ್ಗ ಎಲ್ಲ ಮನೆಗೂ ಬೇಕಂತ ಎಲ್ಲರೂ ಚಿಂತನೆ ಮಾಡಬೇಕು. ಕೆಲವರು ಮಾರ್ಗ ಆಗುವಾಗ ಅದಕ್ಕೆ ಅಡೆತಡೆ ತರುವವರು ಸಹ ಇದ್ದಾರೆ. ಅದು ಖಂಡಿತವಾಗಿ ನಮ್ಮ ಸಮಾಜಕ್ಕೆ ತಪ್ಪು. ನಾವು ಎಲ್ಲರೂ ಒಟ್ಟು ಸೇರಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಲ್ಲಿ ನಮ್ಮಲ್ಲಿಯೂ ಕೂಡ ಸ್ವಲ್ಪ ಭೇದ ಭಾವನೆಗಳುಂಟು. ಅದನ್ನು ಮರೆತು ಎಲ್ಲರೂ ಒಟ್ಟಾಗಿ ಒಂದು ತಾಯಿಯ ಮಕ್ಕಳಾಗಿದ್ದರೆ ನಮ್ಮನ್ನು ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮಗೆ ಅಂಥ ತತ್ವ ಉಂಟು. ನಮಗೆ ಮೀಸಲಾತಿ ಇರುವುದರಿಂದ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲ ಪಕ್ಷದವರು ನಮ್ಮನ್ನು ಕರೆಯುತ್ತಾರೆ, ಇದು ಮಾಡ್ತಾರೆ. ಆದರೆ ನೇರವಾಗಿ ನಮ್ಮ ಮಾತಾಡುವವರಿಗೆ ಅವಕಾಶವೇ ಕೊಡುವುದಿಲ್ಲ. ನೇರವಾಗಿ ಅವರ ಸ್ವಂತ ಕಾಲದಲ್ಲಿ ನಡೆಯುವವರಿಗೆ ಅವಕಾಶ ಯಾರಿಗೂ ಯಾವ ಪರಿಶಿಷ್ಟ ಜಾತಿಯ ಪಂಗಡದವರಿಗೂ ಸಿಕ್ಕಲಿಲ್ಲ, ಕೊಡುವುದಿಲ್ಲ. ಯಾಕೆಂದರೆ ಅವರು ನಾವು ಹೇಳಿದಾಗೆ ಕುಣಿಯುವುದಿಲ್ಲ, ನಾವು ಹೇಳಿದಾಗೆ ನಮ್ಮ ನಾಟಕಕ್ಕೆ ಅವರು ಹೋಗುವುದಿಲ್ಲ, ಜಗ್ಗುವುದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಕೊಡುವುದಿಲ್ಲ. ಇದನ್ನು ನಾವು ಚಿಂತನೆ ಮಾಡಬೇಕು. ಸುಮ್ಮನೆ ಪಕ್ಷ ಅಂತ ಹೇಳಿಕೊಂಡು ಹೋದರೆ ಸಾಕು. ಆ ಪಕ್ಷದಲ್ಲಿ ಕೂಡ ನಮ್ಮ ಸರ್ವಾಂಗೀಣ ಕೆಲಸವನ್ನು ಮಾಡುವಂಥ ಜನರನ್ನು ಮಾತ್ರ ಆಯ್ಕೆ ಮಾಡಬೇಕು. ಆದರೆ ಮಾತ್ರ ನಮ್ಮ ಸಮಾಜ ಉಳಿಯಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ಇದ್ದೇವೆ. ಯಾಕೆಂದರೆ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ, ಇಷ್ಟಿಷ್ಟು ಮೀಸಲಾತಿ ಕೊಡಬೇಕು ಅಂತ ಬರೆದಿದ್ದರಿಂದ ನಮಗೆ ಎಲ್ಲದರಲ್ಲಿ ಅವಕಾಶ ಇದೆ. ಆದರೆ ಇಷ್ಟೇ ಸವಲತ್ತಿನಲ್ಲಿ ಕೂಡ ಇಷ್ಟು ನಮಗೆ ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಆದೇಶ ಇದ್ದರೂ ಕೂಡ ಅದು ನಮಗೆ ಸಿಗುವುದಿಲ್ಲ. ಪಂಚಾಯಿತಿಗೆ 25% ದುಡ್ಡು ಬರ್ತದೆ. ಅದು SC/ST ಗೆ ಮಾತ್ರ ಉಪಯೋಗ ಆಗುವುದು. ಎಲ್ಲಿ ಉಪಯೋಗ ಆಗ್ತದೆ, ಏನಾಗ್ತದೆ ಅಂತ ಸಾಧಾರಣ ಯಾರಿಗೂ ಗೊತ್ತಿಲ್ಲ. ಇದನ್ನು ಹೇಳುವವರು ಕೇಳುವವರಿಲ್ಲ. ನಮ್ಮವರು ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಅವರನ್ನು ಬಾಯಿ ಮುಚ್ಚಿಸುವ ಕೆಲಸವನ್ನು ಮಾಡ್ತಾರೆ ಶ್ರೀಮಂತ ವರ್ಗದವರು. ಇದಕ್ಕೆ ನಾವು ಪ್ರತಿಯಾಗಿ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಬೇಕು. ದಲಿತರ ಸಂಘರ್ಷ ಸಮಿತಿ ಮತ್ತು ರಕ್ಷಣಾ ವೇದಿಕೆಯ ಸಂಘಟನೆಯಲ್ಲಿ ನಾವು ಖಂಡಿತವಾಗಿ ಹೋರಾಟ ಮಾಡಿದರೆ ಈ ದೇಶವನ್ನು ನಮಗೆ ಗೆಲ್ಲಲಿಕ್ಕೆ ಸಾಧ್ಯ, ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನುವುದರಲ್ಲಿ ಹೇಳುತ್ತಾ, ನಮ್ಮ ಏಕಾನಂದರು ಸರ್ವಕಾಲದಲ್ಲಿ ಒಂದು ಮಾತು ಹೇಳಿದರು. ಬಡವರಿಗೆ ಸಹಾಯ ಮಾಡುವಂತೆ ಆಗದಿದ್ದರೆ ಸಕಲ ಸಂಪತ್ತುಗಳನ್ನು ಪ್ರಪಂಚದ ಸಕಲ ಸಂಪತ್ತುಗಳನ್ನು ಒಂದು ಗ್ರಾಮಕ್ಕೆ ಸುರಿದರೂ ಅದು ಉದ್ಧಾರ ಆಗದು ಅಂತ. ಇದು ಸತ್ಯ. ಆ ಕಾಲದಲ್ಲಿ ಹೇಳಿದ್ರು ಕೂಡ ಅದು ಸತ್ಯವಾಗಿದೆ. ಅದನ್ನು ಖಂಡಿತವಾಗಿ ಮರೆಯಬಾರದು. ಎಲ್ಲರೂ ಕೆಲಸವನ್ನು ಮಾಡಬೇಕು. ಮತ್ತೊಂದು ಇರಬೇಕು, ನಮ್ಮಲ್ಲಿ ಏನೇ ಬರಲಿ ನಮ್ಮಲ್ಲಿ ಕಾಗೆಯಾಗಿ ಹಂಚುತ್ತಾ ತಿನ್ನುವ ರೀತಿಯ ಕಳೆಯೋಣ, ಮೌನದಿ ಇರುವೆಯಾಗಿ ದುಡಿಯುವ ರೀತಿಯ ಕಳೆಯೋಣ, ಬಂದದ್ದನ್ನು ಬಂಡೆಯಾಗಿ ಎದುರಿಸುವ ಶಕ್ತಿ ಬರಬೇಕಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ಜೈ ಭೀಮ್, ಜೈ ಕರ್ನಾಟಕ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಗೆ, ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ಹೋರಾಟ ಹೋರಾಟ, ಹೋರಾಟ ಹೋರಾಟ, ಹೋರಾಟ ಹೋರಾಟ. ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಕಂದಾಯ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಕಂದಾಯ ಅಧಿಕಾರಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ ಬೇಕೇ ಬೇಕು. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಅಂಬೇಡ್ಕರ್ ಅವರ ಚಿಂತನೆಗಳಿಗೆ, ಅಂಬೇಡ್ಕರ್ ಅವರ ಚಿಂತನೆಗಳಿಗೆ, ಅಂಬೇಡ್ಕರ್ ಅವರ ಚಿಂತನೆಗಳಿಗೆ. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಕಂದಾಯ ಅಧಿಕಾರಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ. ಈಗ ನಮ್ಮ ಸಂಘಟನೆಗೆ ತಾಲೂಕು ಪಂಚಾಯತ್ನ IO ಅವರು ಆಗಮಿಸ್ತಾರೆ, AC ಅವರು ಆಗಮಿಸ್ತಾರೆ.
ನಮ್ಮ ಈ ಪ್ರತಿಭಟನೆಗೆ AC ಅವರು ಆಗಮಿಸ್ತಾರೆ. ಅವರಿಗೆ ಈಗ ನಮ್ಮ ಸಂಘಟನೆಯ ಮುಖಾಂತರ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಮಲೆನಾಡು ಗ್ರಾಮದಲ್ಲಿ ಅಗತ್ಕಾಲದಲ್ಲಿ ಏನು ಮನೆ ಗೊತ್ತಾಯ್ತಾ, ಅವರಿಗೆ ರಸ್ತೆ ಇಲ್ಲ. ಒಂದು ನೋಡಿ ಎಷ್ಟೇ ಗ್ರಾಮದಲ್ಲಿ 108 ವರ್ಷದಿಂದ ಅವರಿಗೆ ರಸ್ತೆ ಇಲ್ಲ, ಕಾಲು ದಾರಿ ಉಂಟು. 1996ರ ವಿಷಯದಿಂದ ಅತ್ಯಂತ ಆಗ ಬಂಟ್ವಾಳ ತಾಲೂಕು ಮಲೆನಾಡು ಮತ್ತು ಇರ್ದೆ ಬಂದಿತ್ತು. ಆದರೂ ಪರಿಸ್ಥಿತಿ ಜಾತಿ ಪರಿಶ್ರಮ ಅಲ್ಲಿಂದ ಈಗ ಪುತ್ತೂರಿಗೆ ಹ್ಯಾಂಡ್ ಆಯಿತು. 2 ಗ್ರಾಮದ ಪುತ್ತೂರಿಗೆ ಬರುವುದು. ಪುತ್ತೂರಿಗೆ ಬರುವಾಗಲೂ ಇವರು ಮನವಿ ಕೊಡುತ್ತಾ ಇದ್ದಾರೆ. ಮನವಿ ಕೊಟ್ಟರೆ ರಸ್ತೆ ಮೂಲ ಸೌಕರ್ಯ ಬೇಕಾ ಬೇಡ ಮೇಡಮ್? ಹೌದಾ? ನೋಡಿ, ನೀವು ಸಮಸ್ಯೆ ಹೇಳ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಕೊಟ್ಟು ಸಾಲ್ವ್ ಮಾಡ್ತೀನಿ. ನಾವು ಈಗ ಈ ಕೇಸನ್ನು ಅದು ಗೊತ್ತಾಯಿತು, ಅದು ನೋಡೋಣ. ಇದು ಈ ಕೇಸ್ ಯಾಕೆ ಹಾಕಿದ್ದಾರೆ? ಅದು ನನಗೆ ಅದು ಯಾಕೆ ಕ್ರಿಮಿನಲ್ ದಾವೆ ಅಂದರೆ ಇಲ್ಲ, ಕೇಸ್ ಯಾಕೆ ಅಲ್ಲ, ಸಿವಿಲ್ ಮ್ಯಾಟ್ರಲ್ಲಿ ಕ್ರಿಮಿನಲ್ ದಾವೆ ಬರ್ತದೆ ಏನಂತೀವಿ? ಆಯ್ತು, ನಾನು ವಿಚಾರಿಸ್ತೀನಿ ಅದೇನಿದೆ ಅಂತ. ಈಗ ಕೇಸ್ ಯಾಕೆ, ಎಷ್ಟು ಜನ ಮೇಲೆ ಕೇಸ್ ಹಾಕಿ? 13 ಜನರು, ಮತ್ತೊಂದು ನಾನು 14 ಜನರ ಮೇಲೆ. ಈ ಬಡವರೆಲ್ಲ ಏನು ಮಾಡೋದು ಅಂದರೆ ಅವರಿಗೆ ಕಾರಣ ಏನು? ಕಾರಣ ಏನಿಲ್ಲ, ಅಲ್ಲಿ ನಾವು ಜಗಳ ಮಾಡಿದ್ರೆ ಪ್ರೂಫ್ ದಾಖಲೆ ತೋರಿಸ್ತೀವಿ ಮೇಡಮ್. ಯಾರ ಜೊತೆ ಜಗಳ? ಯಾರು ಎದುರು ಪಾರ್ಟಿಯವರಿದ್ರೆ ಅವರಿಗೆ ನೋಡಿ 52 ಎಕರೆ ಪಟ್ಟ ಜಾಗ ಇದೆ, 12 ಎಕರೆ ಜಾಗ ಸರ್ಕಾರಿ ಜಾಗ ಇದೆ. ಇದನ್ನು ಯಾರು ನುಂಗುವರು? ಇದನ್ನು ಯಾರು ಗೇರು ಬೀಜ ನಟ್ಟಿದ್ದಾರೆ? ಗೊತ್ತಾಯ್ತು ಮೇಡಮ್? ಇದು ಅವರಿಗೆ ಕಾರ್ಯ ನೋಡಿ. ನಿಮಗೆ ನಾವು ಮನೆ ಕೊಟ್ಟಿದ್ದು ನೋಡಿ, ಇದು ಉಳುಂಟು ಇದ್ದದ್ದು ನೋಡಿ. ನಮಗೆ ಕ್ರಿಮಿನಲ್ ದಾವೆ ತೆಗೀಲೇಬೇಕು. ತೆಗೆಯದಿದ್ದರೆ ನಾವು ದೊಡ್ಡ ಮಟ್ಟದ ನಾವು ಹೋರಾಟ ಖಂಡಿತ ಮಾಡ್ತಾ ಇದ್ದೇವೆ. ನಾವು ಕೊಟ್ಟು ಸಾಕಾಯಿದ್ದು 2 ವರ್ಷದಿಂದ ಎಷ್ಟು ಜನ ತೀರು ಹೋಗ್ತಾರೆ ನೋಡಿ, ಎಷ್ಟು ಜನ ತೀರುವುದು ಗರ್ಭಿಣಿ. ನಾನು ಮತ್ತೆ ಅದೇ ಹೇಳ್ತೀನಿ, ನೀವು ನನಗೆ ಸಮಸ್ಯೆ ಇವತ್ತು ಹೇಳ್ತಾ ಇದ್ದೀರಾ. ಹೌದು, ನನಗದು ಅರ್ಥ ಆಯಿತು. ನೋಡ್ತೀನಿ, ಆಯ್ತು ನೋಡಿ, ಲೀಗಲಿ ವರ್ಕ್ ಅಂದ್ಬಿಟ್ಟು ನಾವು ನೋಡ್ಕೊಂಡು ಮಾಡ್ತೀನಿ. ಆಯಿತು. ಅಲ್ಲ, ಯಾಕೆ ಗೊತ್ತಿಲ್ಲ, ನಾನೊಂದು ದಯವಿಟ್ಟು ಲೀಗಲಿ ಹೋಗಿ ಕರೆಕ್ಟ್ ಯಾರ ಹತ್ರ ಏನು ಇರುತ್ತೆ, ಎಷ್ಟು ಜಾಗ ಉಂಟು, ಎಷ್ಟು ಗೌರ್ಮೆಂಟ್ ಜಾಗ ನುಂಗಿದ್ದಾರೆ ಅನ್ನೋ ಅದನ್ನು ದಯವಿಟ್ಟು ನೋಡಿ. ಯಾಕೆ ಗೊತ್ತಿಲ್ಲ, ಅದನ್ನು ನೋಡಿಬಿಟ್ಟು ಆ ಪರಿಶೀಲನೆ ಮಾಡಿ. ಮತ್ತೆ ಮೇಲೆ ನಮ್ಮ ಮೇಲೆ ಕ್ರಿಮಿನಲ್ ದಾಖಲೆಗೆ ಏನು ಪ್ರೂಫ್ ಉಂಟು ಅಂತೇಳಿ ನೋಡಿ. ನಮ್ಮ ಹತ್ರ ಎಲ್ಲ ವೀಡಿಯೋ ಉಂಟು. ಪಾಪ ಅವರು ನೋಡಿ RI ತಹಸೀಲ್ದಾರ್ RI ಅವರು ಬಂದರು, ಸ್ಪಾಟ್ ಬಂದರು. ಅವ್ರು ಹೇಳಿದ್ರು 5 ಫೀಟ್ ಇತ್ಲಾಗಿಂದ 5 ಫೀಟ್ ಇದೆ ರಸ್ತೆ ಮೇಡಮ್. ದರ್ಖಾಸ್ತು ಮಂಜೂರು ಅಂದರೆ ಸರ್ಕಾರ ಕೊಡೋದಲ್ಲ, ಅದಕ್ಕೆ ಏನಾದರೂ ನಮ್ಮ ಮೂಲಸೌಕರ್ಯ ಯಾವುದು? ಒಂದು ನೀರು, ವಿದ್ಯುತ್, ದಾರಿ ಅಂತೇಳಿ ಮೂಲಸೌಕರ್ಯ ಭಾರತ ದೇಶಕ್ಕೆ. ನಾನು ಅದು ನೋಡಿದೆ. ಯಾವುದು ಕಂದಾಯ ಇಲಾಖೆ ಅಧಿಕಾರಿಗಳು ನಾನು ಮಂಗಳೂರಲ್ಲಿ ಮಾತಾಡ್ತೇನೆ, ಬೆಂಗಳೂರಲ್ಲಿ ಮಾತಾಡ್ತೇನೆ. ಅದು ಇಷ್ಟು ಸಹ ಮಾಡುವಾಗ ಯಾಕೆ ಬಡವರು ಹೋಗಿ ಯಾರಿಗೆ ಗೊತ್ತಾಗುತ್ತೆ? ಏನು ಅಧಿಕಾರಿಗಳು DK ಅವರನ್ನು ನಾನು ಹಾಫ್ ಮಾತಾಡಿದೆ ಬಂದು, ಅದು ಸಹ ನನ್ನ ಹತ್ರ ದಾಖಲೆ ಇದೆ. ಇನ್ನು ಏನು ಮಾಡಬೇಕು? ಅವ್ರು ನೋಡಿ ಏನು ಮಾಡಿ, ನೀವು ಏನು ಇಶ್ಯೂ ಇದೆ ಅಂತ ನನ್ನ ಗಮನಕ್ಕೆ ತಗೊಂಡು ಬಂದಿರ. ಹೌದು, ನಾನು ಇಲ್ಲಿ ಬಂದು ಅದು ಸ್ಪಂದಿಸಿ ತಗೊಂಡಿದ್ದೀನಿ. ಓಕೆ, ಅದೇನಿದೆ ಮಾಡಲಿಕ್ಕೆ ಟೈಮ್. ಓಕೆ, ಇಲ್ಲ ಟೈಮ್ ಕೊಡ್ತೀನಿ. ಅದು ನಾನು ಒಂದು ಮೇಡಮ್, ನಾನು 22 ನೋಡಿ, ಆ ಕೇಸ್ ಮಾತ್ರ 13 ಜನ ಅದು ಉತ್ತರ ಮಾಡಬೇಕು. ನೀವು ಕಾನೂನು ಇದ್ರೆ ನೋಡಿ, ಖಂಡಿತ. ಆಯಿತು ಮೇಡಮ್, ಓಕೆ. ಬಹುಶಃ ನಾವು ಬೆಳಿಗ್ಗೆಯಿಂದ ಇಷ್ಟು ತನಕ ನಾವು ಹೋರಾಟ ಮಾಡಿದ್ದೇವೆ. ಸಹಾಯಕ ಕಮಿಷನ್ ಅವರು ಬಂದರು, ಏನು ಭರವಸೆ ಕೊಡ್ತೇನೆ ಅಂತ ಹೇಳಿದರು. ಏನಂತೇಳಿ ನಾನು ಅದವರೆಗೆ ಹಿಂದೆ ಬೀಳ್ತೇನೆ ಏನಂತೇಳಿ. ನಮ್ಮ ಇಷ್ಟು ಬೇಡಿಕೆಯಿಂದ ಅವರಿಗೆ ಮಣ್ಣತಟ್ಟು ನಾನು ಹೇಳಿದ್ದೇನೆ. ಇನ್ನು ನಮಗೆ ಯಾರು ಗೊತ್ತುಂಟಾ? ನಮಗೆ ಪಂಚಾಯತಿ ಅಧಿಕಾರಿಗಳು ಬರಬೇಕು. ಪಂಚಾಯತಿ ಅಧಿಕಾರಿಗಳು ನೋಡಿ, ತಾಲೂಕು ಪಂಚಾಯತಿಯಿಂದ ಎಲ್ಲ ಕೆಲಸ ಆಗೋದು. ಅಭಿವೃದ್ಧಿ ಅನ್ನೋದ್ರೆ ಒಂದು PDO ಒಂದು ಏನಿದ್ರೆ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳೋದು. ಅವರು ದಯವಿಟ್ಟು ನಮ್ಮಲ್ಲಿಗೆ ಇಲ್ಲಿಗೆ ಬರಬೇಕು. ಯಾಕೆ ಗೊತ್ತಿಲ್ಲ, ಬಡವರ ಕೂಗು ನಿಮ್ಮ ಹತ್ರ ನಿಮ್ಮನ್ನು ನೋಡಿ ಇದು ಗೊತ್ತಾಗ್ತದೆ. ಒಂದೊಂದು ಮನೆಗೆ ಬರಲಿಕ್ಕೆ ಯಾವುದೇ ಅಧಿಕಾರಿಗಳಿಗೆ ಆಗುವುದಿಲ್ಲ. ಅವ್ರದ್ದು ಏನಂತೇಳಿ ಪರಿಶೀಲನೆ ಮಾಡಿ ನೋಡಬೇಕು. ನಮಗೆ ಯಾಕೆ ಮುಖ್ಯ ಗೊತ್ತುಂಟಾ? ಬಡವರದ್ದು ಕೇಸು ಅದು ಆ ದಾಖಲೆ ಮುರಿಲೇಬೇಕು. ನಾವು ಸಿವಿಲ್ ಕೇಸಲ್ಲಿ ನಮಗೆ ಕ್ರಿಮಿನಲ್ ದಾಖಲೆ ಎಲ್ಲಿಂದಪ್ಪ? ನಿಮ್ಮ ಹತ್ರ 5 ಲಕ್ಷ ಉಂಟಾ? ನಿಮ್ಮಲ್ಲಿ ಮನೆಯಲ್ಲಿ ಯಾರಿದ್ರೆ ನೀವು ಒಬ್ಬರೇ ಇದ್ದೀರಾ? ಯಾರಿಂದ ಇದು ಮಾಡೋದು? 5 ಲಕ್ಷ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟಾ? ಏನಿಲ್ಲ. ನಿಮ್ಮ ಕಿಡ್ನಿ ಮಾರಿದ್ರೂ ಆಗಲಿಕ್ಕಿಲ್ಲ. 5 ಲಕ್ಷ ಅಂತೇಳಿ ಯಾರಿಂದಲೂ ಆಗಲಿಕ್ಕಿಲ್ಲ. ಆದರೂ ಯಾಕೆ ಗೊತ್ತುಂಟು, ಆ ಪರಿಶೀಲನೆ ಮಾಡಬೇಕಂದ್ರೆ ಅದು ಕಾನೂನು ಪ್ರಕಾರವಾಗಿ ನೋಡಬೇಕು ಏನಂತೇಳಿ. ನಮಗೆ ಗೊತ್ತುಂಟ, ನ್ಯಾಯಾಲಯದಿಂದ ನಮಗೆ ಕೋರ್ಟಲ್ಲಿ ಕೇಸ್ ಇದೆ. ಆದರೂ ತಾಲೂಕು ದಂಡಾಧಿಕಾರಿಯವರು ಏನು ಅವರು ಕೇಸ್ ದಾಖಲೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಆ ದಾಖಲೆಯನ್ನು ಸಹ ನಾವು ತೆಗಿಬೇಕು. ನಮ್ಮದು ದಾಖಲೆ ಇದ್ದರೆ ಏನಾದರೂ ನಾವು ಅಲ್ಲಿ ಜಗಳ ಮಾಡಿದ್ರೆ ಅದು ಸರಿ, ಓಕೆ, ಕ್ರಿಮಿನಲ್ ದಾಖಲೆ ಆಗ್ತದೆ. ಯಾರಂತೆ ನಮ್ಮ ಹತ್ರ ದಾಖಲೆ ನೋಡಿ. ಅವರು RI ಬರುವಾಗ, ಮನೆಗಾರರು ಬರುವಾಗ, ಸರ್ವೇರು ಬರುವಾಗ, ಯಾರು ವಿಲೇಜ್ ಅಕೌಂಟೆಂಟ್ಸ್ ಬರುವಾಗ ಎಲ್ಲ ನಮ್ಮ ಹತ್ರ ವಿಡಿಯೋ ಪ್ರೂಫ್ ದಾಖಲೆ ಇದೆ. ನಾವು ಎದುರು ಪಾರ್ಟಿಯವರ ಹತ್ರ ಗಲಾಟೆ ಮಾಡಲಿಲ್ಲ. ನಮಗೆ ಒಂದೇ ಒಂದು, ಸರ್ಕಾರ ಜಾಗವನ್ನು ಯಾರು ನುಂಗಿದನು, ಯಾರೇ ಎಷ್ಟೇ ದೊಡ್ಡ ಅಧಿಕಾರಿ ಆಗಲಿ, 12 ಎಕರೆ ಜಾಗ ಸಹ ಸರ್ಕಾರ ಬಡವರಿಗೆ ಹಂಚಬೇಕು. ಮತ್ತು ಅವು ಯಾರೇ ಒಂದು ದರ್ಖಾಸ್ತು ಮಂದಿಲ್ಲ, ಮೂಲ ಸೌಕರ್ಯಕ್ಕೆ ಕೊಡಲೇಬೇಕು. ಮೂಲ ಸೌಕರ್ಯ ಏನು?
ಮೋದಿಜಿಯವರು ಹೇಳ್ತಾರೆ ಹತ್ತೆ ದಿನ ಹೆಂಗೆ ಅಂತ. ಯಾವಾಗ 108 ವರ್ಷದಿಂದ ನಮಗೆ ಹತ್ತೆ ದಿನ ಆಗಲಿಲ್ಲ. ಹತ್ತೆ ದಿನ ಮಣ್ಣು ಇರೇ ಗೊತ್ತಾಗ್ಬಿಡಜ್ಜಿ ಎಟ್ಟೆ ದಿನ ಅಂತ ಹಿಂದಿ ಗೊತ್ತು, ನಾ ಇರೇ ಮರಾಠಿ ಗೊತ್ತುಂಡತ್ತ ದಾಗತ್ತೊಂದು ಎಟ್ಟೆ ದಿನ ಇತ್ತೆಲ್ಲ ಬತ್ತುಂಡ ಹೇಳ್ತಂಡ. ಇಮ್ಮೇರ ಒಂದು 92 ವರ್ಷ ಅಂಡು ಇಮ್ಮೇರ ಅಮ್ಮೇರ ಅಲ್ಲೇ ಬಿಟ್ಟಿತ್ತು ನಾರಿಗೆ. ಅಪ್ಪ ಏರೆಗಂದು ಕೇಳನೆ ಓ ಅಧಿಕಾರನಾಗಲ ಅಪ್ಪಗ ಒಯ್ಯೇ ಒಂಜಿಂದೂರಲ್ಲ ಬಡವೆರು ಏರ್ನವಳು ಒಂಜಿ ಬೇಜಾರನ್ನು ಎಲ್ಲ ಕೊಂಡು ಅವೇ ಪಣ್ಪುಣಮ್ಮ ನಿಗಲಲ್ಲೇ ಕೊಂದು ಕಣ್ಣೀರು ಉಂಡತ್ತ ಬೂರ್ನಾಂಡ ಏನಲ್ಲತ್ತೆ ಬುಕ್ಕರ್ ಹೇಳತ್ತಿ ಆ ಏರಿಯಲ್ಲ ಜನ್ಮಗ ಬರ್ಕತ್ತ ಅಪ್ಪಜೇನು ಮಣ್ಪೇನು ತುಳುಟ್ಟೆ ಮಣ್ಪೇನು ದಾಯ ಗೊತ್ತುಂಡ ಮಾಳಿಂಗೇಶ್ವರ ಮಣ್ಣು ಏರೆಲ್ಲ ಬಿಡು ಪೂಜೆರು ಐಕೆ ಮಣ್ಪುಣ ಬಡವೆರಡು ತೀರ್ನಾಥ ನಮ್ಮ ಕೆಲಸ ಮಾಡ್ಬೋಡು ಅದನ್ನ ಪ್ರೀತಿಸೋದನ್ನು ಬಡೆಯೋಡು ಐಕೆ ಪಣ್ಪುಣೆ ದಾಯ ಕೊಂಡದ್ದು ಇಮ್ಮೆರೆಗಳಿದ್ದೆ ಒಂಜಿ ತಿಂಗಳ ಮುಟ್ಟ ನಮ್ಮ ಸಹಾಯಕ ಕಮಿಷನರಿಗೆ ಖಂಡಿತವಾಗಿ ಕಡ ತಗೊಂಡು ನೋಡ್ಲಿಕ್ಕೆ ಆಗ್ತದೆ. ಏನು ಅಂತೇಳಿ ಏನು ಕಡತ ನೋಡ್ತಾರೆ ನೋಡುವ. ಒಂದು ತಿಂಗಳಲ್ಲಿ ಎಲ್ಲಿಯಾದರೂ ಕಡತ ಇನ್ನೂ ಸಹ ಅಲ್ಲಿಯೇ ನಿದ್ದೆ ಬಿಡಲಿಲ್ಲ ಅಂತ ಹೇಳಿದರೆ ನಮಗೆ ಏನಂತ ಮಾಡಲಿಕ್ಕೂ ಅದು ಸಹ ಗೊತ್ತು. ನಮಗೆ ಯಾರೇ ಇರಲಿ ನಮ್ಮ ದುಡ್ಡಿಂದ ಇವರಿಗೆ ಗೌರ್ಮೆಂಟ್ ಸಂಬಳ ಬರ್ತದೆ, ನಮ್ಮ ದುಡ್ಡಿಂದ ಗಾಡಿ ಬರ್ತದೆ, ನಮ್ಮ ದುಡ್ಡಿಂದ ಎ ಸಿಯಲ್ಲಿ ಆರಾಮದಲ್ಲಿ ಕೂತಂತಾರೆ. ನೀವು ಏನು ಮಾಡ್ತೀರಿ? 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಡು ಬರ್ತೀರಾ, ಗಾಳಿ ಮಳೆ ಬಿಸಿಲಿಲ್ಲದ ಏನೋ ಬರ್ತೀರಾ. ಅದಕ್ಕೆಲ್ಲ ಏನಂತಿಲ್ಲ ಅರ್ಥ. ಈ ಬಡವರ ಕೂಗು ಯಾರಿಗೆ ಗೊತ್ತಾಗ್ತದೆ? ಯಾರ ಅಧಿಕಾರಿಗಳಿಗೆ ಗೊತ್ತಾಗ್ತದೆ? ನಮಗೆ ಅವರು ಬಂದದಕ್ಕೆ ನಾವು ಧನ್ಯವಾದ ಹೇಳ್ತೇನೆ. ಖಂಡಿತವಾಗಿ ಅವರು ಇನ್ನೂ ಸಹ ನಮಗೆ ಕೆಲಸ ಮಾಡಿಕೊಡಬೇಕು. ಪಾಪ ನಾನೊಂದು ಹೇಳ್ತೇನೆ, ಈ ಪ್ರತಿಭಟನೆಗೆ ಬೆಳಿಗ್ಗೆ ಒಂದು 8-9 ಗಂಟೆಯೋ ಪೊಲೀಸರು ಬಂದಿದ್ದಾರೆ. ಅವರು ನಮಗೆ ಎಷ್ಟು ನಮಗೆ ನೋಡಿ, ಒಂದು ಪೊಲೀಸ್ ಅಧಿಕಾರಿಗಳು 24x7 ಅಂತೇಳಿ ಕೆಲಸ ಮಾಡ್ತಾರೆ. ಇವರಿಗೇನಾದರೂ ಕೆಲಸ ಮಾಡಲಿಕ್ಕೆ ಗೊತ್ತಿದೆ? ಏನಾದರೂ ಕೆಲಸ ಮಾಡಿ ಅಲ್ಲಿ ನಡೆದುಕೊಂಡು ಹೋಗೋದ್ರೆ ಪೊಲೀಸ್ ಅಧಿಕಾರಿಗಳು ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿದ್ದಾರೆ. ಅಂಥವರಿಗೆ ನಾವು ಖಂಡಿತ ಸಹಕಾರ ಮಾಡಬೇಕು. ನೋಡಿ, ನಮ್ಮ ಪ್ರತಿಭಟನೆಗೆ ಇಷ್ಟು ಬೆಳಿಗ್ಗೆಯಿಂದ ಅವರು ಇಲ್ಲಿ ಇಷ್ಟರವರೆಗೆ ಬಿಸಿಲು ಅದು ಯಾವುದೇ ಇಲ್ಲದೆ ನಾವು ನೋಡಿ ಅವರು ನಮ್ಮೊಟ್ಟಿಗೆ ಜೊತೆಯಲ್ಲಿದ್ದಾರೆ. ಯಾಕೆ ಗೊತ್ತುಂಟ? ಅಂಥ ಅಧಿಕಾರಿಗಳಿಗೆ ನೀವು ಸಪೋರ್ಟ್ ಮಾಡಿ, ಬೇಡದ ಯಾವುದೇ ಒಂದು ರಾಜಕೀಯದವರಿಗೆ ನಾವು ಸಪೋರ್ಟ್ ಮಾಡಿ ಅನ್ನೋದು. ಯಾರು ಕೆಲಸ ವ್ಯಕ್ತಿ ಮಾಡ್ತಾನ, ಒಂದು ಆಯ್ಕೆ ಆದ ಮೇಲೆ 5 ವರ್ಷದಲ್ಲಿ ಯಾರು ಕೆಲಸ ಮಾಡ್ತಾನ ಅವರಂಥವರಿಗೆ ನೀವು ಸಪೋರ್ಟ್ ಮಾಡಿ. ಯಾರೇ ಆಗಲಿ, ತಾಲೂಕು ಪಂಚಾಯತಿಂದ ಒಂದು AC ಆಗಲಿ, ಯಾವುದೇ ಅಧಿಕಾರಿಗಳಾಗಲಿ, ಯಾವುದೇ ರಾಜಕೀಯ ಆಗಲಿ, MLA ಆಗಲಿ, MP ಆಗಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ನಾವು ಜಗ್ಗು ಎದುರುವ ನಾವು ಮಕ್ಕಳಲ್ಲ. ನಾವು ಅದಕ್ಕೆ ಹೇಳೋದು, ಇದು ಇಷ್ಟು 1 ತಿಂಗಳಲ್ಲಿ ಏನು ಮಾಡ್ತಾರೆ ಎಂದು ಗೊತ್ತಿಲ್ಲ. 1 ತಿಂಗಳಲ್ಲಿ ಅವ್ರು ಹೇಳ್ತಾರೆ ಏನು ಗೊತ್ತುಂಟ? ನ್ಯಾಯಾಲಯದಲ್ಲಿ ಕೋರ್ಟ್ ಕೇಸ್ ಇದೆಯಪ್ಪ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಎಷ್ಟು ವರ್ಷ ಹೋಗ್ತದೆ? 15-20 ವರ್ಷ ಆಗುತ್ತೆ. ಆದರೆ 108-20 ವರ್ಷ ಆದರೆ ಮತ್ತೆ ಎಲ್ಲ ಸಾಯ್ತಾರೆ, ಮತ್ತೆ ಎಲ್ಲ MLA ಅವರೆಲ್ಲ ಮಾಜಿ ಆಗ್ತಾರೆ. ಆದರೂ ನಮ್ಮ ಕೆಲಸ ಆಗುವುದಿಲ್ಲ. ಅದಕ್ಕಾಗಿ ನಾನು ದಯವಿಟ್ಟು ನಿಮ್ಮೊಟ್ಟಿಗೆ ಹೇಳ್ತೇನೆ, 1 ತಿಂಗಳವರೆಗೆ ಕಾಯುವ. ಇದು 8 ತಾರೀಕು, ಇನ್ನು ಬರುವ 8ಕ್ಕೆ 20 ಇಸೇಸು 25 8 10 ಇದು 9ನೇ ತಿಂಗಳು. 25ಕ್ಕೆ ನಾವು ಖಂಡಿತವಾಗಿ 1 ತಿಂಗಳಲ್ಲಿ ನಮಗೆ ಮನೆಯವರಿಗೆ ಏನು ಆಗದಿದ್ದರೆ, AC ಸಹಾಯಕ ಕಮಿಷನರ್ ನಮಗೆ ಏನು ಕೆಲಸ ಮಾಡಿಕೊಡೋದಿದ್ರೆ ನಾವು ಮುತ್ತಿಗೆ ಹಾಕೋದು ಖಂಡಿತ. ಮತ್ತು ಒಂದು, ಯಾರೇ ಭಟ್ರಿಗೆ ಯಾರೇ ಬ್ರಾಹ್ಮಣರಿರಲಿ ಅವರದು 12 ಜಾಗವನ್ನು ಬಡವರಿಗೆ ಹಂಚಲೇಬೇಕು. ಯಾರೇ ಗೇರು ಬೀಜ ಏನು ಮಾಡಲಿ, ಯಾರಿಗೆಪ್ಪ ಇದು 12 ಎಕರೆ ಜಾಗ ಅಂತ ಹೇಳಿದರೆ ಎಲ್ಲ ನನ್ನ ಪಟ್ಟ ಜಾಗ ಅಂತ. ಏನು ಇವರಿಗೆಲ್ಲ ಏನು ಗೊತ್ತಿದೆ? ಪಟ್ಟ ಜಾಗ ಏನಂತೇಳಿ ಏನು ಗೊತ್ತಿದೆ? ಅದೇ ನನಗೆ ಗೊತ್ತಿದೆ ಏನಂತ, ಸರ್ಕಾರಿ ಜಾಗ ಅಂತೇಳಿ. ಇದೆಲ್ಲ ಕಂದಾಯ ಅಧಿಕಾರಿಗಳ ಜೋಬಲ್ಲೆಲ್ಲ ಉಂಟು. ಕಂದಾಯ ಅಧಿಕಾರಿಗಳು VA ಹಿಡಿದು ಅಲ್ಲ ಉಗ್ರಾಣಿ ಅಂತ ಹೇಳಿದ್ರೆ ಅಲ್ಲಿ ವಂಶಪಾರ್ಯವರೇ ಅವ ಇದ್ರೆ ಅವ VA ಆದರೆ 2-3 ವರ್ಷದಲ್ಲಿ ಹೋಗ್ತಾರೆ. ಮತ್ತೊಬ್ಬ VA ಬಂದರು ಇವನೇ ಕಟ್ಟಿಸುದು ಇವನೇ ಹೇಗೆ ಹೀಗೆ ಮಾಡಿ ಹಾಗೆ ಬಂದಿದೆ ಎಲ್ಲ ದುಡ್ಡಿನೇದು. ಅದಕ್ಕೆ ನಾವು ಹೇಳೋದು, ಯಾರೇ ಆಗಲಿ, ನಾನೊಂದು ಶಾಸಕರಿಗೆ ದಯವಿಟ್ಟು ನಾನು ಹೇಳ್ತೇನೆ, ಇನ್ನು ಮುಂದೆ ಆದರೂ ಯಾವ ಕೊಲನಿಗೆ ಹೋಗುದು ಓಟಿಗೆ ಮಾತ್ರ ಬೇಡಿಕೊಳ್ಳುವುದಲ್ಲ, ದೊಡ್ಡವರಿಗೆ ಫ್ಲೈಓವರ್ ಮಾಡೋದು ಇದಲ್ಲ. ಬಡವರ ಕೂಗು ಏನಂತೇಳಿ ಅದು ಕೇಳಬೇಕು. ಖಂಡಿತವಾಗಿ ಆ ಗ್ರಾಮದಲ್ಲಿ ಬಂದು ಗ್ರಾಮ ಸಭೆಗೆ ಹೋಗುವ ಯಾರು ಶಾಸಕರು ಬಂದು ಯಾರ ಬಡವರ ಕೂಗು ಏನಂತೇಳಿ ನೋಡಬೇಕು. ಅದು ಯಾರು ನೋಡುವಾರಿಲ್ಲ, ಅರ್ಜಿಯಾಗಿ ಇರ್ತದೆ, ಏನಿಲ್ಲ. ಅದು ಎಲ್ಲಿ ಇರ್ತಾರೆ ಅನ್ನೋದು ಮತ್ತೊಮ್ಮೆ ವಾಪಸ್ಸು ನಿಮ್ಮ ಹತ್ರ ಎಕ್ಲಾಜ್ಮೆಂಟ್ ಇಲ್ಲದಿದ್ದರೆ ಏನು ಮಾಡ್ತಾರೆ ನೋಡಿ, ಇದೊಂದು ಎಕ್ಲಾಜ್ಮೆಂಟ್ ಇಲ್ಲದು, ಇದು ಅವರು ಎಲ್ಲೇ ಕಸದ ಬುಟ್ಟಿಗೆ ಹಾಕ್ತಾರೆ. ಎಕ್ಲಾಜ್ಮೆಂಟ್ ಇದ್ದರೆ ನಾವು ತಗೊಂಡು ಹೋಗಿದ್ದು ಒಂದು ಕೊಟ್ಟಿದ್ದೇವೆ ಸರ್ ಅಂತ ಹೇಳಲಿಕ್ಕೆ ಆಗ್ತದೆ. ಆದರೆ ಏನಂತೇಳಿ ನಾವು ಅಧಿಕಾರಿಗಳದ್ದು ಏನಂತೇಳಿ ಹೇಳಬೇಕು. ಅದಕ್ಕೆ ಹೇಳೋದು, ಕಂದಾಯ ಇಲಾಖೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿ ಅಲ್ಲ ಮತ್ತೊಬ್ಬ ಮಂತ್ರಿ ಮಗದೊಬ್ಬ ಬಂದರು ನೀವು ಹೀಗೇ ಇರಬೇಕು. ಯಾವ ಮುಖ್ಯಮಂತ್ರಿ ಬಂದರು ಅಚ್ಚೆ ದಿನ ಆಗುವುದಿಲ್ಲ, ಯಾವ ಮೋದಿಜಿ ಬಂದರು ಇನ್ನೂ 10 ವರ್ಷ ಬಂದರು ಯಾವ ಅಚ್ಚೆ ದಿನ ಆಗುವುದಿಲ್ಲ.
ಎಲ್ಲ ದುಡ್ಡು ಮಾಡುವ ಸ್ಕೀಮುಗಳು ಯಾರಿಗೆ ಗೊತ್ತಾಗ್ತದೆ ಸ್ವಾಮಿ? ಕೋಟಿ ನುಂಗ್ತಾರೆ, ಬಾಕಿ ಎಲ್ಲೇ ಒಂದು ಯಾವುದೇ ಒಂದು ಅಧಿಕಾರಿಗಳು ಸ್ವಲ್ಪ ನುಂಗಿದ್ರೆ ಲೋಕಾಯುಕ್ತ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ, ಅದಕ್ಕೆಲ್ಲ ಜನ ಎದ್ದುಗೊಳ್ಬೇಕು. ಕೋಟಿ ಎಲ್ಲಿಂದ ನುಂಗಿದ್ದಾನೆ ಅಪ್ಪ? ಎಲ್ಲಿಂದ ನುಂಗಿದ್ದಾನೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದು ಸಮಾಜ ಕಲ್ಯಾಣದಿಂದ ಎಷ್ಟು ದುಡ್ಡು ಹೋಗ್ತದೆ, ಎಷ್ಟು ಫೋಳ ಆಗ್ತದೆ? ನಮ್ಮಿಂದ ಕೆಲಸ ಮಾಡಲಿಕ್ಕೆ ಆಗ್ತದ? ನಿಮಗೆ ನೋಡಿ, ಇಷ್ಟು ಕೃಷಿ ಉಂಟು, ಕೃಷಿ ಇದ್ರೇನು ಬೋರ್ವೆಲ್ ಹೋಗ್ಲಿಕ್ಕೆ ಆಗ್ತದ? ಒಂದು ಸೈಕಲ್ ಹೋಗುದಿಲ್ಲ. ಹಾಗಾದರೆ ನಾವೊಂದು ಆಲೋಚನೆ ಮಾಡುವ ಪರಿಸ್ಥಿತಿ ಉಂಟಬೇಕು. ಆದರೆ ಯಾಕೆ ಗೊತ್ತುಂಟು, ನಾವೊಂದು ಹೇಳುದು, ನಮಗೆ ಯಾವ ಅಧಿಕಾರಿಗಳು ನಮಗೆ ಸ್ಪಂದನೆ ಕೊಡ್ತಾರ ಅವರಿಗೆ ಖಂಡಿತವಾಗಿ ನಾವು ಕೆಲಸ ಮಾಡಲೇಬೇಕು, ಯಾರೇ ಹೆದರ್ಬೇಕಂತಿಲ್ಲ. ಇನ್ನು ಸಹ ನಮ್ಮ ಹತ್ರ 1,000 ಜನ ಮಾಡಲಿಕ್ಕೆ ಗೊತ್ತುಂಟು. ಬಹುಶಃ ನಾನೊಂದು ಹೇಳ್ತೇನೆ, AC ಸಾಹೇಬರು ಬಂದು ನಿಮಗೆಲ್ಲ ಗೊತ್ತಿದೆ. ನಾನು ಒಬ್ಬ ಹೋದರೆ ನನಗೆ ಮಾತ್ರ ಗೊತ್ತಿರೋದು. ನೀವು ಏನು ಹೇಳ್ತೀರಿ, ಆ ಅಧ್ಯಕ್ಷರು ಹೋಗಿದ್ದಾರಾ ಇಲ್ಲ ಅಂತ. ಈಗ ನಿಮಗೆಲ್ಲ ಮನದಟ್ಟಾಗಿದೆ, ಹೋಗ್ತಾರಾ ಇಲ್ಲ ಹೋಗಿದ್ದಾರೆ ಅಂತ. ಇಲ್ಲಿ ಬಂದು ನೋಡಿದರೆ ನಾನು ಮಾತಾಡಿದ್ದೇನೆ, ಅವರು ಮಾತಾಡಿ ಉತ್ತರ ಕೊಡಲಿಕ್ಕೂ ಆಗೋದಿಲ್ಲ. ಆದರೆ 1 ತಿಂಗಳು ಅವರಿಗೆ ಟೈಮ್ ಕಾಲವಶ ಖಂಡಿತ ಕೊಡಬೇಕು. ಯಾಕೆ ಗೊತ್ತಾ, ಅವರಿಗೆ 4-5 ತಾಲೂಕಿನ ಒಂದು ಅಸಿಸ್ಟೆಂಟ್ ಕಮಿಷನರ್, ಒಂದು ದಂಡಾಧಿಕಾರಿ, ಅವರು ಖಂಡಿತವಾಗಿ ಅವರಿಗೆ ಪುರ್ಸೋದು ಬೇಕೇ ಬೇಕು. ಆದರೂ ಇನ್ನು ಮುಂದೆಗೆ ಹಾಗೆ 1 ತಿಂಗಳು ಕಲಿತರು ಅವರಿಗೆ 1 ತಿಂಗಳು 15 ದಿವಸ ಹೋಗಿ ಅವರ ಹತ್ರ ನಾನು ಖುದ್ದು ಆಫೀಸಲ್ಲಿ ಮಾತಾಡ್ತೇನೆ. ಅವರು ಯಾವುದಕ್ಕೆ ಸ್ಪಂದನೆ ಕೊಡೋದಿದ್ದರೆ ಬರುವ ತಿಂಗಳು ಇನ್ನೂ ಸಹ ಉಂಟು, ಗೊತ್ತಾಯ್ತಾ? 9 ಹೊಸ ವರ್ಷಕ್ಕಾಗಲೂ ಉಂಟು, ಏನು ತೊಂದರೆ ಇಲ್ಲ. ಹೇಗೆ ಗೊತ್ತೊಂಡೆ 8, 10ಕ್ಕೆ 25ಕ್ಕೆ ಖಂಡಿತವಾಗಿ ಇಲ್ಲಿಗೆ ನಾವು ಮಾಡೋದಲ್ಲ, ಹಳ್ಳಿಗೆ ಮುತ್ತಿಗೆ ಮಾಡುವ. ಬೇಕಾದಷ್ಟು ನೀವು ಎಲ್ಲ ಜನಗಳು ಬಂದು ಎಲ್ಲ ನೀವು ಹಣೆ ಬಲ ಕೊಟ್ಟರೆ ಖಂಡಿತವಾಗಿ ನಮ್ಮ ಕೆಲಸ ಆಗ್ತದೆ. 15 ದಿವಸದಲ್ಲಿ ನಾನು ಕೇಳ್ತೇನೆ. ಮತ್ತೆ ನಾನು ಹೇಳ್ತೇನೆ ಗೊತ್ತುಂಟ, ಒಂದು ತಹಸೀಲ್ದಾರ್ ಲೋಕಾಯುಕ್ತ ಬಳಿಗೆ ಬಿದ್ದಿದ್ದಾನೆ ಅಂತ ಹೇಳಿದರೆ, ಆದರೆ ಇಲ್ಲಿ ಒಂದು ಶಾಸಕರಾಗಿ ಯಾರಿಗಾದರೂ ಬೇರೆ ತಹಸೀಲ್ದಾರ್ ಬಡವರ ಕೆಲಸ ಹೇಗೆ ಆಗೋದು ಸ್ವಾಮಿ? ಮೊನ್ನೆಯಿಂದ 27 ತಾರೀಕಿಗೆ ಅವರನ್ನು ಅಮಾನತಾಗಿದೆ. 27 ತಾರೀಕಿಗೆ ಇವತ್ತು ಎಷ್ಟು ತಾರೀಕು? 8 ತಾರೀಕು. ಎಷ್ಟಾಯಿತು ಹೇಳಿ? ಅದೇ ನಾವು ಹೇಳೋದು, ನಮ್ಮ ಅಧಿಕಾರಿಗಳಂತ ಕೇಳುವವರು ಯಾರಿಲ್ಲ, ಕಂದಾಯ ಇಲಾಖೆಯಲ್ಲಿ ಹೋಗುವವರು ಯಾರಿಲ್ಲ. ನೀವು ಬೇಕಾದರೆ ನೋಡಿ, ನಾನು ಪೊಲೀಸ್ ಅಧಿಕಾರಿಗಳನ್ನು ಹೊಗಳುವ ಕೆಲಸ ಅಲ್ಲ ನನ್ನದು. ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಮಾಡೋದಿದ್ರೆ ಡೈರೆಕ್ಟಾಗಿ ನೀವು ಶಾಸಕರಿಗೆ ಹೇಳ್ತೀರಾ, ಮಿನಿಸ್ಟ್ರಿಗೆ, ಗೃಹ ಸಚಿವರಿಗೆ ಹೇಳ್ತೀರಾ, ಅವನನ್ನು ಅಮಾನತು ಮಾಡಿಯಪ್ಪ ಅಂತ. ಯಾರನ್ನು? ಕಂದಾಯ ಇಲಾಖೆ ಅಧಿಕಾರಿಗಳನ್ನು ನೀವು ಹೇಳ್ತೀರಾ ಅಮಾನತು ಮಾಡಿ ಅಂತ? ನಿಮ್ಮ ಹತ್ರ ತಾಕತ್ತು ಉಂಟಾ? ಆ ತಾಕತ್ತು ಶಕ್ತಿಯನ್ನು ಇನ್ನೂ ತೋರಿಸಬೇಕು, ಅದು ನಮ್ಮ ಕೆಲಸ. ಏನಿಲ್ಲದ್ರೆ ಸುಮ್ಮನೆ ಮನೇಲಿ ಕೂತ್ರೆ ಬಾವಿ ಒಳಗೆ ಕಪ್ಪೆಗೆ ಇರುವುದಲ್ಲ, ಬಾವಿದು ಮಾತ್ರ ಗೊತ್ತಿರೋದು. ಏನಂತ ಹೇಳೋದು, 24/7 ಯಾರು ಕೆಲಸ ಮಾಡ್ತಾರ ಅವರು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಖಂಡಿತವಾಗಿ ಅವರಿಗೆ ಸಹಕಾರ ಕೊಡಬೇಕು. ಏನಿದ್ರು ನಿಮಗೆ ಎಲ್ಲಿಯಾದರೂ ಸಹಕಾರ ಕೊಡೋದಿದ್ದರೆ, ನಿಮ್ಮ ಕೆಲಸ ಆಗೋದಿದ್ದರೆ ನನ್ನ ಹತ್ರ ಬಂದು ಹೇಳಿ, ಧೈರ್ಯವಾಗಿ ಹೋಗ್ಬೋದು. ಯಾರು ನೋಡಿ, ತಿಂಗಳು ಮೀಟಿಂಗ್ ಆಗ್ತದೆ. SP ಮೀಟಿಂಗ್ಗೆ ನೀವು ಮೊನ್ನೆ ಸಹ ಬಂದಿದ್ದೀರಾ, ಗೊತ್ತಾಯ್ತಾ? ಯಾವ ತಿಂಗಳು ಏನು ಹಾಲಲ್ಲ ಅಂತೇಳಿ ನಮಗೆ ಹೇಳಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ದಯವಿಟ್ಟು ನೋಡಿ, ಇಷ್ಟದವರೆಗೆ ಕೇಸ್ ಇರುವುದು ಕಂದಾಯ ಇಲಾಖೆದು ಮಾತ್ರ. ಪೊಲೀಸ್ ಇಲಾಖೆ ನಿಮಗೇನಾದರೂ ದಬ್ಬಳಿಕೆ ಮಾಡಿದರೆ ಉಂಟಾ? ಏನಿಲ್ಲ. ನೋಡಿ, ಸಿವಿಲ್ ಮ್ಯಾಟ್ರ್ ಪೊಲೀಸ್ ಅಧಿಕಾರಿಗಳು ಹಾಕಲಿಲ್ಲ. ಅವರು ಏನೇ ಹೇಳ್ತಾರೆ ಗೊತ್ತು, ನನ್ನ ಹತ್ರ ಹೇಳಿದ್ರು, ಕೇಸ್ ವರ್ಕರ್ ಮತ್ತು ತಹಸೀಲ್ದಾರ್ ಮೊನ್ನೆ 26 ತಾರೀಕು ಹೋಗಲಿದ್ದು ಕೋರ್ಟ್ ಇತ್ತು. ಅದು ನಮ್ಮಿಂದ ತಪ್ಪಲ್ಲ ಸರ್, ಅದು ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ಕೆಲವು ನಾನು SP ಸಾಹೇಬರಿಗೆ ಫೋನ್ ಮಾಡೋದು, ಇಲ್ಲ ನಾವು ಏನು ಇದು ಮಾಡಲಿಲ್ಲ ಅಂತ ಹೇಳಿದರು. ಇನ್ನು ಏನಂತೇಳಿ ಗೊತ್ತದೆ, ಅವರು ಹೋಗಿದ್ರಲ್ಲ, ಅವ್ರು ಹೋಗೋದ್ರೆ ಇನ್ನೂ ಬರಲಿಕ್ಕಿಲ್ಲ. ನೋಡಿ, ಇಲ್ಲಿಯ ಅವಸ್ಥೆ ಏನು ಗೊತ್ತರ, ಅವ್ಯವಸ್ಥೆ ಅಂದರೆ, ಒಂದು ತಹಸೀಲ್ದಾರ್, ಒಂದು ದಂಡಾಧಿಕಾರಿ 2 ತಿಂಗಳಿಗೊಮ್ಮೆ ಬರ್ತಾರೆ ಅಷ್ಟೇ. 2 ತಿಂಗಳಿಗೊಮ್ಮೆ ಅವರು ಸ್ವಲ್ಪ ದುಡ್ಡು ಮಾಡಿ ಹೋಗ್ತಾರೆ. ಅವರು ಯಾಕೆ ಪಾಪ, ಅವರು ದುಡ್ಡು ಮಾಡೋದು ಅವ್ರದ್ದು ತಪ್ಪಲ್ಲ. ಕಂದಾಯ ಅಧಿಕಾರಿ ಇವರಿಗೊಂದು ಟ್ರಾನ್ಸ್ಫರ್ ಆಗೋದಾರೆ ಎಷ್ಟೋ ಕೋಟಿ ಕೊಟ್ಟು ಬರ್ತಾರೆ, ಸುಮ್ಮನೆ ಆಗೋದಿಲ್ಲ. ನಾನೊಮ್ಮೆ ನೋಡಿದ್ದೇನೆ, ಅವರೇ ಒಂದು ತಹಸೀಲ್ದಾರ್ ನನ್ನ ಹೇಳಿದರು, ನಾನು 1.5 ಕೋಟಿ ಇಟ್ಟು ನಾನು ಟ್ರಾನ್ಸ್ಫರ್ ಮಾಡಿ ಬಂದದ್ದು, ನಾನು ಏನು ಮಾಡಬೇಕು ಸರ್ ಅಂತ. ಏನು ಮಾಡೋದು, ಅವರು ನ್ಯಾಯವೇ ಇದು. ಎಲ್ಲ ಒಂದು ಲಂಚ ಅಂತ ಹೇಳಿದರೆ ನೀವು ಸುಮ್ಮನೆ ಇಲ್ಲದ್ರೆ ಹೇಳಬೇಡಿ. ಎಲ್ಲ ಯಾವುದೇ ಒಂದು ಅಧಿಕಾರಿಗಳು ಯಾವುದೇ ಇದು ಇರಲಿ, ರಾಜ್ಯಕ್ಕೆ ಅವರೆಲ್ಲ ಕಳಿಸಿ ಕೊಡುವುದು. ಪಾಪ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಷ್ಟು ಅಮೌಂಟ್ ಕೊಡೋದಿದ್ದರೆ, ಟ್ರಾನ್ಸ್ಫರ್ ಆಗುತ್ತಿದ್ದರೆ ಏನು ಮಾಡೋದು ಸಾರಿವಿ? ಎಲ್ಲಾದರೂ ಬಳ್ಳಾರಿಯಲ್ಲಿ ಚಿತ್ರದುರ್ಗ ಹಾಕಿದರೆ ಏನು ಮಾಡೋದು? ಅದಕ್ಕೆ ಹೇಳೋದು, ನ್ಯಾಯಯುತವಾಗಿ ಯಾರು ನಮಗೆ ಸ್ಪಂದನೆ ಕೊಡ್ತಾರೆ, ಇನ್ನು ಮುಂದೆ ಆದರೂ ನಮಗೆ, ನಾನೊಂದು ಹೇಳ್ತೇನೆ, ನಾನು 24/7 ನೀವು ಎಷ್ಟು ರಾತ್ರಿ ಬೇಕಾದರೂ ಕರೀರಿ. ನಿಮಗೇನಾದರೂ ತೊಂದರೆ ಆದರೆ ನಾನು ಖಂಡಿತವಾಗಿ ಅಲ್ಲಿ ಬಂದರೆ, ಅದೇ ನೀವು ನಮಗೇನಾದರೂ ತೊಂದರೆ ಆದರೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಎಲ್ಲರೊಟ್ಟಿಗೆ ನಾನು ಬೇಡಿಕೆ ಅಂದರೆ, ನಾನು ಅದೇ ಒಂದು ನಿಮ್ಮ ಆಣೆ ಬಲ ಇದ್ದರೆ ನನಗೆ ಸಹ ಒಂದು ಧೈರ್ಯ ಬರ್ತದೆ. ನಾನು ಒಬ್ಬಂಟಿಯಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ. ನಿಮ್ಮಂಥ ಶಕ್ತಿಶಾಲಿ ಬೇಕು. ಇವರಂಥ ಪ್ರಾಯದವರು ನೋಡಿ ಅಲ್ಲಿಂದ ಬಂದಿದ್ದಾರೆ, ನಡ್ಕೊಂಡು ಬಂದಿದ್ದಾರೆ, 1.5 ಕಿಲೋಮೀಟರ್ ಬಂದಿದ್ದಾರೆ. ಇನ್ನು ನಾನೊಂದು ಹೇಳುವುದು,
ನಿಮ್ಮ ಎಷ್ಟೇ ಅವರು ಕೇಸ್ ಏನಿರಲಿ, ಮೊನ್ನೆ ನೋಡಿ ಸೀಲ್ಡ್ ಮ್ಯಾಟ್ರಿಗ ಒಂದು ಬುಕ್ ಉಂಟು ಏರ್ನ ಆರು ಬಟನ್ ಬೋತಾರೆ ಇರ್ ಬುಕ್ ನೆನಪು ತಿನ್ನ ಏರ್ನ ಬಟನ್ ಬೋತಾರೆ ನಿಖಲ ಬಟನ್ ಬೋತಾರೆ ಇಂಚಂದು ಅರಿ ಹಾಂ ನೋಡಿ, ಒಂದು ಕೇಸ್ ಇರುವಾಗ, ಕೋರ್ಟ್ ಕೇಸ್ ಇರುವಾಗ ಹರಿಕೃಷ್ಣ ಭಟ್ರು ಅವರು ಏಕೈಕ JCB ತಂದು ಕೆಲಸ ಮಾಡಿದ್ದಾರೆ. ಆದರೆ ಕೋರ್ಟ್ ಕೇಸ್ ಇರುವಾಗ ಕೆಲಸ ಮಾಡಲಿಕ್ಕೆ ಆಗ್ತದೆ, ರಸ್ತೆಯನ್ನು ಬದಲಿ ಮಾಡಲಿಕ್ಕೆ ಆಗ್ತದ? ನಮಗೆ ಆದರೆ ಬರ್ತಾರೆ ಅಲ್ಲಿ ಇದು ಕೋರ್ಟ್ ಕೇಸ್ ಉಂಟಪ್ಪ ಹೇಗೆ ಮಾಡಿದೆ ನೋಡಿ, ಇವರಿಗೆಲ್ಲ ಏನು ಗೊತ್ತಿಲ್ಲ. ಅದು ಸಹ ನನ್ನ ಹತ್ರ ವಿಡಿಯೋ ಉಂಟು. ನಾವು ಅದೇ ಹೇಳೋದು, ಇನ್ನು ನಾವು ಸಹ ಅದಲ್ಲಿ ಕೆಲಸ ಮಾಡುವ. ನಿಮ್ಮ ಯಾಕೆ ಗೊತ್ತಾ, 2 ವೀಲರ್ ಹೋಗಲೇಬೇಕು. 2 ವೀಲರ್ ಹೋಗಲ್ದಿದ್ರೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಏನಾದರೂ ಹುಷಾರಿಲ್ಲದ್ರೆ ಏನು ಮಾಡಲಿಕ್ಕೆ ಆಗ್ತದೆ? ಮತ್ತೆ ಕೋರ್ಟ್ ಕೇಸ್ ಏನಂತೇಳಿ ಗೊತ್ತದೆ. ನಮಗೆ ಮೂಲ ಸೌಕರ್ಯ ಕೊಡಲೇಬೇಕು. ಏನು ಇನ್ನೂ ಒಂದು 10-20 ಕೇಸ್ ಮಾಡಲಿ, ನಾವು ಅದಕ್ಕೆ ಓಡಾಡಬೇಕು. ಯಾಕೆ ಗೊತ್ತುಂಟ, ಗಾಂಧೀಜಿಯವರು ನೀವು ಕರೆಕ್ಟಾಗಿ ನೋಡಿ, ಬ್ರಿಟಿಷರಿಂದ ಭಾರತ ದೇಶ ನಮಗೆ ಪ್ರಜೆ ಆಗಲಿಕ್ಕೆ ಏನು ಅಂತ ಗೊತ್ತುಂಟ, ಬನ್ನಿ ತಾಲೂಕು ಪಂಚಾಯತ್ ಇವು ಬಹುಶಃ ನಮ್ಮನ್ನು ಬಡವರ ಕೂಗು ಏನಂತೇಳಿ ಕೇಳಲಿಕ್ಕೆ ತಾಲೂಕು ಪಂಚಾಯತ್ ಇವರು ಹೇಳಿದ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಈ ಪ್ರತಿಭಟನೆಗೆ ತಾಲೂಕು ಪಂಚಾಯತ್ನ IO ಕೂಡ ಬಂದಿದ್ದಾರೆ. ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮೈಕ ಬರಲಿ. ಬಹುಶಃ ಒಂದು ಗ್ರಾಮಕ್ಕೆ 108 ನೋಡಿ, ಇವರು ಇದ್ದಾರೆ. ಅವರು 94 ಏಜ್ ಆಯಿತು. ಅವರ ತಂದೆಯಲ್ಲಿ ಹುಟ್ಟಿ ಬೆಳೆದಂತೆ ಎಷ್ಟು ವರ್ಷ ಆಗ್ಬೋದು ಏನಂತ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ನಾಯಕರು ನಮಗೆ ಈಗಾಗಲೇ ಹಿಂದೆ ಮನವಿ ಕೊಟ್ಟಿದ್ದರು. ಆ ಮನವಿಯಂತೆ ನಾನು ಸಹ ಅರ್ಜಿಯನ್ನು ಪರಿಶೀಲಿಸಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಒಂದು ಬೆಟ್ಟಂಪಾಡಿ ಮತ್ತು ಬಲ್ನಾಡು, ಹಲವು ವರ್ಷದಿಂದ ಕಾಲುದಾರಿ ಇರುವಂಥದ್ದು. ಆದರೆ ತಮಗೆಲ್ಲ ಗೊತ್ತಿದ್ದಾಗೆ ನಾವು ಕಾನೂನಿಗೆ ಎಲ್ಲರೂ ಖಂಡಿತ ಗೌರವ ಕೊಡಲೇಬೇಕು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ನಾಗರಿಕರು ಜೀವಿಸುವ ಹಕ್ಕು ಖಂಡಿತ ಇದೆ. ಆ ನಿಟ್ಟಿನಲ್ಲಿ ಮತ್ತು ಅನುಭವಿಸುವ ಹಕ್ಕನ್ನು ಸಹ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದೀರಿ, ಹಲವು ಮನೆಗಳಿಗೆ ದಾರಿ ಸಮಸ್ಯೆ, ರಸ್ತೆ ಇಲ್ಲ ಅಂತ. ಈಗ ತಾವು ಸ್ವಲ್ಪ ರಸ್ತೆಯ ಕೆಲಸವನ್ನು ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ. ಆದರೆ ಸ್ವಲ್ಪ ವರ್ಗ ಜಾಗ ಆಗುವಾಗ ಸಹ ಸ್ವಲ್ಪ ಕಾನೂನಾತ್ಮಕ ತೊಡಕು ಬರ್ತದೆ. ದರ್ಖಾಸು ಮಂಜೂರಾದ್ರೆ ವರ್ಗ ಹೇಗೆ ಆಗ್ತದೆ? ಅದು ಸರ್ಕಾರ ಕೊಡುವುದಲ್ಲ ಸರ್, ಸರ್ಕಾರ ಕೊಡ್ತದೆ ಅಲ್ಲ. ದರ್ಖಾಸು ಮಂಜೂರು ಅಂದರೆ ಸಕ್ರಮ ಆಗಿ ಪ್ಲಾಟಿಂಗ್ ಆದ ಮೇಲೆ ದರ್ಖಾಸು ಅಂತೇಳಿ ಆಗುದು, ಅದು ಆಗೋದು. ಮತ್ತೊಂದು ಅದೇ ಒಂದು ಭಟ್ರ ಹತ್ರ 12 ಎಕರೆ ಜಾಗ ಸರ್ಕಾರಿ ಜಾಗ ಉಂಟು, ಅದನ್ನು ಗೇರು ಬೀಜ ಹಾಕಿದ್ದಾರೆ 6 ವರ್ಷದಿಂದ. ಅವರು ಇದು 52 ಎಕರೆ ಪಟ್ಟ ಜಾಗ ಇದೆ. ಅದು ಇವರಿಗೆ ರಸ್ತೆಗೆ ಒಂದು ದರ್ಖಾಸು ಮಂಜೂರಾದರೆ ಮೂಲ ಸೌಕರ್ಯ ಅಂತೇಳಿ ಕೊಡಲೇಬೇಕಲ್ಲ ಸರ್, ಕಾನೂನು ಉಂಟಲ್ಲ ಸರ್, ಏನು ಮಾಡೋದಿಲ್ಲ ಅಂತ ಹೇಳುದು. ನಾನು ಅದೇ ಒಂದು ಹೇಳುತ್ತೇನೆ, ಏನು ಮಾಡೋದಿಲ್ಲ, ಬಡವರಿಗೆ ಏನು ಕೂಗು ಯಾರಿಗೆ ಗೊತ್ತಾಗೋದಿಲ್ಲ ಅಂತ. ಈಗ ಇರುವಂತ ರಸ್ತೆಯಲ್ಲಿ ಕಾಲುದಾರಿ ಅಂತ ಇದೆ ಅಂತ ಇದೆ, ಅದನ್ನು ಪರಿವರ್ತನೆ ಮಾಡಲಿಕ್ಕೆ ನಾವು ಸಹ ಸಂಬಂಧಪಟ್ಟ ನಮ್ಮ ಕಾನೂನು ಇಲಾಖೆಗೆ ನಿಮ್ಮ ಪರವಾಗಿ ನಾವು ಸಹ ಈ ಮನವಿಯನ್ನು ತೆಗೆದುಕೊಂಡು ಮುಂದಿನ ಕ್ರಮ ಖಂಡಿತ ಕೈಗೊಳ್ತೇವೆ. ಅದು ಅವಕಾಶ ಆದರೆ ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೂ ನಾವು ಖಂಡಿತ ನಿಮ್ಮೊಟ್ಟಿಗೆ ಖಂಡಿತ ಇದ್ದೇವೆ. ಬಡವರ ಕೂಗು ಏನಂತೇಳಿ ನೋಡಿ, ಒಂದು ದಂಡಾಧಿಕಾರಿಯಿಂದಲೂ ನಮ್ಮ ತಾಲೂಕು ಪಂಚಾಯತ್ ಇವು ಅಂದರೆ ಅವರು ಸಹ ಯಾಕೆ ಗೊತ್ತಾ, ನಾವು ಒಂದು 4 ತಾಲೂಕಿಗೆ ಹೋಗುವವರು, ಅವರ ಏನಂತೇಳಿ ಅವರಿಗೆ ಗೊತ್ತಿದೆ ಇನ್ನು ಏನಾಗಿದೆ ಅಂತೇಳಿ. ಅವರು ಖಂಡಿತವಾಗಿ ಪ್ರಯತ್ನ ಮಾಡ್ತಾರೆ. ನೋಡಿ, ಬೇಕಾದರೆ ನಾನು ನೋಡಿ 15 ದಿವಸದೊಳಗೆ ಖಂಡಿತವಾಗಿ ಅವರು ತಾಲೂಕು ಪಂಚಾಯತ್ ನಿಮ್ಮ ಸ್ಪಾಟ್ಗೆ ಬರ್ತಾರೆ. ಅದು ಖಂಡಿತವಾಗಿ ನೆರವೇರ್ತದೆ. ಅದಕ್ಕೆ ನಾವು ಹೇಳ್ತಾ ಇರೋದು ಯಾಕೆ ಗೊತ್ತುಂಟಾ, ನಮ್ಮ ಕೂಗು ಎಲ್ಲಿಗೆ ಹೋಗುತ್ತಬೇಕು, ತಾಲೂಕು ಪಂಚಾಯತಿ ವಿಧಾನಸೌಧದಲ್ಲಿ ನಮಗೆ ಗೊತ್ತಾಗಬೇಕು. ಗೊತ್ತಾಯ್ತಾ? ಇನ್ನೊಂದು ನಾನು ಹೇಳ್ತೇನೆ, ಇದೇ 1 ತಿಂಗಳಲ್ಲಿ ಆಗದಿದ್ದರೆ ಕಂದಾಯ ಸಚಿವರನ್ನು ಪುತ್ತೂರಿಗೆ ಬರುವಾಗ ನಾನು ಮಾಡ್ತೇನೆ, ಖಂಡಿತವಾಗಿ ಮಾಡ್ತೇನೆ. ನಾನು ಯಾರ ಹತ್ರ MLA ಹತ್ರ ಕೇಳುವುದಿಲ್ಲ, ನನಗೆ ಬೇಡಿಕೆ ಹೋಗುದು. ನಾನು ಬೆಂಗಳೂರು ಹೋಗಿ ವಿಧಾನಸೌಧದಲ್ಲಿ ನಾನು ಮಾತಾಡ್ತೇನೆ. ನೀವು ಸಹ ಇಷ್ಟೆಲ್ಲ ಜನ ಸೇರುವುದು, ಇನ್ನಷ್ಟು ಜಾಸ್ತಿ ಜನ ಸೇರಿ ನಮ್ಮ ಬೇಡಿಕೆಯನ್ನು ಕಂದಾಯ ಅಧಿಕಾರಿಗಳದ್ದು ಏನು ದುರ್ವಾಸನೆ ಏನು ಅಂತೇಳಿ ಕೇಳುವ ಶಕ್ತಿಯನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಯಾರಿಗಾದರೂ ಬಡವರಿಗಾದರೂ ಇನ್ನು ಮುಂದೆ ಮಾಲಿಂಗೇಶ್ವರ ಮಣ್ಣಲ್ಲಿ ಇದ್ದರೆ ಖಂಡಿತವಾಗಿ ನಾನು ಬಿಡುವುದಿಲ್ಲ, ಯಾವುದೇ ಲೋಪದೋಷ ಆಗಲಿ. ಮತ್ತೆ ಯಾರೋ ಒಂದು ಭಟ್ರು ಇದ್ದಾರೆ, ಅವರ 12 ಎಕರೆ ಜಾಗ ಸಹ ಬಡವರಿಗೆ ಹಂಚಲೇಬೇಕು. 54 ಎಕರೆ ಜಾಗ ನೋಡಿದೆ. ಮತ್ತೆ ಸರ್ಕಾರ ಕೊಟ್ಟ ಜಾಗ, ದರ್ಖಾಸು ಮಂಜೂರು ಅಂದರೆ ಸರ್ಕಾರ ಕೊಡೋ ಜಾಗ,
ಮೂಲ ಸೌಕರ್ಯಕ್ಕೆ ಬಿಟ್ಟು ಕೊಡಲೇಬೇಕು ಅಂತೇಳಿ ಕಾಲಮ್ 16ರಲ್ಲಿ ನಿಮ್ಮ ಹಕ್ಕುಪತ್ರ ಬ್ಯಾಕ್ ಸೈಡಲ್ಲಿ ಕಾಲಮ್ 16ರಲ್ಲಿ ನೋಡಿ, ಅದು ಬಿಟ್ಟು ಕೊಡಲೇಬೇಕು ಅಂದರೆ ಮೂಲ ಸೌಕರ್ಯ ಅಂತೇಳಿ. ಹಾಗಾದರೆ ಇಂಥ ಶೋಚನೀಯ ವಿಷಯವನ್ನು ನಮಗೆ ಅರ್ಥ ಆಗ್ತದೆ. ನಾವು ಸಂವಿಧಾನ ಅಂಬೇಡ್ಕರ್ ಬುಕ್ಕು ಓದಿದವರು, ನಮಗೆ ಗೊತ್ತಿದೆ. ಹಾಗಾದರೆ ಬಡವರ ಕೂಗು ಇನ್ನು ಖಂಡಿತವಾಗಿ ಗೊತ್ತಾಗ್ತದೆ. ಇನ್ನು ಮುಂದೆ ಸಹ ನಿಮ್ಮ ಆಣೆ ಬಲ ಇದ್ದರೆ ಖಂಡಿತವಾಗಿ ನಾನು ಎದುರು ನಿಲ್ತೇನೆ. ಯಾವುದೇ ಕೆಲಸ ಮಾಡಿದರೂ ಖಂಡಿತ ಬೇಡಿಕೆ ಕೊಡುವ, ಯಾವುದೇ ನಾನು ಬೇಡಿಕೆ ಕೊಡೋದು ಯಾವುದೇ ಅಧಿಕಾರಿಗಳೇ ನಾನು ನೇರವಾಗಿ ಕೆಲಸ ಮಾಡೋದಿಲ್ಲ. ಅವರು ನಿಮ್ಮ ಕೆಲಸ ಮಾಡದಿದ್ದರೆ ನಾವು ಏನು ಮಾಡಬೇಕು ಸ್ವಯಂ? ಅವ್ರು ಹೇಳ್ತಾರೆ ಅಧ್ಯಕ್ಷರು ಎದುರು ಮಾಡಿ ಅದೊಂದು ಹೇಳ್ತೇನೆ. ನನಗೆ ಇರ್ದೆ ಗ್ರಾಮದಲ್ಲಿ 2 ಲಕ್ಷ ರೂಪಾಯಿ ಡಿಮಾಂಡ್ ಬಂದಿತ್ತು. ಅದು ನಿಮ್ಮಲ್ಲಿ ನಾನು ಹೇಳ್ತೇನೆ, ಯಾರು ಭಟ್ರು ಯಾರು ಲಾಯರ್ ಅಂತೇಳಿ ನನಗೆಲ್ಲ ಗೊತ್ತುಂಟು. ನಾನು 2 ಲಕ್ಷ ರೂಪಾಯಿ ತಗೊಂಡು ನಾನು ಸಹ ಆರಂಭದಲ್ಲಿ ಜಾಲಿ ಮಾಡ್ಬೋದಿತ್ತು. ಈ ಬಡವರ ಕಣ್ಣೀರು ಒರೆಸುವವರು ಯಾರು ಅದೊಂದು ನೋಡಬೇಕಿತ್ತು, ಗೊತ್ತಾಯ್ತಾ? ನಾನು DC ಆಫೀಸಿಂದ ಬರುವಾಗ ನನಗೆ ಫೋನ್ ಬಂತು, ಸರ್ 2 ಲಕ್ಷದ ಕಟ್ಟು ಬಂದಿದೆ ಅಂತ. ನನಗೆ ಒಳ್ಳೆಯದು, ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದೆ. ಆದರೆ ನಾನು ಆಫೀಸಲ್ಲಿ ಇಡಬೇಕಾ? ಆಫೀಸಲ್ಲಿ ಇಡಿ, ಅದು ನನ್ನ ಹತ್ರ ರೆಕಾರ್ಡ್ ಉಂಟು. ನಾನು ಮರೆ ಮಾಚುವುದಾದರೆ ನಾಲ್ದು ಕೋರ್ಟ್ ಉಂಟಲ್ಲ, ಕೋರ್ಟಲ್ಲಿ ನಾನು ಅದನ್ನು ಬಿಡುಗಡೆ ಮಾಡ್ತೇನೆ, ಏನಂತೇಳಿ ತೋರಿಸ್ತೇನೆ. ನಿಮ್ಮದು ಅಲ್ಲಲ್ಲಿ ಏನಂತೇಳಿ ಗೊತ್ತಾಗ್ತಲ್ಲ. ಯಾರು ಬಸ್ರಿ ಹೆಂಗಸು ಯಾರು ಒಂದು 60,000 ರೂಪಾಯಿ ಲೋನ್ ಮಾಡಿ ಯಾರೋ ಒಂದು ದಂಡ ತಗೊಂಡಿದ್ದಾರೆ, ಅವರದೆಲ್ಲ ಏನು ಶೋಚನೀಯ ವಿಷಯ ಅಂತೇಳಿ ಗೊತ್ತಾಗ್ತದೆ. ನಾವು ನ್ಯಾಯಾಧೀಶರಿಗೆಲ್ಲ ಅವರು ಊಟ ತಿನ್ನುವರ ಅನ್ನ ತಿನ್ನುವರ ಏನು ತಿನ್ನುವರ ಅಂತ ನನಗೆ ಗೊತ್ತಿಲ್ಲ. ಅವರಿಗೆ ನಾನು ದಯವಿಟ್ಟು ಹೇಳ್ತೇನೆ, ನ್ಯಾಯಾಧೀಶರಿಗೆ ಬಡವರ ಕೂಗನ್ನು ಅವರಿಗೆ ದಾರಿ ಇಲ್ಲದೆ ಅವರು ಸಹ ಅದೇ ಸಮಸ್ಯೆ ಇದ್ದೆ ಅವರ ಫೇವರ್ ಆಗಿ ಕೆಲಸ ಮಾಡಲಿ. ಬಡವರಿಗೆ ಅದು ನ್ಯಾಯ ಅನ್ಯಾಯ ಅಂತೇಳಿ ನೋಡಲೇಬೇಕು. ಅವರಲ್ಲಿ ಸಹ ನ್ಯಾಯಾಧೀಶರಲ್ಲಿ ಅಮಿಲರ್ ಅಂತ ಇದ್ದಾರೆ, ಕೋರ್ಟ್ ಅಮಿಲರ್ ಅಂತಾರೆ, ಅವರು ಸ್ಪಾಟ್ ಇನ್ಫೆಕ್ಷನ್ ಮಾಡ್ತಾರೆ. ಅವರು ಸಹ ಮಾಡ್ಬೋದು, ಮುಂಚೆ ಎಲ್ಲ ಬರ್ತಿದ್ರು, ಈಗೆಲ್ಲ ಇಲ್ಲ. ಅದು ಏನಂತೇಳಿ ಗೊತ್ತಿಲ್ಲ. ಅದು ಬಟ್ಟೆ ಕಟ್ಟಿದಾಗೆ ಆಗ್ತದೆ ನ್ಯಾಯಾಲಯ ಅಂತೇಳಿ ಆಗಿ. ಅದಕ್ಕೆ ಹೇಳೋದು ಗೊತ್ತುಂಟ, ನಾವು ಯಾವುದಕ್ಕೂ ಹೆದರುವ ಬಗ್ಗುವವರಲ್ಲ. ಬಹುಶಃ ನಾನೊಂದು ಜಾಸ್ತಿ ಮಾತಾಡೋದಿಲ್ಲ. ಇನ್ನು ಮುಂದೆ ನಾನೊಂದು ಹೇಳಿದ ಕಡೆಗಡೆದ 2 ಅಧಿಕಾರಿಗಳು ಬಂದಿದ್ದಾರೆ. ನಾವು 1 ತಿಂಗಳು ಅವರಿಗೆ ಕಂಪ್ಲೀಟ್ ನಾವು ಸಹಕಾರ ಕೊಡಬೇಕು. ಮತ್ತು ನಾಳ್ದು 26 ಇದೇ ತಿಂಗಳು 26ಗೆ ದಂಡಾಧಿಕಾರಿಯವರದು ಕೋರ್ಟ್ ಇದೆ. ನಾವು ಖಂಡಿತವಾಗಿ ಕೋರ್ಟಿಗೆ ಯಾರು ಹೋಗೋದು ಬೇಡ. ಅಷ್ಟರೊಳಗೆ AC ಕಮಿಷನರ್ ಅವರು ಈ ಕೇಸನ್ನು ತೆಗೆದು ಒಂದು ದಾಖಲೆ ಇದ್ದರೆ ಖಂಡಿತವಾಗಿ ನಮ್ಮಲ್ಲಿ 5 ಲಕ್ಷ ದಂಡ ಹಾಕಲಿ, ಯಾವುದೇ ಆಗಲಿ, ಜೈಲಲ್ಲಿ ಬೇಕಾದರೆ ಕೂತ್ಕೊಳ್ಳಿ. ಯಾವುದೇ ನಮ್ಮ ಹತ್ರ ದಾಖಲೆ ಇಲ್ಲ, ನಾವು ಒಂದು ಶಬ್ದ ಮಾತಾಡಲಿಲ್ಲ. ಅಧಿಕಾರಿಗಳ ಹತ್ರ ಮಾತಾಡಿದ್ದು, ಅಧಿಕಾರಿಗಳು ನಮ್ಮ ಹತ್ರ ಸುಳ್ಳು ಹೇಳಿದಲ್ಲದೆ ಮತ್ತೆ ಏನಾಗಲಿಲ್ಲ. ತಹಸೀಲ್ದಾರ್ ಆಗಲಿ ಯಾವುದೇ ಆಗಲಿ ಏನಿಲ್ಲ. ನಮ್ಮ ಹತ್ರ ಸಹ ವಿಡಿಯೋ ಉಂಟು, ಯಾವ ಕೆಲಸ ಮಾಡಿದ್ದೇವೆ ಏನು ಮಾಡಿದ್ದೇವೆ ಅಂತ ನಮ್ಮ ಹತ್ರ ವಿಡಿಯೋ ಉಂಟು. ಆ ದಾಖಲೆ ಎಲ್ಲಿಯಾದರೂ ನಮ್ಮ ಹತ್ರ ಏನಾದರೂ ನಾವು ಅವ್ಯಚ್ಛ ಶಬ್ದವಾಗಿ ಮಾತಾಡಿದ್ರು ಮತ್ತು ಏನಾದರೂ ಅವರ ಜಗಳ ಮಾಡಿದರೆ ನಮ್ಮನ್ನು ಕಾನೂನು ಪ್ರಕಾರವಾಗಿ ದಂಡಾಧಿಕಾರಿಯವರು ಖಂಡಿತವಾಗಿ ನಾನು ಅವರಿಗೆ ಶರಣಾಗ್ತೇನೆ. ಇಲ್ಲದಿದ್ದರೆ ಈ ಕೇಸನ್ನು ತೆಗೆಯದಿದ್ದರೆ, ದಾಖಲೆ ಇಲ್ಲದೆ ಮಾಡಿದ್ದಾರೆ ಅಂತ ಹೇಳಿದರೆ ಯಾರು ಮಾಡಿದ್ದಾರೆ ಅಂತೇಳಿ ಹೇಳಬೇಕು. ನಾವು ಹೇಳೋದು ನೋಡಿ, DC ಆಫೀಸಲ್ಲಿ ಮೀಟಿಂಗ್ ಉಂಟು, SP ಆಫೀಸಲ್ಲಿ ಮೀಟಿಂಗ್ ಉಂಟು. ನಾನು ಹೇಳ್ತೇನೆ, ಯಾವ ದಿವಸ ಅಂತ ನೀವು ಖಂಡಿತವಾಗಿ ಬರಬೇಕು. ಖಂಡಿತವಾಗಿ ನಮ್ಮ ಅಲಲನ್ನು ಖಂಡಿತವಾಗಿ ನಾನು ಏನಂತೇಳಿ ನನಗೆ ಸ್ವೀಕಾರ ಮಾಡಲಿಕ್ಕೆ ಗೊತ್ತುಂಟು. ಯಾವುದೇ ಅಧಿಕಾರಿಗಳು AC ಸಾಹೇಬರಿಗೆ ಅವರಿಗೆ ಬೇಸರ ಆಯಿತು, ನಾನು ಏನು ಮಾತಾಡಿದ ಅವರ ಅರ್ಥ ಆಗುವುದಿಲ್ಲ. ನಿಮ್ಮ ಕೂಗು ನನಗೆ ಅರ್ಥ ಆಗ್ತದೆ ಸ್ವಾಮಿ. 108 ವರ್ಷದಿಂದ ದಾರಿ ಇಲ್ಲದ ನನಗೆ ಅರ್ಥ ಆಗ್ತದೆ, ಅವರಿಗೆ ಅರ್ಥ ಆಗುವುದಿಲ್ಲ. ಅವ್ರಿಗೆ ಹೇಗೆ ಆಗ್ತದೆ? ಅವರ ಮನೆಗೆ ದಾರಿ ಉಂಟು, ಅವರಿಗೆ ಅರ್ಥ ಆಗುವ ಅಗತ್ಯವಿಲ್ಲ. ನೋಡ, 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೇನೆ. ಅದು ಸಹ ನಾನು ಮೊನ್ನೆ ಪತ್ರಕರ್ತರ ಹತ್ರ ಹೇಳಿದ್ದೇನೆ, 1 ತಿಂಗಳು ಟೈಮ್ ಕೊಡ್ತೇನೆ. ಮತ್ತು ನಮ್ಮ ಹತ್ರ ಬೀಗ ಉಂಟು, ಜಡಿಲಿಕ್ಕೆ ಏನಂತೇಳಿ ನಮಗೆ ಗೊತ್ತುಂಟು. ಇಷ್ಟು ಜನ ಎಲ್ಲ ಇನ್ನೇನು ಮಾಡಲಿಕ್ಕೆ ಅಂತೇಳಿ ಗೊತ್ತುಂಟು. ಅದು ತೊಂದರೆ ಇಲ್ಲ. ಹೇಗಾದರೂ ನಿಮಗೆ 96 ವರ್ಷದ ಇಲ್ಲಿ ಒಂದು ಇದು ಮಾಡಿದರೆ, ಸ್ಮಶಾನ ಮಾಡಿದರೂ ಪರವಾಗಿಲ್ಲ. ಯಾಕೆ ಗೊತ್ತುಂಟ, ಇವರಿಗೆ ಇಷ್ಟಾದರೂ ಬುದ್ಧಿ ಬರಲಿ ಅಂತೇಳಿ ನಾನು ಯಾಕೆ ಬಡವರೊಂದು ಕೂಗು ಇಷ್ಟಾದರೊಂದು ಬುದ್ಧಿ ಬರಲಿ ಅಂತೇಳಿ. ಅದಕ್ಕೆ ಬೇಕಾಗಿ ನಾವು ಎಲ್ಲ ಗ್ರಾಮದವರು ನಾವು ನೋಡಿ ಬಂದಿದ್ದೀರ, ಸಹಕಾರ ಕೊಟ್ಟಿದ್ದ. ಇನ್ನೂ ಸಹ ಮುಂದೆ ಆಗಿ ಎಲ್ಲ ನಾವು ಯಾವುದೇ ಒಬ್ಬರಿಗೆ ಒಂದು ತೊಂದರೆ ಆದರೆ ಎಲ್ಲರೂ ನಾವು ಒಗ್ಗಟ್ಟು ಸೇರಿ ನಮ್ಮ ಕೆಲಸ ಮಾಡಲೇಬೇಕು. ಮತ್ತು ಇಲ್ಲಿ ಬಂದ ನಮ್ಮ ಬೆಳಿಗ್ಗೆಯಿಂದಲೇ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ನನ್ನ ಅಂಬೇಡ್ಕರ್ ತತ್ವ ರಕ್ಷಣೆಯಿಂದ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಹೇಳ್ತೇನೆ. ಯಾಕೆ ಗೊತ್ತಾ, ಅವರು ಬೆಳಿಗ್ಗೆಯಿಂದ ಇಲ್ಲಿ ಸಾಯ್ತಾ ಇದ್ದಾರೆ ಪಾಪ. ಯಾಕೆ ಗೊತ್ತಿಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೊಂದು ನಾನು ಹೇಳ್ತೇನೆ, ನಮ್ಮ ಪತ್ರಕರ್ತರು ಮತ್ತು TV ಮಾಧ್ಯಮದವರು ಸಹ ನೋಡಿ, ನಮ್ಮ ಹೋಗೊಟ್ಟು ಅವರಿಗೆ ಇಂಥ ದಿವಸ ಮೊನ್ನೆ ಆಯಿತು, 1 ವಾರ ಏನೋ ಕಳೆದಾಯಿತು, ನಾವು ಪ್ರೆಸ್ ಮೀಟಿಂಗ್ ಆಗಿ ಅವರು ಬಂದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತ ಹೇಳ್ತೇನೆ. ಇನ್ನು ಮುಂದೆ ನಮ್ಮ ಯಾವುದೇ ಸಂಘಟನೆ ಆಗಲಿ, ಯಾವುದೇ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಗೆ ಯಾರಿಗೆ ಒಂದು ತೊಂದರೆ ಆಗಲಿ,
ನೀವು ಎಷ್ಟು ರಾತ್ರಿ ಆದರೂ ನಾನು ಅಲ್ಲಿಗೆ ಖಂಡಿತ ಹೋಗ್ಬಿಟ್ಟು ನಾನು ಬರ್ತೇನೆ. ನಮ್ಮ ಪ್ರತಿಭಟನೆ ಇಲ್ಲಿ ನಿಲ್ಲಿಸುವ, ಗೊತ್ತಾಯ್ತಾ? ಸರಿಯಾಗಿ ಆಲೋಚನೆ ಮಾಡಿ, ಆಯಿತಾ? ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಗೆ, ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಗೆ, ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಗೆ. ನನ್ನ 2 ಭಾಷಣವನ್ನು ಕೇಳಿ ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.